ಹರೇ ಕೃಷ್ಣ. ಶುಭ ಮಾತಾಜಿ. ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದೀರಿ. ವಾಯ್ಸ್ ಇರ್ಲಿಲ್ಲ ಮಾತಾಜಿ, ಇದು ವಾಯ್ಸ್ ಕಚ್ ಕಚ್ ಸೌಂಡ್ ಬರ್ತಾ ಇತ್ತು, ಅದಕ್ಕೆ ಹೇಳೋಣ ಅನ್ಬಿಟ್ಟು ಮಾಡ್ದೆ ಮಾತಾಜಿ. ಇವಾಗ ಕೇಳಿಸ್ತಾ ಇದೆಯಾ ಮಾತಾಜಿ? ಸರಿ ಕೇಳಿಸ್ತಾ ಇದೆ. ಹಾ ಮಾತಾಜಿ, ಇವಾಗ ಕೇಳಿಸ್ತಾ ಇದೆ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಭಜನ್ ಹೇಳ್ತೀರಾ? ನಾನು ಒಂದ್ ಲೈನ್ ಹೇಳ್ಕೊಟ್ರೆ ಹೇಳ್ತೀವಿ ಮಾತಾಜಿ, ಹೇಳಿ. ಓಕೆ, ಧನ್ಯವಾದ ಮಾತಾಜಿ. ಸೊ ಇದನ್ನ ಭಕ್ತಿವಿನೋದ ಠಾಕೂರ್ ಅವ್ರು ಬರ್ದಿದ್ದಾರೆ, ಬೋಲ್ ಹರಿ ಬೋಲ್ ಅಂತ. ಸೊ ಹರಿನಾಮವನ್ನ ನಾವು ಯಾವುದೇ ಸಮಯದಲ್ಲಿ ಹೇಗೆ ಇದ್ರೂ ನಾವು ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಭಕ್ತಿವಿನೋದ ಠಾಕೂರ್ ಅವರು ನಮ್ಗೆ ಕರೆಯನ್ನ ನೀಡ್ತಾ ಇದ್ದಾರೆ. ಬೋಲ್ ಹರಿ ಬೋಲ್, 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 बोल हरि बोल, ಬೋಲ್ ಹರಿ ಬೋಲ್. ಮನೆ ಆನಂದೆ ಬಾಯ್ ಬೋಲ್, ಬೋಲ್ ಹರಿ ಬೋಲ್. ಕೇಳಿಸ್ಲಿಲ್ಲ, ಮನೆ ಆನಂದೆ ಬಾಯ್ ಬೋಲ್. ಕಟ್ ಆಗ್ತಾ ಇದೆಯಾ? ಕಟ್ ಆಗ್ತಾ ಇದೆ ಮಾತಾಜಿ. ಹೌದಾ? ಮನೇರ್ ಆನಂದೆ ಬಾಯ್ ಬೋಲ್, ಬೋಲ್ ಹರಿ ಬೋಲ್. ಮನೆ बोल हरि बोल, ಬೋಲ್ ಹರಿ ಬೋಲ್, ಬೋಲ್ ಹರಿ ಬೋಲ್, ಬೋಲ್ ಹರಿ ಬೋಲ್. ಬೋಲ್ हरि ಬೋಲ್, ಬೋಲ್ ಹರಿ ಬೋಲ್. जनमे जनमे सुखे बोल हरि बोल, जनम जनम सुखे बोल हरि बोल. जनमे जनमे सुखे बोल हरि बोल. जनम जनम सुखे बोल हरि बोल. मानव जन्म पे बाई बोल हरि बोल. मानव जन्म की हरि बोल हरि बोल. बोल हरि बोल, बोल हरि बोल, बोल हरि बोल. बोल हरि बोल, बोल हरि बोल, दुखे ताको बोल हरि बोल. झुके ताको झुके साको बोल हरि बोल. मानव जन्म पे बाई बोल हरि बोल. मानव जय हरि बोल, बोल हरि बोल. बोल हरि बोल, बोल हरि बोल, बोल हरि बोल. बोल हरि बोल, बोल हरि बोल, बोल हरि बोल. गृहे तको वने तको बोल हरि बोल. रूहे तको बोल हरि बोल. कृष्णेर संसारे ताकी बोल हरि बोल. कृष्ण बोल हरि बोल, बोल बोल हरि बोल, बोल हरि बोल, बोल हरि बोल. बोल हरि बोल, बोल हरि बोल, बोल हरि बोल. असत्संग छाड़ी बाई बोल हरि बोल. असत्संग छाड़ी बाई बोल हरि बोल. संगत हरि हरि बोल हरि बोल. वैष्णव चरण पोड़ी बोल हरि बोल. वैष्णव चरण पोड़ी
बोल हरि बोल हरि बोल 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 गौरा नित्यानंद बोलो गौरा नित्यानंद बोल गौरा नित्यानंद बोला गौरा नित्यानंद बोल गौरा गदाधर बोलो गौरा गदाधर बोल बोलो गौरा बोल गौरा अद्वैत बोलो गौरा अद्वैत बोल बोल हरि बोल बोल हरि बोल बोलो हरि बोल बोल हरि बोल बोल हरि बोल बोल हरि बोल हरे कृष्ण 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 हरे 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 राम 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 हरे 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 राम हरे 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 कृष्ण 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 हरे 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 राम 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 हरे हरे कृष्ण कृष्ण हरे 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 राम राम हरे राम राम हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे बोल हरि बोल बोल हरि बोल बोलो हरि बोल हरि बोल ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗೆ ಎಲ್ಲರಿಗೂ ಕಾರ್ಯಕ್ರಮ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಮಾತಾಜಿ ನನಗೆ ಸರಿಯಾಗಿ ವಾಯ್ಸ್ ಕೇಳಿಸ್ತಾ ಇಲ್ವಾ? ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಿದೆ ಮಾತಾಜಿ. ಓಕೆ ಮಾತಾಜಿ, ಯಾಕಂದ್ರೆ ನಂದ್ರಲ್ಲಿ ಫುಲ್ ತೋರಿಸ್ತಾ ಇದೆ, ಅದು 4 ಲೈನ್ಸ್ ತೋರಿಸ್ತಾ ಇದೆ. ಅಕಸ್ಮಾತ್ ಏನಾದ್ರು ತರ ಬ್ರೇಕ್ ಆಯ್ತು ಅಂದ್ರೆ ಹೇಳಿ ಮಾತಾಜಿ. ಆಯ್ತು. ಓಕೆ ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಕ್ತಿಶಾಸ್ತ್ರಿ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮನಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ
वैष्णवेभ्यो नमो नमः। नमो ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिन् इति नामिने। नमस्ते सरस्वते देवे गौरवाणी प्रचारिणे निर्विशेषा शून्यवादी पश्यत्य देशतारिणे। जय श्री कृष्ण चैतन्य प्रभु नित्यानंदा श्री अद्वैता गदाधरा श्रीवासादि गौर भक्त वृंदा। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ. ಮಾತಾಜಿಗಳೇ, ಪ್ರಭುಜಿಗಳೇ, ಎಲ್ಲರೂ ರಾಧಾ ಗೋವಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವದ್ಗೀತೆ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಶ್ರೀ ಪ್ರಭುಪಾದ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೃಢತ್ಪಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಯಾರೆಲ್ಲ ಇದು ಟೆಂಪಲ್ ಇನಾಗ್ರೇಷನ್ ಗೆ ಬರ್ತಾ ಇದೀರಾ ಅಂತ ಹೇಳ್ಬಿಟ್ಟು ಹ್ಯಾಂಡ್ ರೈಸ್ ಮಾಡ್ತೀರಾ? ಟೆಂಪಲ್ ಇನಾಗ್ರೇಷನ್ ಗೆ ಯಾರು ಬರ್ತಾ ಇದ್ದೀರಾ ಅಂತ ಹ್ಯಾಂಡ್ ರೈಸ್ ಮಾಡಿ. ಲಕ್ಷ್ಮೀ ಮಾತಾಜಿ, ಕವಿತಾ ಮಾತಾಜಿ, ಪ್ರವೀಣ ಮಾತಾಜಿ, ಮುನಿರಾಜ್ ಪ್ರಭುಜಿ, ವಿನೀತಾ ಮಾತಾಜಿ, ಜಯಲಕ್ಷ್ಮಿ ಆಚಾರ್ಯ ಮಾತಾಜಿ, ಪಲ್ಲವಿ ಮಾತಾಜಿ, ಸುನೀತಾ ಮಾತಾಜಿ. 8 ಜನ ಮಾತ್ರ ಬರ್ತಾ ಇರೋದು. ಬೇರೆಯವರೆಲ್ಲರೂ ಸಹ ಬರ್ಬೋದು. ಇವತ್ತು ಆಕ್ಚುಲಿ 10th ಲಾಸ್ಟ್ ಡೇ ಅಂತ ಹೇಳಿದ್ದಾರೆ. ಬಟ್ ಅದರ್ವೈಸ್ ಆಲ್ಸೋ ನೀವು ಬನ್ನಿ, ಈ ಅವಕಾಶನ ಮಿಸ್ ಮಾಡ್ಕೋಬಿಡಿ. ನೋಡಿ, ಎಷ್ಟೊಂದು ನಾವು ಪ್ರೋಗ್ರಾಮ್ಸ್ ಹೋಗ್ತಾ ಇರ್ತೀವಿ, ಆದ್ರೆ ಈ ಟೆಂಪಲ್ ಇನಾಗ್ರೇಷನ್ ಪ್ರೋಗ್ರಾಮ್ ಆಕ್ಚುಲಿ ನಾವು ನೋಡ್ಬೇಕಂದ್ರೆ ನಾವು ತುಂಬಾನೇ ನಿಜವಾಗ್ಲೂ ನಮ್ಗೆ ಅವಕಾಶ ಸಿಕ್ಕಿದೆ, ಇದನ್ನ ನಾವು ಉಪಯೋಗಿಸ್ಕೋಬೇಕು. ತುಂಬಾ ಪುಣ್ಯ ಮಾಡಿರ್ಬೇಕು ಅಲ್ವಾ? ಇದು ಟೆಂಪಲ್ ಇನಾಗ್ರೇಷನ್ ನಮ್ಗೆ ನಮ್ ಜೀವನದಲ್ಲಿ ಎಷ್ಟು ಸತಿ ಸಿಗ್ಬೋದು ಅಲ್ವಾ ನಾವು ಯೋಚನೆ ಮಾಡಿದ್ರೆ. ಸೊ ಈಗಲೂ ಸಹ ಕಾಲ ಮಿಂಚಿಲ್ಲ. ಸೊ ನೀವ್ ಯಾರಾದ್ರೂ ನಿಮ್ಗೆ ಮನೇಲಿ ಅನುಕೂಲ ಇದೆ ಬರ್ಬೋದು ಅಂತಂದ್ರೆ ಈಗ್ಲೂ ಸಹ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. 3000 rupees ನೀವು ಪೇ ಮಾಡ್ಬೇಕಾಗತ್ತೆ. ಸೊ ನಾನು ಒಂದ್ಸತಿ ಲಿಂಕ್ ಕಳಿಸ್ತೀನಿ. ಅಕಸ್ಮಾತ್ ಏನಾದ್ರು ಸಂಗೀತಾ ಮಾತಾಜಿ ಕಳ್ಸಿದ್ರೆ ನೀವು ಆ ಲಿಂಕ್ ಇಂದ ನೀವು ಪೇ ಮಾಡ್ಬೋದು 3000 rupees ನ. ಅಕಸ್ಮಾತ್ 3 days ಬರ್ಲಿಕ್ಕಾಗಿಲ್ಲ, 17th ಬರ್ಲಿಕ್ಕಾಗಿಲ್ಲ, ಅಟ್ಲೀಸ್ಟ್ 19th ನಿಮ್ಗೆ ಟೆಂಪಲ್ ಇನಾಗ್ರೇಷನ್ ಪ್ರೋಗ್ರಾಮ್ ಇರೋದು. ನೀವ್ ಎಷ್ಟೊಂದ್ ಜನ ಅಲ್ಲಿ ಭಕ್ತರು ಬರ್ತಾರೆ, ಸನ್ಯಾಸಿಗಳು ಬರ್ತಾರೆ, ಅವ್ರ ಜೀವನವನ್ನೇ ಭಗವಂತನ ಸೇವೆಗೆ ಮುಡುಪಾಗಿಟ್ಟಿರೋರೆಲ್ಲ ಬರ್ತಾರೆ ಭಕ್ತರು. ಅವರ ಅಸೋಸಿಯೇಷನ್ ತಗೊಂಡ್ರೆ ಖಂಡಿತ ನಮ್ಮ ಜೀವನ ಧನ್ಯ ಆಗುತ್ತೆ. ನಾವ್ ಈ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ತುಂಬಾ ಅದು ಸಹಾಯ ಮಾಡುತ್ತೆ. ಸೊ ನೀವು ಹೌದು, ಭಗವಂತನ ಕೃಷ್ಣನ ಸಂತೋಷಕ್ಕೋಸ್ಕರ ನಾವು ಬರ್ಬೇಕು. ಆದ್ರೆ ನಾವ್ ಯಾವಾಗ್ಲೂ ನಮ್ಮ ಸ್ವಾರ್ಥವನ್ನ ನೋಡ್ಕೊತಾ ಇರ್ತೀವಿ. ಏನ್ ಸಿಗುತ್ತೆ ಅಂತ. ನಮ್ಗೆ ಭಕ್ತರ ಅಸೋಸಿಯೇಷನ್ ಸಿಗುತ್ತೆ. ಭಕ್ತರ ಅಸೋಸಿಯೇಷನ್ ಸಿಕ್ಕಿದ್ರೆ ಅಷ್ಟೇ ನಾವು ಈ ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆಲ್ಲ ಸಾಧ್ಯನೋ ನೀವೆಲ್ಲರೂ ಸಹ ನೀವು ಅಟ್ಲೀಸ್ಟ್ 1 ಡೇಗೋಸ್ಕರನಾದ್ರೂ ನೀವು ಬನ್ನಿ. ನೀವು 19th ಆದ್ರೂ ನೀವು ಬನ್ನಿ ಟೆಂಪಲ್ ಇನಾಗ್ರೇಷನ್ಗೆ. ಹರೇ ಕೃಷ್ಣ. ಸೊ ಇವತ್ತಿನ ಕ್ಲಾಸನ್ನ ಶುರು ಮಾಡೋಣಂತೆ. ನಾವು ಘಟಕ 3 ನಾವಿದೀವಿ. ಸೊ ಈಗ ಈ ಘಟಕ 3 6 ಜ್ಞಾನ ಯೋಗದ ಅಧ್ಯಾಯಗಳು ಬರುತ್ತೆ. ಸೊ ಈ ಅಧ್ಯಾಯದಲ್ಲಿ ನಮ್ಗೆ ಈ 3 ಗುಣಗಳ ಬಗ್ಗೆ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾನೆ. ನಾವು ಈ 3 ಗುಣಗಳಲ್ಲಿ ಯಾವುದೇ ಒಂದು ಗುಣದಲ್ಲಿ ಇದ್ರು, ಸತ್ವಗುಣದಲ್ಲಿದ್ರು ಸಹ ಅದು ನಮ್ಮನ್ನ ಬಂಧನಕ್ಕೆ ಒಳಗಾಗೋ ತರ ಮಾಡುತ್ತೆ. ಅದಕ್ಕೋಸ್ಕರ ನಾವು ಈ 3 ಗುಣಗಳನ್ನ ನಾವು ಮೀರಿ ನಾವು ಶುದ್ಧ ಸತ್ವಗುಣಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಈ 6 ಅಧ್ಯಾಯಗಳಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾರೆ. ಸೊ ನಾವ್ ಇವಾಗ 13ನೇ ಅಧ್ಯಾಯವನ್ನ ನಾವು ತಿಳ್ಕೊತಾ ಇದ್ವಿ. ಸೊ 13ನೇ ಅಧ್ಯಾಯದಲ್ಲಿ ಅರ್ಜುನ ಅವರು 6 ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ವಾ? ಆ 6 ಪ್ರಶ್ನೆಗಳು ಯಾವುದು ಅಂತ ಹೇಳ್ಬಿಟ್ಟು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಕೃತಿ ಪುರುಷ ಜ್ಞಾನ ಮತ್ತು ಜ್ಞಾನದ ಗುರಿ ಮಾತಾಜಿ. ಹಲೋ. 6 ಪ್ರಶ್ನೆಗಳನ್ನ ಕೇಳ್ತಾರೆ. ನಾವ್ ಇಲ್ಲಿ ತನಕ ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಚರ್ಚೆ ಮಾಡಿದೀವಿ?
ಹರೇ ಕೃಷ್ಣ. ನಾವು ಪ್ರಕೃತಿ ಪುರುಷ ಜ್ಞಾನದ ಗುರಿ. ಜ್ಞಾನದ ಗುರಿ. ಈ ನಾಲ್ಕರ ನಾವು ಚರ್ಚಿಸಿದೀವಿ. ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯ ಈ ನಾಲ್ಕರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಆಕ್ಚುಲಿ ನೀವು ಆ ಪ್ರಶ್ನೆನ ನೀವು ನೋಡಿದ್ರೆ, ಆ ಮೊದಲನೇ ಶ್ಲೋಕವನ್ನ ನೋಡಿದ್ರೆ ಅದು ಶುರುವಾಗ್ತಾ ಇರೋದು ಆಕ್ಚುಲಿ ಪ್ರಕೃತಿಂ ಪುರುಷಂ ಚೈವ ಅಂತ ಹೇಳ್ಬಿಟ್ಟು ಶುರುವಾಗುತ್ತೆ. ಆಕ್ಚುಲಿ ಮೊದ್ಲು ಕೇಳಿರೋದು ಅರ್ಜುನ ಪ್ರಕೃತಿ ಮತ್ತೆ ಪುರುಷರ ಬಗ್ಗೆನೇ ಕೇಳ್ತಾರೆ. ಆದ್ರೆ ಕೃಷ್ಣ ಅವರು ಮೊದ್ಲು ಕ್ಷೇತ್ರಜ್ಞ, ಜ್ಞಾನ, ಜ್ಞೇಯವನ್ನ ತಿಳಿಸಿಕೊಡ್ತಾರೆ. ಯಾಕಂದ್ರೆ ಅದು ನಮ್ಗೆ ಈ 6ರಲ್ಲಿ ಇರೋದ್ರಲ್ಲಿ ಸುಲಭವಾಗಿ ಅರ್ಥ ಮಾಡ್ಕೋಬಹುದಾಗಿರುವಂತಹ ಪ್ರಶ್ನೆ ಆಗಿತ್ತು. ಈಗ ಪುರುಷ ಮತ್ತೆ ಪ್ರಕೃತಿ ಬಗ್ಗೆ ನಮ್ಗೆ ಇವಾಗ ತಿಳಿಸಿಕೊಡ್ತಾ ಇದ್ದಾರೆ ಈಗ ಕೃಷ್ಣ ಇವತ್ತಿನ ದಿನದಲ್ಲಿ. ಸೊ ಈ ಅಧ್ಯಾಯ 13ರ ಸಮೀಕ್ಷೆ ಅಂದ್ರೆ ಅಥವಾ ಇದರಲ್ಲಿ ಯಾವೆಲ್ಲ ಅಂಶಗಳನ್ನ ನಾವು ತಿಳ್ಕೊಂಡ್ವಿ ಅಂತಂದ್ರೆ ಮೊದಲ 7 ಶ್ಲೋಕಗಳಲ್ಲಿ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞ ಕುರಿತಾಗಿ ನಾವು ತಿಳ್ಕೊಂಡ್ವಿ. ಕ್ಷೇತ್ರ ಅಂದ್ರೆ ಏನಂತ ತಿಳ್ಕೊಂಡ್ರಿ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಕ್ಷೇತ್ರ ಅಂದ್ರೆ ಏನ್ ತಿಳ್ಕೊಂಡ್ರಿ? ಕ್ಷೇತ್ರ ಅಂದ್ರೆ ದೇಹ. ಕ್ಷೇತ್ರ ಅಂದ್ರೆ ದೇಹ ಅಂತ ಕ್ಷೇತ್ರ ತಿಳ್ಕೊಂಡ್ರಿ. ಅಂದ್ರೆ ದೇಹ ಮಾತಾಜಿ. ಕ್ಷೇತ್ರಜ್ಞ ಅಂದ್ರೆ ಕರೆಕ್ಟ್ ಮಾತಾಜಿ. ಪರಮಾತ್ಮ. ದೇಹವನ್ನ ತಿಳಿದಿರೋರು ಕ್ಷೇತ್ರಜ್ಞ. ಎಷ್ಟು ಕ್ಷೇತ್ರಜ್ಞರು ಇದ್ದಾರೆ? ಒಂದು ದೇಹದಲ್ಲಿ ಎಷ್ಟು ಕ್ಷೇತ್ರಜ್ಞರು ವಾಸ ಮಾಡ್ತಾ ಇದ್ದಾರೆ? ಇಬ್ಬರು ಮಾತಾಜಿ. ಯಾರು ಅವರು? ಇಬ್ಬರು ಯಾರು? ವ್ಯಕ್ತಿಗತ ಆತ್ಮ ಪರಮಾತ್ಮ. ಆತ್ಮ ಪರಮಾತ್ಮ. ವ್ಯಕ್ತಿಗತ ಆತ್ಮ ಪರಮಾತ್ಮ. ವ್ಯಕ್ತಿಗತ ಕ್ಷೇತ್ರಜ್ಞ ಮತ್ತೆ ಪರಮ ಕ್ಷೇತ್ರಜ್ಞ ಅಲ್ವಾ? ಹೇಗ್ ಗೊತ್ತಾಗುತ್ತೆ ಪರಮ ಕ್ಷೇತ್ರಜ್ಞ ಇದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಯಾವ ಶ್ಲೋಕದಲ್ಲಿ ಕೃಷ್ಣನಿಂದ ನಮ್ಗೆ ಗೊತ್ತಾಗ್ತಾ ಇದೆ? ಯಾವ ಅಕ್ಷರದಿಂದ ನಮ್ಗೆ ಗೊತ್ತಾಗ್ತಾ ಇದೆ ಆ ದೇಹದಲ್ಲಿ ಇನ್ನೂ ಒಬ್ಬ ಕ್ಷೇತ್ರಜ್ಞ ಇದ್ದಾರೆ ಅಂತ ಹೇಳ್ಬಿಟ್ಟು? ಯಾವ ಅಕ್ಷರದಿಂದ ಗೊತ್ತಾಗ್ತಾ ಇದೆ? 3ನೇ ಶ್ಲೋಕದಲ್ಲಿ ಬರುತ್ತೆ. ಅದು ಯಾವ ಅಕ್ಷರ? ತುಂಬಾ ಮುಖ್ಯವಾದದ್ದು. ನಾವು ಭಕ್ತಿ ಶಾಸ್ತ್ರ ಮಾಡ್ತಿದ್ವಿ ಅಂದ್ರೆ ಅಟ್ಲೀಸ್ಟ್ ನಾವು ವರ್ಡ್ ಟು ವರ್ಡ್ ಮೀನಿಂಗ್ ಅರ್ಥ ಮಾಡ್ಕೋಬೇಕು. ಬಟ್ ಅಷ್ಟು ನಮ್ಗೆ ಸಮಯ ಜ್ಞಾನ ಇಲ್ಲದಿರೋದ್ರಿಂದ ಅಟ್ಲೀಸ್ಟ್ ಯಾವ್ದು ಮಾತಾಜಿ? ಮಂತಾಚ ಭಕ್ತ ಭೋಕ್ತ ಮಹೇಶ್ವರಃ ಪರಮಾತ್ಮೇತಿ ಚ ದೇಹೇಸ್ಮಿನ್ ಪುರುಷಃ ಪರಃ. ಚ ಅನ್ನೋ ಒಂದು ಶಬ್ದದಿಂದ ಅಕ್ಷರದಿಂದ ನಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ? ಸೊ ಆ ಮನೆಯಲ್ಲಿ ನಮ್ ತಂದೆ ವಾಸ ಮಾಡ್ತಾ ಇದ್ರೆ ಮತ್ತೆ ಅಂತ ನಾವ್ ಹೇಳಿದ್ರೆ ಮತ್ತೆ ಅಂದ್ರೆ ಏನ್ ಅರ್ಥ? ಅಲ್ಲಿ ಇನ್ನೂ ಒಬ್ರು ಇದಾರೆ ಅಂತ ಅರ್ಥ ಅಲ್ವಾ? ಸೊ ಚ ಅನ್ನೋ ಒಂದು ಅಕ್ಷರದಿಂದ ನಮ್ಗೆ ಗೊತ್ತಾಗ್ತಾ ಇದೆ ಕ್ಷೇತ್ರಜ್ಞ ಅಂತ. ಇಬ್ರು ಒಂದೇನಾ? ವ್ಯಕ್ತಿಗತ ಕ್ಷೇತ್ರಜ್ಞ ಮತ್ತೆ ಪರಮ ಕ್ಷೇತ್ರಜ್ಞ ಇಬ್ರು ಒಂದೇ ಅಂತ ನಾವು ತಿಳ್ಕೊಂಡ್ವಾ? ಇಲ್ಲ ಮಾತಾಜಿ. ಅಗಾಧವಾದ ವ್ಯತ್ಯಾಸ ಇದೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಓಕೆ. ಮತ್ತೆ ನಮ್ಗೆ ಕೃಷ್ಣ ಏನ್ ಹೇಳ್ತಾರೆ? ಯಾರು ಈ ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರ ನಡುವೆ ವ್ಯತ್ಯಾಸವನ್ನ ತಿಳ್ಕೊತಾರೋ ಅವರು ಜ್ಞಾನದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ತಿಳಿಸ್ಕೊಡ್ತಾರೆ ಅಲ್ವಾ? ಈ ಜ್ಞಾನವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಮ್ಗೆ ಈ 20 ಸಾಧನಗಳನ್ನ ಕೃಷ್ಣ 8ರಿಂದ 12 ಶ್ಲೋಕಗಳಲ್ಲಿ ಈ 5 ಶ್ಲೋಕಗಳಲ್ಲಿ ನಮ್ಗೆ ತಿಳಿಸಿಕೊಡ್ತಾರೆ. ಎಷ್ಟು ಅಂಶಗಳನ್ನ ನಮ್ಗೆ ತಿಳಿಸಿಕೊಡ್ತಾರೆ ಕೃಷ್ಣ ಜ್ಞಾನದ ಸಾಧನೆಗಳಾಗಿ? 20 ಅಂಶಗಳನ್ನ ನಮ್ಗೆ ತಿಳಿಸಿಕೊಡ್ತಾರೆ. ಅದು ಶುರುವಾಗೋದು ಯಾವ್ದ್ರಿಂದ? ಆ 20 ಅಂಶಗಳಲ್ಲಿ ಮೊದಲನೇ ಅಂಶ ಯಾವುದು? ನಮ್ರತೆ ಮಾತಾಜಿ. ಅಮಾನಿತ್ವ ಅಲ್ವಾ? ಚೈತನ್ಯ ಮಹಾಪ್ರಭುಗಳು ಸಹ ಅದನ್ನೇ ಹೇಳ್ತಾರೆ. ನಾವ್ ಇವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬೇಕಂತಂದ್ರೆ ನಾವು ಇವಾಗ ಪ್ರತಿಯೊಂದು ಪದವನ್ನು ಸಹ ನಾವು ನಮ್ಮ ಕಿವಿಯಲ್ಲಿ ಕೇಳಿಸ್ಕೋಬೇಕು. ನಾವು ಪ್ರತಿಯೊಂದು ಶಬ್ದವನ್ನ 16 ಶಬ್ದಗಳಿದೆ. 16 ಶಬ್ದಗಳನ್ನ ಉಚ್ಚಾರಣೆ ಮಾಡ್ಬೇಕಾದ್ರೆ ಪ್ರತಿಯೊಂದು ಶಬ್ದವನ್ನ ನಾವು ಕಿವಿಯಲ್ಲಿ ಕೇಳಿಸ್ಕೋಬೇಕು ಅಂತ ಹೇಳ್ತಾರೆ ಅಲ್ವಾ? ನಾವು ಈ ಪ್ರಕ್ರಿಯೆಯನ್ನ ನಾವು ಸರಿಯಾಗಿ ಮಾಡ್ಬೇಕು ಅಂತಂತಂದ್ರೆ ನಮ್ಮ ಮನಸ್ಥಿತಿ ಯಾವ ತರ ಇರ್ಬೇಕು ಅಂತಂದ್ರೆ ಅಮಾನಿತ್ವಂ, ನಮ್ಗೆ ಅಷ್ಟು ನಮ್ರತೆ ಇರ್ಬೇಕು ಮತ್ತೆ ಅಷ್ಟು ಸಹಿಷ್ಣುತೆ ಇರ್ಬೇಕು ಅಲ್ವಾ? ಹುಲ್ಲಿನ ತರ ನಮ್ಗೆ ನಮ್ರತೆ ಇರ್ಬೇಕು ಮತ್ತೆ ಮರಗಳ ನಮ್ಗೆ ಸಹಿಷ್ಣುತೆ ಇರ್ಬೇಕು. ಆಗಷ್ಟೇ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಗೆ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ಕೋಬೇಕು ಅಂತ ಹೇಳಿದಾರೋ ಆತರ ಹೇಳ್ಕೊಳ್ಲಿಕ್ಕೆ ಸಾಧ್ಯ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ನಮ್ರತೆಯಿಂದ ಅದು ಶುರುವಾಗುತ್ತೆ. ನಮ್ರತೆ ಇಲ್ದಲೇ ಇದ್ರೆ ನಾವು ಈ ಜ್ಞಾನದ ಈ 19 ಸಾಧನೆಗಳನ್ನ ನಾವು ಪಡಿಲಿಕ್ಕೆ ನಾವು ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ? ಸೊ ಈ 20 ಸಾಧನೆಗಳಲ್ಲಿ ತುಂಬಾ ಮುಖ್ಯವಾದದ್ದು ಸೆಂಟರ್ ಯಾವುದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಕೇಂದ್ರ ಬಿಂದು ಆಗಿರೋದು ಯಾವುದು? ಭಕ್ತಿ ಮಾತಾಜಿ. ಭಕ್ತಿಯನ್ನ ಮಾಡ್ಬೇಕು ಅಲ್ವಾ? ನಾವು ಭಕ್ತಿಯನ್ನ ಮಾಡ್ಲಿಲ್ಲ ಅಂತಂದ್ರೆ ಈ 20 ಅಂಶಗಳು ನಿಷ್ಪ್ರಯೋಜಕ ಅಂತ ಹೇಳಿದ್ರು ನಮ್ಗೆ ಕೃಷ್ಣ ಅಲ್ವಾ? ಸೊ ಈ 20 ಜ್ಞಾನದ ಪ್ರಕ್ರಿಯೆಯಲ್ಲಿ ಈ ಜ್ಞಾನದ ಸಾಧನೆಗಳಲ್ಲಿ ನಾವು ಭಗವಂತನಿಗೆ ನಾವು ಭಕ್ತಿಯನ್ನ ನಾವು ಮಾಡ್ಬೇಕಾಗತ್ತೆ. ಅದೇನೆ ಆ ಕೇಂದ್ರ ಬಿಂದು. ಈ 20 ಅಂಶಗಳಲ್ಲಿ ಕೇಂದ್ರ ಬಿಂದು. ಇಲ್ಲ ಅಂತಂದ್ರೆ ಬರೀ ಜ್ಞಾನವನ್ನ ಪಡ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಈಗ್ಲೂ ಅಷ್ಟೇ ನಾವ್ ಎಷ್ಟೆಲ್ಲ ಕಲ್ತ್ಕೊತಾ ಇದೀವಿ. ನಮ್ಮನ್ನ ನಾವು ತುಲನೆ ಮಾಡ್ಕೋಬೇಕು. ನಮಗೆ ನಾವೇ ಇಂಟ್ರೋಸ್ಪೆಕ್ಟ್ ಮಾಡ್ಕೋಬೇಕು. ನಾನು ಇಷ್ಟೆಲ್ಲ ತಿಳ್ಕೊತಾ ಇದೀನಲ್ವಾ, ಇದನ್ನೆಲ್ಲ ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊತಾ ಇದೀನ ಅಂತ ನಾವು ತಿಳ್ಕೊಬೇಕು. ಇಲ್ಲ ಅಂತಂದ್ರೆ ಜ್ಞಾನ ವಿಜ್ಞಾನ ಎರಡನ್ನ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ ಬರೀ ಜ್ಞಾನವನ್ನ ನಾವು ಪಡ್ಕೊಂಡ್ರೆ ಅಲ್ವಾ? ಸೊ ಇವಾಗ ಜ್ಞಾನದ ಪ್ರಕ್ರಿಯೆಗಳು 20 ಇದೆ. 20ನ್ನ ನಾವು ನೋಡಿದ್ವಿ. ಅದನ್ನ ನಾವು 20 ಮೆಟ್ಟಿಲುಗಳಾಗಿ ನಾವು ಅರ್ಥ ಮಾಡ್ಕೊಂಡ್ವಿ. ಒಂದೊಂದೇ ಮೆಟ್ಟಿಲನ್ನ ನಾವು ಹತ್ಕೊಂಡು ಹೋಗ್ಬೇಕಾಗತ್ತೆ.
ನಾವು ಕೊನೆಯದು ಅಂದ್ರೆ ಆ ಪರಮ ಸತ್ಯನನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ, ಪರಮ ಸತ್ಯನನ್ನ 3 ಹಂತಗಳಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಅಂತ ನಾವು ಇದಕ್ಕಿಂತ ಮುಂಚೆನೂ ಸಹ ನಾವು ತಿಳ್ಕೊಂಡಿದ್ವಿ. ಬ್ರಹ್ಮನ್, ಪರಮಾತ್ಮ ಮತ್ತೆ ಭಗವಾನ್ ಅಂತ ಹೇಳ್ಬಿಟ್ಟು ಯಾರು ಆ ಭಗವಾನ್ ಅಂತ ಅರ್ಥ ಮಾಡ್ಕೋತಾರೋ ಆಗ ಅವರು ಪರಿಪೂರ್ಣ ಜ್ಞಾನದ ಸ್ಥಿತಿಯಲ್ಲಿ ಇದ್ದಾರೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಸೊ ಈ ಜ್ಞಾನದ ಉದ್ದೇಶ ಏನು? ಜ್ಞಾನ ಯಾವಾಗ್ಲೂ ಯಾವ್ದ್ರಲ್ಲಿ ಕೊನೆಗೊಳ್ಬೇಕು? ಜ್ಞಾನದ ಉದ್ದೇಶ ಏನು? ಯಾವುದೇ ಒಂದು ಜ್ಞಾನ ಕಲ್ತ್ಕೊಳ್ಳಿ ನಾವು, ಈ ಭೌತಿಕ ಪ್ರಪಂಚದಲ್ಲೇ ಆಗ್ಲಿ, ನಾನು ಏನೋ ಒಂದು ಕ್ಲಾಸಿಗೆ ಹೋಗ್ತೀನಿ, ಏನೋ ಒಂದು ಜ್ಞಾನ ಪಡ್ಕೋತೀನಿ ಅಂದ್ರೆ ಆ ಜ್ಞಾನದ ಉದ್ದೇಶ ಏನಿರ್ಬೇಕು? ಇದು ತುಂಬಾ ಮುಖ್ಯವಾದದ್ದು. ಇದನ್ನ ನಾವು ಮರಿಲೇ ಕೂಡುದು. ಇಲ್ಲಾಂದ್ರೆ ಅದು ಜ್ಞಾನ ಅಲ್ಲ, ಅದು ಅಜ್ಞಾನ ಅಂತಾನೆ ಕೃಷ್ಣ ಹೇಳೋದು. ಭಕ್ತಿ ನಾವ್ ಭಕ್ತಿ ಅಲ್ವಾ? ಕೃಷ್ಣ ದೇವತಮ ಪರಮಪುರುಷ ಅಂತ ಅರ್ಥ ಮಾಡ್ಕೊಂಡು ನಾವು ಕೃಷ್ಣನಿಗೆ ಭಕ್ತಿಯನ್ನ ಮಾಡ್ಬೇಕು. ಆವಾಗ ಆ ಜ್ಞಾನದ ಪರಿಪೂರ್ಣತೆ ಅಂತ ನಾವು ತಿಳ್ಕೊಬೇಕು. ಇಲ್ಲ ಅಂತಂದ್ರೆ ಅದೆಲ್ಲ ಸಹ ಅಜ್ಞಾನ. ಆ ಜ್ಞಾನದಿಂದ ನಮ್ಗೆ ಕೃಷ್ಣ ಸಿಗ್ತಾ ಇಲ್ಲ, ಕೃಷ್ಣನ ಭಕ್ತಿನ ನಾವು ಮಾಡ್ತಾ ಇಲ್ಲ ಅಂತಂದ್ರೆ ಅದು ನಿಜವಾದ ಜ್ಞಾನ ಅಲ್ಲ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಅದಾದ್ಮೇಲೆ ಜ್ಞಾನದ ವಿಷಯ. ಸೊ ಜ್ಞಾನದ ವಿಷಯ ಯಾವುದು ಅಂತ ನಾವು ತಿಳ್ಕೊಂಡ್ವಿ. ಜ್ಞಾನದ ವಿಷಯ ಏನು? ಜ್ಞಾನದ ವಿಷಯ ಏನೇನೋ ಮಾತಾಡ್ಕೊತೀವಿ. ನಾವಿವಾಗ ಎಲ್ಲರೂ ಸೇರ್ತೀವಿ. ಇವಾಗ ಎಸ್ಪೆಷಲಿ ಲೇಡೀಸ್ ಸೇರ್ಕೊಂಡಾಗ ನಾವೇನ್ ಮಾಡ್ವಿ? ಒಡವೆ, ವಸ್ತ್ರ, ಮನೆಯಲ್ಲಿ ಯಾವ ತಿಂಡಿ ಮಾಡಿದ್ವಿ, ಅಥವಾ ಮನೆಯಲ್ಲಿ ಅತ್ತೆ ಬೇರೆಯವರೆಲ್ಲ ಯಾವ ತರ ಇದಾರೆ ಅಂತ ಆ ತರ ವಿಷಯಗಳನ್ನ ಮಾತಾಡ್ಕೊಂತೀವಿ ಅಲ್ವಾ. ಸೊ ಅದು ನಿಜವಾದ ಜ್ಞಾನದ ವಿಷಯನ? ಇಲ್ಲ ಮಾತಾಜಿ. ಮತ್ತೆ ಜ್ಞಾನದ ವಿಷಯ ಅಂದ್ರೆ ಏನ್ ಹೇಳ್ತಾರೆ ಕೃಷ್ಣ ಇಲ್ಲಿ? ಭಗವಂತನ ಬಗ್ಗೆ ತಿಳಿಯೋದು ಮಾತಾಜಿ. ಜ್ಞಾನದ ವಿಷಯ ಅಂತಂದ್ರೆ ಕ್ಷೇತ್ರದ ಬಗ್ಗೆ ತಿಳ್ಕೊಬೇಕು, ಮತ್ತೆ ಇಬ್ಬರು ಕ್ಷೇತ್ರಜ್ಞರ ಬಗ್ಗೆ ನಾವು ತಿಳ್ಕೊಬೇಕು. ಅದು ಜ್ಞಾನದ ವಿಷಯ ಅಲ್ವಾ. ಸೊ ನಾವ್ ಇವಾಗ ನಮ್ಮ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಂಡ್ವಿ. ಕ್ಷೇತ್ರ ಎಷ್ಟು ಅಂಶಗಳಿಂದ ಮಾಡಲ್ಪಟ್ಟಿದೆ ಅಂತ ನಾವು ತಿಳ್ಕೊಂಡ್ವಿ. ಎಷ್ಟು ಘಟಕಾಂಶಗಳಿಂದ ಮಾಡಲ್ಪಟ್ಟಿದೆ ಅಂತ ನಾವು 24 ತಿಳ್ಕೊಂಡ್ವಿ. ಮಾತಾಜಿ. 24 ಮಾತಾಜಿ. 24 ಘಟಕಾಂಶಗಳಿಂದ ಮಾಡಲ್ಪಟ್ಟಿದೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ದೇಹ ಅದು ಬದಲಾವಣೆಗೆ ಒಳಗಾಗುತ್ತೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಆ 6 ಬದಲಾವಣೆಗಳು ಯಾವ್ದು ಅಂತ ನಾವು ತಿಳ್ಕೊಂಡ್ವಿ. ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ವಿ 6 ಬದಲಾವಣೆಗಳು ಯಾವ್ದು ಅಂತ ಹೇಳ್ಬಿಟ್ಟು. ಸೊ ಅದಾದ್ಮೇಲೆ ನಾವಿವಾಗ ಕ್ಷೇತ್ರಜ್ಞರಲ್ಲಿ ನಾವು ಆತ್ಮ ಅಂದ್ರೆ ವ್ಯಕ್ತಿಗತ ಕ್ಷೇತ್ರಜ್ಞ ಅಂದ್ರೆ ಆತ್ಮದ ಬಗ್ಗೆ ನಾವು ತಿಳ್ಕೊಂಡ್ವಿ. 2ನೇ ಅಧ್ಯಾಯದಲ್ಲಿ ನಾವು ಕೃಷ್ಣ ಆತ್ಮ ಜ್ಞಾನವನ್ನ ಕೊಟ್ರು ಅಲ್ವಾ. ಆತ್ಮ ಅವಿನಾಶಿ ಅಲ್ವಾ, ಅದು ಯಾವಾಗ್ಲೂ ಸಹ ನಾಶ ಆಗುದಿಲ್ಲ, ಅದು ಶಾಶ್ವತವಾದದ್ದು. ಅದನ್ನ ಯಾರೂನು ಅದನ್ನ ನಿರ್ನಾಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಂಡ್ವಿ. ಸೊ ಇವಾಗ ಮತ್ತೆ ಪರಮ ಕ್ಷೇತ್ರಜ್ಞ ಬಗ್ಗೆ ನಮ್ಗೆ ಕೃಷ್ಣ ತಿಳಿಸಿಕೊಟ್ರು ಅಲ್ವಾ. ಪರಮ ಕ್ಷೇತ್ರಜ್ಞನ ಗುಣಲಕ್ಷಣಗಳನ್ನ ನಮ್ಗೆ ತಿಳಿಸಿಕೊಟ್ರು. ಸೊ ಪರಮ ಕ್ಷೇತ್ರಜ್ಞನ ಗುಣಲಕ್ಷಣಗಳು ಯಾವ್ದ್ಯಾವ್ದು ಅಂತ ನಾವು ತಿಳ್ಕೊಂಡ್ವಿ. ಪರಮಾತ್ಮ ಅವರು ಸರ್ವವ್ಯಾಪಿ ಅಲ್ವಾ, ಎಲ್ಲರ ಹೃದಯದಲ್ಲಿ ಇದ್ದಾರೆ. ಮತ್ತೆ ಅವರ ಕೈಕಾಲುಗಳು, ಅವರ ಅವಯವಗಳು ಎಲ್ಲಾ ಕಡೆ ಇದೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಅವರು ಇಂದ್ರಿಯಗಳ ಮೂಲ, ಆದ್ರೆ ಅವ್ರಿಗೆ ಇಂದ್ರಿಯಗಳು ಇಲ್ಲ. ಅವರು ಪಾಲಕನಾಗಿದ್ದಾನೆ, ಆದ್ರೂ ಸಹ ಅವನು ಎಲ್ಲಾ ವಿಷಯಗಳಲ್ಲಿ ಅವನು ನಿರಾಸಕ್ತನಾಗಿದ್ದಾನೆ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಅವನು ಗುಣಗಳ ಒಡೆಯ ಅಲ್ವಾ, ಋಷಿಕೇಶ, ಆದ್ರೂ ಸಹ ಅವನು ನಿರ್ಗುಣ, ಅವನಿಗೆ ಭೌತಿಕ ಗುಣಗಳಿಲ್ಲ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಅವನು ಜೀವಿಗಳ ಒಳಗೂ ಹೊರಗೂ ಇದ್ದಾನೆ. ಎಷ್ಟೊಂದು ವಿರೋಧಾಭಾಸಗಳು ಅಲ್ವಾ. ಸೊ ಅದು ಕೃಷ್ಣನಿಂದ ಮಾತ್ರನೇ ಸಾಧ್ಯ ಅಲ್ವಾ. ಅವನು ಸರ್ವಶಕ್ತ, ಅವನು ಒಳಗಡೆನೂ ಇರ್ಬೋದು, ಹೊರಗಡೆನೂ ಇರಬಹುದು, ದೂರದಲ್ಲೂ ಇರ್ಬೋದು, ಸಮೀಪದಲ್ಲೂ ಸಹ ಅವನು ಇರಬಹುದು. ಅವನು ಎಲ್ಲರ ಹೃದಯದಲ್ಲಿನೂ ಸಹ ಅವನು ಸ್ಥಾಪಿತನಾಗಿದ್ದಾನೆ, ಆದ್ರೂ ಸಹ ಅವನು ಏಕ ಅಲ್ವಾ, ಅವನು ಅವಿಭಕ್ತನಾಗಿದ್ದಾನೆ. ಅವನು ಏನು ವಿಭಾಗಗೊಂಡಿಲ್ಲ. ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ಇವಾಗ ಒಂದೇ ಸೂರ್ಯ ಇವಾಗ 12 ಗಂಟೆಯಲ್ಲಿ ನೋಡಿದಾಗ ಅವನು ನಾನು ಹೇಳ್ತೀನಿ ನನ್ನ ನೆತ್ತಿ ಮೇಲೆ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅಲ್ವಾ. ಇವಾಗ ಭಾರತದಲ್ಲಿ ಇನ್ನೆಲ್ಲೋ ದೂರ, ಎಷ್ಟೋ ಸಾವಿರಾರು ಮೈಲಿಗಳು ದೂರ ಇರೋರು ಸಹ 12 ಗಂಟೆ ಸಮಯದಲ್ಲಿ ಸೂರ್ಯ ನನ್ನ ನೆತ್ತಿ ಮೇಲೆ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಅಂದ್ರೆ ಏನರ್ಥ? ಆ ಸೂರ್ಯ ಏಕ ಅಲ್ವಾ, ಅವನು ವಿಭಾಗಗೊಂಡಿಲ್ಲ. ಆದ್ರೆ ನನಗೆ ಏನನ್ಸುತ್ತೆ ನನ್ನ ತಲೆ ಮೇಲೆ ಇದ್ದಾನೆ ಅಂತ, ಇವಾಗ ಬೇರೆಯವ್ರಿಗೆ ಏನನ್ಸುತ್ತೆ ಅವರ ತಲೆ ಮೇಲೆ ಇದ್ದಾರೆ ಅಂತ. ಅಂದ್ರೆ ಒಂದು ಭೌತಿಕ ಒಂದು ವಸ್ತುಗೆನೆ ಇಷ್ಟು ಶಕ್ತಿ ಇದೆ ಅಂತ ಅಂದ್ಮೇಲೆ ಇನ್ನ ಭಗವಂತ ಸರ್ವಶಕ್ತ ಅಲ್ವಾ, ಅವನಿಗೆ ಎಷ್ಟು ಶಕ್ತಿ ಇರ್ಬೋದು. ಅವನು ವಿಭಾಗಗೊಳ್ದಲೇ ಎಲ್ಲರ ಹೃದಯದಲ್ಲಿ ಅವನು ಇದ್ದಾನೆ, ಅವನು ಹಂಚಿ ಹೋಗಿಲ್ಲ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡ್ವಿ. ಮತ್ತೆ ಅವನು ಎಲ್ಲರ ಪರಿಪಾಲಕ, ಆದ್ರೂ ಸಹ ಅವನು ನಾಶ ಮಾಡ್ತಾನೆ ಅಲ್ವಾ. ಅವನು ಏನ್ ಹೇಳ್ತಾರೆ, ವಿನಾಶವನ್ನ ಅವರು ಕೊನೆಯಲ್ಲಿ ಅವರು ಮಾಡ್ತಾರೆ. ಮತ್ತೆ ಎಲ್ಲಾ ಪ್ರಕಾಶ ವಸ್ತುಗಳ ಮೂಲ ಅವರು ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಅವರು ಅವ್ಯಕ್ತ, ನಮ್ಮ ಇಂದ್ರಿಯಗಳಿಗೆ ಅವರು ಅರ್ಥ ಆಗೋದಿಲ್ಲ. ಅವ್ರು ಎಲ್ಲಾ ಕಡೆ ಇದ್ದಾರೆ. ನಮ್ಗೆ ಆಶ್ಚರ್ಯ ಆಗುತ್ತಲ್ಲ, ಇದೇನಿದು 3 ಹೊತ್ತು ಎಲ್ಲ ಕಡೆ ಇದ್ದಾರೆ ಭಗವಂತ ಅಂತ ಹೇಳ್ತಾರೆ, ಆದ್ರೆ ನಮ್ಮ ಕಣ್ಣುಗಳಿಗೆ ಕಾಣೋದಿಲ್ಲ, ವ್ಯಕ್ತನೇ ಆಗೋದಿಲ್ವಲ್ಲ ಅಂತ ಹೇಳಿದಾಗ ನಮ್ಗೆ ಈ ಭೌತಿಕ ಇಂದ್ರಿಯಗಳಿಂದ ನಾವು ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಾವು ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೆಯನ್ನ, ಪ್ರೇಮ ಅನ್ನೋ ಒಂದು ಅಂಜನವನ್ನ ಕಣ್ಣಿಗೆ ಹಚ್ಕೊಂಡ್ರೆ ಮಾತ್ರನೇ ಭಗವಂತನ ಇರುವಿಕೆನ ನಾವು ತಿಳ್ಕೊಬಹುದು ಅಂತ ನಾವು ತಿಳ್ಕೊಂಡ್ವಿ. ಸೊ ಕೊನೆಗೆ ನಾವು ತಿಳ್ಕೊಂಡ್ವಿ, ಜ್ಞಾನದ ವಸ್ತು, ಜ್ಞಾನದ ಗುರಿ ಎಲ್ಲವೂ ಸಹ ಭಗವಂತನೇ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಜ್ಞಾನದ ವಸ್ತು 3 ಇದೆ ಅಲ್ವಾ. ಅದ್ರಲ್ಲಿ ತುಂಬಾ ಮುಖ್ಯವಾದದ್ದು ಪರಮಾತ್ಮ, ಭಗವಂತ. ಆದ್ರೆ ಭಗವಂತನನ್ನ ಅರ್ಥಕೋಬೇಕು ಅಂತಂದ್ರೆ ನಮ್ಗೆ ದೇಹನೂ ಗೊತ್ತಿರ್ಬೇಕು,
ಮತ್ತೆ ವ್ಯಕ್ತಿಗತ ಕ್ಷೇತ್ರಜ್ಞನೂ ಗೊತ್ತಿರ್ಬೇಕು. ಆಗಷ್ಟೇ ನಮ್ಗೆ ಪರಮಾತ್ಮನ ಆ ಸರ್ವೋಚ್ಚ ಸ್ಥಾನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟನ್ನ ನಾವು ಇಲ್ಲಿ ತನಕ ನಾವು ತಿಳ್ಕೊಂಡಿದ್ವಿ. ಸೊ ಈಗ ತುಂಬಾ ಮುಖ್ಯವಾದ ಒಂದು ಏನು ಶ್ಲೋಕಗಳಿಗೆ ಬರ್ತಾ ಇದೀವಿ. ಪ್ರಕೃತಿ ಪುರುಷ ಮತ್ತು ಅವರ ಸಂಯೋಜನೆ. ಇದು ಯಾವಾಗ್ಲೂ ಎಲ್ಲರಿಗೂ ಇದು ಡೌಟ್ ಅಲ್ವಾ? ಯಾವಾಗ್ಲೂ ಸಹ ಯಾವಾಗ್ಲೂ ಹೇಳ್ತಾರೆ ನಾವು ಭಗವಂತನ ಅಂಶ, ವಿಭಿನ್ನ ಅಂಶ, ನಾವು ಭಗವಂತನ ಶ್ರೇಷ್ಠ ಶಕ್ತಿಗೆ ಬರ್ತೀವಿ ನಾವು. ಆದ್ರೂ ಸಹ ನಾವ್ ಯಾಕೆ ಈ ಭೌತಿಕ ಪ್ರಪಂಚದಲ್ಲಿ ಇಷ್ಟು ಕಷ್ಟಗಳನ್ನ ನಾವು ಪಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಯಾವಾಗ್ಲೂ ಅದು ಕ್ವಶನ್ ಮಾರ್ಕ್ ಅಲ್ವಾ? ಸೊ ಈ ನಾವೆಷ್ಟು ಸುಖ ದುಃಖವನ್ನ ಅನುಭವಿಸ್ತೀವಿ, ಇದಕ್ಕೆ ಏನ್ ಕಾರಣ ಅಂತ ಹೇಳ್ಬಿಟ್ಟು ನಾವ್ ಯಾವಾಗ್ಲೂ ಪ್ರಶ್ನೆಗಳನ್ನ ಹಾಕೋತಿರ್ತೀವಿ. ಸೊ ಅದಕ್ಕೆ ನಾವು ಇವತ್ತಿನ ದಿವಸ ಉತ್ತರವನ್ನ ನಾವು ತಿಳ್ಕೊತಾ ಇದೀವಿ. ಸೊ ಮತ್ತೆ ಇನ್ನ ಒಂದು ಇದನ್ನು ಸಹ ನಾವು ಇವತ್ತೇ ಕವರ್ ಮಾಡ್ಬೇಕಾಗತ್ತೆ. ಸೊ ಜ್ಞಾನ ಚಕ್ಷುಷ ಅಂದ್ರೆ ನಾವೆಲ್ಲವನ್ನ ನಾವು ಜ್ಞಾನದ ದೃಷ್ಟಿಯಿಂದ ನಾವು ನೋಡೋದನ್ನ ನಾವು ಕಲ್ತ್ಕೋಬೇಕಾಗತ್ತೆ. ಇವೆರಡರ ಬಗ್ಗೆ ನಾವು ಇವತ್ತು ತಿಳ್ಕೊತಾ ಇದೀವಿ. ಸೊ ಇವಾಗ ಇದಕ್ಕೆ ಮುಂಚೆ ನಾವು ತಿಳ್ಕೊಂಡ್ರ ಹಾಗೇನೆ, ಸೊ ಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನದು ಶಕ್ತಿಗಳು ಅಪಾರ ಇದೆ, ಅವನ್ಗೆ ಪರಾಶಕ್ತಿ ಅಪರಾಶಕ್ತಿ ಇದೆ. ಸೊ ಮತ್ತೆ ಅಂದ್ರೆ ನಾವು ಅದನ್ನ ಇನ್ನ ಬೇರೆ ತರನು ಸಹ ನಾವು ಡಿವೈಡ್ ಮಾಡ್ತೀವಿ. ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಅಂತ ಹೇಳ್ಬಿಟ್ಟು ನಾವು ತಟಸ್ಥ ಶಕ್ತಿಗೆ ಬರ್ತೀವಿ. ಸೊ ಮತ್ತೆ ಕೃಷ್ಣನ ಉನ್ನತ ಶಕ್ತಿ ಮತ್ತೆ ಕೆಳಮಟ್ಟದ ಶಕ್ತಿನ ಅಂತ ಹೇಳ್ಬಿಟ್ಟು ನಾವು ವಿಭಾಗಿಸಿದ್ರೆ ನಾವು ಉನ್ನತ ಶಕ್ತಿಗೆ ಬರ್ತೀವಿ. ಈವನ್ ದೇವತೆಗಳು ಸಹ ಉನ್ನತ ಶಕ್ತಿಗೆ ಬರ್ತಾರೆ ಅಲ್ವಾ? ಈವನ್ ಎಲ್ಲ 84 ಲಕ್ಷ ಜೀವರಾಶಿಗಳು ಸಹ ಭಗವಂತನ ಉನ್ನತ ಶಕ್ತಿಗೆ ಬರ್ತಾರೆ ಅಲ್ವಾ? ಆದ್ರೆ ಈ ಭೌತಿಕ ಪ್ರಕೃತಿ ಏನಿದೆ ಅದು ಭಗವಂತನ ಕೆಳಮಟ್ಟದ ಶಕ್ತಿಗೆ ಬರ್ತಾರೆ. ಆದ್ರೆ ನಮ್ಗೆ ಅನ್ಸುತ್ತೆ ಅಲ್ವಾ, ನಾವು ಭಗವಂತನ ಉನ್ನತ ಮಟ್ಟದ ಶಕ್ತಿಯಾಗಿ ನಾವ್ ಯಾಕೆ ಇಲ್ಲಿ ಕಷ್ಟ ಪಡ್ತಾ ಇದೀವಿ, ನಾವ್ ಯಾಕೆ ಇಲ್ಲಿ ಅಂದ್ರೆ ಪ್ರಕೃತಿಯ ಜೊತೆ ಸಂಪರ್ಕವನ್ನ ನಾವು ಪಡೆದಿದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಶ್ನೆ ಬರುತ್ತೆ ಅಲ್ವಾ? ಸೊ ಇದು ಗುಂಪು ಚಟುವಟಿಕೆ ಇದೆ ಇದು. ಸೊ ಅಂದ್ರೆ ಭಗವದ್ಗೀತೆಯನ್ನ ಉಲ್ಲೇಖಿಸಿ ಜೀವಿಯು ಪ್ರಕೃತಿಯ ವಿಧಾನಗಳಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ ಎಂಬುದನ್ನ ವಿವರಿಸಿ. ಸೊ ಇದನ್ನ 13ರಿಂದ 13ನೇ ಅಧ್ಯಾಯದ 20ರಿಂದ 23ನೇ ಪದ್ಯಗಳು ಮತ್ತೆ ಅದರ ಭಾವಾರ್ಥಗಳನ್ನ ನೀವು ಕುರಿತಾಗಿ ನೀವು ಇಲ್ಲಿ ಚರ್ಚೆಯನ್ನ ಮಾಡ್ಬೇಕಾಗತ್ತೆ. ಎಲ್ಲರೂ ಓದ್ಕೊಂಡ್ ಬಂದಿದ್ದೀರಾ? ನಾನು ಆಕ್ಚುಲಿ ಹಾಕಿದ್ದೆ, ನಾನು ಓದ್ಕೊಂಡ್ ಬರ್ಲಿಕ್ಕೆ. ಹೌದು ಮಾತಾಜಿ. ಓದಿದ್ದೀರಾ? ಓಕೆ, ಆಯ್ತು. ಸೊ 5 ಮೆಂಬರ್ಸ್ 5 ಬ್ರೇಕ್ಔಟ್ ರೂಮ್ಸ್ ಮಾಡ್ತಾ ಇದೀನಿ. ಸೊ ನೀವು ಒಂದು 5 ನಿಮಿಷ ನೀವು ಇದನ್ನ ಚರ್ಚೆ ಮಾಡ್ಕೊಂಡು ನೀವು ಮತ್ತೆ ವಾಪಸ್ ಬನ್ನಿ. ಯಾರಾದ್ರೂ ಒಬ್ರು ಪ್ರೆಸೆಂಟ್ ಮಾಡಿ, ಹ್ಯಾಂಡ್ ರೈಸ್ ಮಾಡಿ. ಸೊ ನಾನು ಅವ್ರಿಗೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಹೇಳ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬ್ರೇಕ್ಔಟ್ ರೂಮ್ಗೆ ನೀವು ಜಾಯಿನ್ ಆಗ್ಬೋದು. ಈಗ ಬಂದಿದ್ಯಾ ಅಲ್ಲಿ ಜಾಯಿನ್ ಅಂತ? ಮಾತಾಜಿ ಜಾಯಿನ್ ಅಂತ ಬಂದಿದ್ಯಾ? ಬಂದಿತ್ತು, ಹೋಗಿದೆ ಮಾತಾಜಿ. ಹೌದಾ? ಇವಾಗ ಯಾರಿಗೂ ಜಾಯಿನ್ ಆಗ್ಲಿಕ್ಕೆ ಆಗ್ತಾ ಇಲ್ವಾ? ನನಗೆ ಆಗ್ತಾ ಇಲ್ಲ ಮಾತಾಜಿ. ಅಂದ್ರೆ ಈಗ ಏನು ಬರ್ತಾ ಇಲ್ಲ ಸ್ಕ್ರೀನ್ ಮೇಲೆ. ಬಿಜಿಯನ್ನು ಉಲ್ಲೇಖಿಸಿ ಅಂತ ಅಷ್ಟೇ ಬರ್ತಾ ಇದೆ, ಗುಂಪು ಚಟುವಟಿಕೆ ಅಂತ ಅಷ್ಟೇ ಬರ್ತಾ ಇದೆ. ಬೇರೆಯವರೆಲ್ಲ ಜಾಯಿನ್ ಆಗಿದಾರ ಮಾತಾಜಿ? ನನಗಿಲ್ಲಿ 8 ಜನ ಮಾತ್ರ ಇದಾರೆ ಅಲ್ಲ? 8 ಜನ ಹರೇ ಇದ್ದಾರೆ. ಕೃಷ್ಣ. ಯಾಕೆ ನಿಮ್ಗೆ ಹೋಗಕ್ಕಾಗಿಲ್ಲ? ಕವಿತಾ ಮಾತಾಜಿ, ನೀವು ಯಾವ ಗ್ರೂಪ್ ಅಲ್ಲಿ ಇದ್ದೀರಾ ಮಾತಾಜಿ? ನಾನು ಇನ್ನು ಯಾವ್ದು ಗ್ರೂಪ್ ಇಲ್ಲಿ ಸ್ಕ್ರೀನ್ ಮೇಲೆ ಇಲ್ಲ ಮಾತಾಜಿ. ನಾನು ಇವಾಗ ನಿಮ್ಗೆ ಜಾಯಿನ್ ಮಾಡಕ್ಕೆ ನಾನು ಹೇಳ್ತಾ ಇದ್ದೀನಿ ಮಾತಾಜಿ. ಜಾಯಿನ್ ಆಗಿ ಮಾತಾಜಿ. ಹಾ, ನಿಮ್ದು 5 ಗ್ರೂಪ್ 5ಗೆ, ಬಟ್ ನಾನು ಈಗ ರೂಮ್ ನಂಬರ್ ಮಾತಾಜಿ 4 ಕಳಿಸ್ತಾ ಇದ್ದೀನಿ. ಹೋಯ್ತು, ಹೇಗೋಯ್ತು ಗೊತ್ತಿಲ್ಲ. ಮಾತಾಜಿ ನೀವು ನಮಗೂ ಬಂದ್ಬಿಟ್ರಾ ಬಂದಿಲ್ಲ ಮಾತಾಜಿ? ಮಾತಾಜಿ ನಮಗೂ ಬಂದಿಲ್ಲ. ಪ್ರಭುಜಿ, ನಿಮ್ಮ ಹೆಸರೇನು? ಅನಂತ ಕುಲಕರ್ಣಿ. ಹೌದಾ? ಅನಂತ ಕುಲಕರ್ಣಿ. ಓಕೆ ಪ್ರಭುಜಿ. ಓಕೆ, ಅನಂತ ಕುಲಕರ್ಣಿ ಪ್ರಭುಜಿ. ಪದ್ಮಿನಿ ಮೂರ್ತಿ ನಾಟ್ ಜಾಯಿಂಟ್ ಅಂತ ಬಂದಿದೆ. ಅನಂತ ಕುಲಕರ್ಣಿ ಪ್ರಭುಜಿ. ಪ್ರಭುಜಿ, ನೀವು ರೂಮ್ ನಂಬರ್ 1ಗೆ ಕಳಿಸ್ತಾ ಇದೀನಿ ಪ್ರಭುಜಿ. ಮತ್ತೆ ಇನ್ಯಾರಿದ್ದಾರೆ? ಹರೇ ಕೃಷ್ಣ ಮಾತಾಜಿ. ರೂಮ್ ನಂಬರ್ 3 ಬಂದಿತ್ತು, ಓಕೆ ಕೊಟ್ಟೆ, ಅದು ಲೀವ್ ಆಗ್ಬಿಟ್ಟು.
ಮಾತಾಜಿ ನಿಮ್ಮ ಹೆಸರು ಮಾತಾಜಿ? ಲಕ್ಷ್ಮಿ ಡಿ. ಲಕ್ಷ್ಮಿ ಸಿ ಎನ್ ಅಂತಿದೆ. ಹಾ, ಲಕ್ಷ್ಮಿ ಡಿ ಮಾತಾಜಿ ನಂದು. ಲಕ್ಷ್ಮಿ ಡಿ ನಾ? ಹಾ. ಲಕ್ಷ್ಮಿ ಡಿ ಇಲ್ಲಿ ಕಾಣಿಸ್ತಾ ಇವತ್ತು ಬೇರೆ ಏನಾದ್ರು ಹೆಸರು ಇದ್ ಮಾಡಿದೀರಾ? ಲಕ್ಷ್ಮಿ ಕಂಬ್ಳೆ ಕಾಣಿಸ್ತಾ ಇದೆ ನನಗೆ. ಇಲ್ಲ ಮಾತಾಜಿ, ಹ್ಯಾಂಡ್ ರೈಸ್ ಮಾಡ್ಲಾ? ಬೇಡ, ಹ್ಯಾಂಡ್ ರೈಸ್ ಮಾಡಿದ್ರೆ ಇಲ್ಲಿ ಲಕ್ಷ್ಮಿ ಡಿ ಅಂತಿದೆ, ಬಟ್ ಇಲ್ಲಿ ನನಗೆ ಲಕ್ಷ್ಮಿ ಡಿ ಕಾಣಿಸ್ತಾ ಇಲ್ಲಲ್ಲ. ಹಾ, ಲಕ್ಷ್ಮಿ ಡಿ. ಹಾ, ಓಕೆ ಮಾತಾಜಿ. ನೀವ್ ಯಾವ ರೂಮಲ್ಲಿ ಇದ್ರಿ ಮಾತಾಜಿ? ರೂಮ್ ನಂಬರ್ 3 ಮಾತಾಜಿ. ಹಾ, ರೂಮ್ ನಂಬರ್ 3 ಜಾಯ್ನ್ ಆಗಿ. ಓಕೆ. ಹರೇ ಕೃಷ್ಣ. ಓಕೆ, ಪದ್ಮಿನಿ ಮಾತಾಜಿ. ಪದ್ಮಿನಿ ಮಾತಾಜಿ, ನೀವು ಜಾಯ್ನ್ ಆಗ್ತೀರಾ? ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ. ಸಮಯ ಸರಿ ಹೋಯ್ತಾ? ಹಾ ಹರೇ ಕೃಷ್ಣ ಶ್ರುತಿ ಮಾತಾಜಿ. ಮಾತಾಜಿ ಇಷ್ಟು ಸಮಯ ಕೊಡ್ತಾ ಇರ್ಲಿಲ್ಲ ಮಾತಾಜಿ, ಇನ್ನು ಬೇಗ ನಾವು ರಿಟರ್ನ್ ಬರ್ಬೇಕಾಗಿತ್ತು. ಹೌದು. ಹೌದಾ? ಹೌದು. ಇನ್ಮೇಲೆ 5 ನಿಮಿಷ ಕೊಡ್ತೀನಿ. ಇವತ್ತು ನಾನು 10 ನಿಮಿಷ ಹತ್ತತ್ರ ಕೊಟ್ಟಿದ್ದೀನಿ. ಹೌದು ಹೌದು ಮಾತಾಜಿ, 5 ಮಿನಿಟ್ಸ್ ಅಷ್ಟೇ ಕೊಡ್ತಾ ಇದ್ದೀನಿ. ನಮ್ಗೆ ಇನ್ನು ಬೇಗ ಅಷ್ಟರಲ್ಲಿ ನಾವು ರಿಟರ್ನ್ ಹಾ. ಬರ್ಬೇಕು. ಓಕೆ ಹರೇ Okay. ಕೃಷ್ಣ ಮಾತಾಜಿ. ಇವಾಗ ಶ್ರುತಿ ಮಾತಾಜಿ, ನೀವು ಯಾವ ಗುಂಪಿಂದ? ಮಾತಾಜಿ ಇದು ರೂಮ್ ನಂಬರ್ 5 ಮಾತಾಜಿ. ನಮ್ಮ ಇದು ಗ್ರೂಪ್ ಅಲ್ಲಿ ನಾನು, ಮಥುರಾ ಮಾತಾಜಿ, ಪ್ರವೀಣಾ ಮಾತಾಜಿ, ಪದ್ಮಿನಿ ಮಾತಾಜಿ ಮತ್ತೆ ಭವ್ಯ ಮಾತಾಜಿ ಇದ್ವಿ. ಹ್ಮ್. ಮಾತಾಜಿ, ಈ ಪ್ರಕೃತಿಯಲ್ಲಿ ಜೀವಿಯು ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ವಿಧಾನಗಳಲ್ಲಿ, ಪ್ರಕೃತಿ ಇದರಲ್ಲಿ ಅಂದ್ರೆ ಮುಖ್ಯವಾಗಿ ಈ ಪ್ರಕೃತಿ ಮತ್ತು ಜೀವಿ ಇಬ್ಬರನ್ನು ಕೂಡ ಅನಾದಿ. ಮತ್ತೆ ಈ ಪ್ರಕೃತಿ ಇದು ಎಲ್ಲದಕ್ಕೂ ಕಾರ್ಯಪ್ರವೃತ್ತಿ ನಡೀತಾ ಇರೋದು ಐಹಿಕ ಪ್ರಕೃತಿ ಗುಣಗಳಿಂದ. ಮತ್ತೆ ಈ ನಮ್ಗೆ ಬದುಕಿನಲ್ಲಿ ಸುಖ ದುಃಖ ಈ ಬಂಧನಕ್ಕೆ ಮುಖ್ಯವಾದ ಕಾರಣ ಅಂತಂದ್ರೆ ನಮ್ಗೆ ಇದ್ರ ಜೊತೆ ಪ್ರಕೃತಿ ಜೊತೆ ಇರೋ ಸಂಯೋಗ. ಇಲ್ಲಿ ಜೀವಿಗೆ ಮುಖ್ಯವಾಗಿ ಹಿಂದಿನ ಕರ್ಮಾನುಸಾರ ಬಯಕೆಗಳು, ಮತ್ತೆ ಆ ಕರ್ಮಾನುಸಾರವಾಗಿ ವಿವಿಧ ದೇಹಗಳು ದೊರಕಿರುತ್ತೆ. ಅದರ ಪ್ರಕಾರ ಅದಕ್ಕೆ ವಿವಿಧ ಬಯಕೆಗಳು. ಅದು ಅಲ್ಲದೆ ತಾನು ಈ ಜೀವಿ ಈ ಪ್ರಕೃತಿ ಮೇಲೆ ಯಜಮಾನಿಕೆ ನಡೆಸುವಂತ ಒಂದು ಹಂಬಲ. ಆ ಯಜಮಾನಿಕೆ ನಡೆಸಬೇಕಾಗಿ ತಾನೇ ಎಲ್ಲದನ್ನು ಮಾಡ್ಬೇಕು. ಮತ್ತೆ ಪ್ರಭುತ್ವ ಅಂದ್ರೆ ಪ್ರಕೃತಿ ಮೇಲೆ ಹಿಡಿತ. ಅದು ಅಲ್ಲದೆ ತಾನು ಸ್ವತಂತ್ರವಾಗಿ ಕಾರ್ಯಪ್ರವೃತ್ತನಾಗಲು ಬಯಕೆ. ಅವನಿಗೆ ಪ್ರಭುವಿನ ಸೇವೆ ಮಾಡಲು ಇಷ್ಟವಿಲ್ಲ, ದಾಸನಾಗಲು ಬಯಸುವುದಿಲ್ಲ, ಸ್ವತಂತ್ರ ಕಾರ್ಯಪ್ರವೃತ್ತಿ. ಈ ಒಂದು ಮುಖ್ಯ ಇದರಿಂದ ಜೀವಿಯು ಈ ಪ್ರಕೃತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಮತ್ತೆ ಇಲ್ಲಿ ಪರಮ ಪ್ರೋಕ್ತ ಪರಮಾತ್ಮ, ಇದು ಐಹಿಕ ಪ್ರಕೃತಿ ನಡೀತಾ ಇರೋದು ಮುಖ್ಯ ಎಲ್ಲದರ ಹಿಡಿತ ಪರಮಾತ್ಮ. ಆದ್ರೆ ಇದು ಜೀವಿ ಇದನ್ನ ಒಪ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಅವನಿಗೆ ಪ್ರಭುವಿನ ಗುಣಗಳಿಂದ ಆತ ಬಂಧಿತನಾಗಿರೋದ್ರಿಂದ ಪ್ರಭುವಿನ ಸೇವೆ ಮಾಡಲು ಬಯಸೋದಿಲ್ಲ. ಮತ್ತೆ ಅವನ ಪ್ರಭುತ್ವವನ್ನು ಜೀವಿ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಆತ ಈ ಪ್ರಕೃತಿ ಬಂಧನದಲ್ಲಿ ಸಿಕ್ಕಿ ಬೀಳ್ತಾನೆ ಮಾತಾಜಿ. ಹರೇ ಕೃಷ್ಣ. ಓಕೆ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ, ಹರೇ ಕೃಷ್ಣ. ಓಕೆ, ಲಕ್ಷ್ಮೀ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಅವನು ಈ ಯಾವ ಸೃಷ್ಟಿಯಲ್ಲಿ ಗ್ರೂಪಲ್ಲಿ ಇದ್ರಿ ಮಾತಾಜಿ ನೀವು? ರೂಮ್ ನಂಬರ್ 3 ನಲ್ಲಿ ಮಾತಾಜಿ. Okay. ಲತಾಮಣಿ ಮಾತಾಜಿ, ಮಾಲಾಶ್ರೀ ಮಾತಾಜಿ, ಉಷಾ ಮಾತಾಜಿ ಇದ್ರು. Okay. 1 ನಿಮಿಷ ಟೈಮ್ ಮಾತಾಜಿ. ಹಾ ಮಾತಾಜಿ. ಹಾ. ಅವನು ಇಲ್ಲಿ ಈ ಸೃಷ್ಟಿ ರೂಪ ತಾಳೋ ಮೊದ್ಲೇ ಜೀವಿ ಪ್ರಕೃತಿ ಅಸ್ತಿತ್ವದಲ್ಲಿ ಸಿಕ್ಕಾಕೊಂಡಿರ್ತಾನೆ. ಅವನು ಇದಕ್ಕೆಲ್ಲ ಕಾರಣ ಏನಂದ್ರೆ ಅವನು ಪ್ರಭುವಿನ ಸೇವೆ ಮಾಡೋದಿಕ್ಕೆ ಅವನಿಗೆ ಇಷ್ಟ ಇರೋದಿಲ್ಲ. ಅದರಿಂದ ಇವನಿಗೆ ಈ ಕಷ್ಟಗಳು ಬರುತ್ತೆ. ಆದ್ರೆ ಅವನು ಬಂಡವಾಯದ ಸ್ವಭಾವದಿಂದ ಅವನು ಐಕ ಪ್ರಕೃತಿಯಲ್ಲಿ ಬದ್ಧ ಆಗ್ತಾ ಹೋಗ್ತಾನೆ. ಈ ಐಕ ಪ್ರಕೃತಿಯಿಂದ ಅವನು ಆಕರ್ಷಿತನಾಗ್ತಾನೆ. ಮತ್ತೆ ಪರಿವರ್ತನೆ ಕೂಡ ಈ ಪ್ರಕೃತಿಯ ತ್ರಿಗುಣಗಳಿಂದ ಆಗುವ ಎಲ್ಲಾ ಪರಿವರ್ತನೆಗಳ ಪ್ರಭಾವ ಕೂಡ ಅವನು ಈ ದೇಹದಿಂದನೇ ಈ ದೇಹದ ಕಾರಣಕ್ಕೆ ಆಗೋದು ಎಲ್ಲವೂ ಕೂಡ. ಈ ಜೀವಿ ಬೇರೆ ಬೇರೆ ಸುಖ ದುಃಖಗಳಿಂದ ಹುಟ್ಟುತ್ತೆ. ಮತ್ತೆ ಆ ಸುಖ ದುಃಖಗಳಿಗೆ ಕಾರಣ ಅವನು ಭೋಗ ಮಾಡೋದೇ ಆಗಿರುತ್ತೆ. ಐಕ ಪ್ರಕೃತಿ ಮೇಲೆ ಯಾಕೆ ಮಾಡ್ತಾನೆ ಅಂದ್ರೆ ಅವನು ಐಕ ಪ್ರಕೃತಿ ಮೇಲೆ ಯಜಮಾನಿಕೆ ನಡೆಸ್ಬೇಕು ಅನ್ನೋ ಅವನು ಫಲದ ಅಪೇಕ್ಷೆ ಹುಟ್ಟುತ್ತೆ. ಈ ಜಗತ್ತಿನ ಪ್ರತಿಯೊಂದು ಬೇರೆ ಬೇರೆ ಬಗೆಯ ಸುಖ ಪಡೋದಿಕ್ಕೆ ಶ್ರಮ ಪಡ್ತಾರೆ. ಈ ದೇಹವನ್ನ ಸುಖವಾಗಿ ಇಟ್ಕೊಳ್ಳೋದಕ್ಕೋಸ್ಕರ ಅವರು ಶ್ರಮ ಪಡ್ತಾರೆ. ಅದಕ್ಕೆ ಅವರ ಇಂದ್ರಿಯಗಳ ಪರಿಣಾಮನೇ ಕಾರಣ ಆಗುತ್ತೆ. ಐಕ ಪ್ರಕೃತಿಯನ್ನ ಮನುಷ್ಯನ ಬಯಕೆಗಳು. ಓಕೆ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾನು ರೂಮ್ ನಂಬರ್ 1 ಮಾತಾಜಿ. ನಮ್ಮಲ್ಲಿ ಶೋಭಾ ಮಾತಾಜಿ, ಲಕ್ಷ್ಮೀ ಕಂಬಳಿ ಮಾತಾಜಿ, ಅನಂತ ಕುಲಕರ್ಣಿ ಮಾತಾಜಿ, ಇನ್ನೊಬ್ರು ದೇವಿದಾಸಿ ಅಂತ ಮಾತಾಜಿ ಇದ್ರು. ಅವ್ರ ಹೆಸರು ಕರೆಕ್ಟ್ ಆಗಿ ನೋಡ್ಕೊಳ್ಳಿಲ್ಲ ಮಾತಾಜಿ. ಅಂದ್ರೆ ಎಲ್ಲಾ ಐಕ ಕಾರಣಗಳ ಕಾರಣ ಪ್ರಕೃತಿ ಆಗಿರೋದು. ಅಂದ್ರೆ ಒಬ್ಬ ಜೀವಿ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವನದ ಹಿಂದಿನಲ್ಲಿ ಅವ್ನಿಗೆ ಏನು ಬಯಕೆಗಳು ಕರ್ಮಗಳಿಗೆ ಅನುಗುಣವಾಗಿ ಅವನು ಯಾವುದಾದ್ರೂ ಒಂದು ಜೀವನವನ್ನ ಪಡ್ಕೋತಾನೆ. ಅಂದ್ರೆ ಅವನು ಒಂದು ಕರ್ಮಗಳಿಗೆ ಅನುಸಾರವಾಗಿ ಒಂದು ನಾಯಿ ಜನ್ಮನೋ ಹಂದಿ ಜನ್ಮನೋ ಈ ರೀತಿ ಅವನು ಜೀವನವನ್ನ ಪಡ್ಕೊಂಡು ಅದಕ್ಕನುಸಾರವಾಗಿ ಅವನು ಜೀವನವನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಈತ ಐಕ ಪ್ರಕೃತಿಗೆ ಬಂದಾಗ ಆ 3 ತ್ರಿಗುಣಗಳಿಗೆ ಅಂಟ್ಕೊಳ್ತಾನೆ. ಅವನ ಹಿಂದಿನ ಜನ್ಮಗೆ ಕರ್ಮಕ್ಕೆ ಅನುಸಾರವಾಗಿ ಅವನು ಈ ಐಕ ಪ್ರಕೃತಿಯಲ್ಲಿ ಜೀವನವನ್ನ ಮಾಡ್ತಾ ಇರ್ತಾನೆ ಮಾತಾಜಿ. ಈ ದೇಹ ಅನ್ನೋದು ಒಂದು ಜಡ ವಸ್ತುವಿಂದ ಆಗಿದ್ರಿಂದ ಅವನು ಪ್ರಕೃತಿಯ ನಿಯಮಗಳಿಗೆ ಅನುಗುಣವಾಗಿ ಅವನು ಕೆಲಸವನ್ನ ಮಾಡ್ತಾ ಇರ್ತಾನೆ. ಮತ್ತೆ
ಅವನ ಬಯಕೆಗಳು ಕರ್ಮಗಳಿಗೆ ಅನುಗುಣವಾಗಿ ಅವನು ಈ ಇದರಲ್ಲಿ ವಾಸಸ್ಥಳವನ್ನ ಅವನು ಪಡ್ಕೋತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಮತ್ತೆ ಹೇಗೆ ಬಟ್ಟೆಯನ್ನ ನಾವು ಬದಲಾಯಿಸ್ತೀವೋ ಹಾಗೆ ನಮ್ಮ ದೇಹ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಅದು ಹೋಗುತ್ತೆ. ಈ ಎಲ್ಲಾ ಇದರಿಂದ ಹೇಗೆ ಅರ್ಜುನ ಕೃಷ್ಣ ಹೇಳಿದ್ದನ್ನ ಪಡ್ಕೊಂಡು ಅವನು ಇದನ್ನ ಪಡ್ಕೊಂಡ, ಬಂಧನದಿಂದ ಬಿಡುಗಡೆ ಆಗಿ ಜ್ಞಾನವನ್ನ ಪಡ್ಕೊಂಡ, ಹಾಗೆ ನಾವು ಭಗವಂತನ್ಗೆ ಶರಣಾಗತ ಆಗಿ ಈ ಜ್ಞಾನವನ್ನ ಪಡ್ಕೊಂಡಾಗ ಈ ತ್ರಿಗುಣಗಳಿಂದ ಬಂಧನದಿಂದ ನಾವು ಬಿಡಿಸ್ಕೊಂಡು ಒಳ್ಳೆ ಭಗವಂತನಿಗೆ ನಾವು ಶರಣಾಗ್ಬೋದು, ಭಕ್ತಿಯಲ್ಲಿ ನಾವು ಮುಂದೆ ಬರ್ಬೋದು. ಮಾತಾಜಿ ಹರೇ ಕೃಷ್ಣ, ನನ್ಗೆ ಅಷ್ಟೇ ಅರ್ಥ ಆಗಿದೆ ಹರಿ ಮಾತಾಜಿ. ಬೋಲ್. ಧನ್ಯವಾದ ಮಾತಾಜಿ, ಚೆನ್ನಾಗಿ ಅವ್ರು ಹೇಳ್ದಲ್ಲಿರೋ ಪಾಯಿಂಟ್ಸ್ ನ ಕವರ್ ಮಾಡಿದ್ವಿ. ಹರೇ ಕೃಷ್ಣ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಹಾ ಹೇಳಿ ಮಾತಾಜಿ. ಕೃಷ್ಣ ಮಾತಾಜಿ. ನಂಬರ್ 2 ಮಾತಾಜಿ. ನಂಬರ್ ಇದರಲ್ಲಿ ಹ್ಮ್. ರಾಜೇಶ್ವರಿ ಮಾತಾಜಿ, ರಶ್ಮಿ ಮಾತಾಜಿ, ಪದ್ಮಿನಿ ಮಾತಾಜಿ ಮತ್ತು ಮುನಿರಾಜ್ ಮತ್ತು ನಾವು 5 ಮಂದಿ ಇದ್ದೆವು. ಎಲ್ರು ಹೊರಗಡೆ ಇದ್ದಾರೆ, 2 ಮಾತ್ರ ಇದ್ದೆವು ಮಾತಾಜಿ. ನಾವು ಏನಂದ್ರೆ ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮ ಮತ್ತೆ ತ್ರಿಗುಣಗಳನ್ನು ಅನುಭವಿಸ್ಕೊಂಡಿರ್ತಾನೆ. ಅವನು ಬದುಕಿನ ರೀತಿ ಅನುಭವಿಸ್ಕೊಂಡು ಅವನು ಬದುಕಿನ ರೀತಿಗಳನ್ನು ಅನುಸರಿಸಿಕೊಂಡು ಹೋಗ್ತಾನೆ. ಹೀಗೆ ಅವನು ಪ್ರಕೃತಿಯೊಡನೆ ಅವನ ಸಹಯೋಗ ಇದಕ್ಕೆ ಕಾರಣ ಆಗಿರ್ತದೆ. ಇದಕ್ಕೆ ಕಾರಣವೇ ಅವನ ಪ್ರಕೃತಿಯೊಡನೆ ಇರುವಂತದ್ದು. ಹೀಗೆ ಅವನು ಹೀಗೆ ಅವನು ಒಳ್ಳೆದು ಕೆಟ್ಟದನ್ನ ಅನುಭವಿಸ್ಕೊಂಡು ಹೋಗ್ತಾನೆ ಮಾತಾಜಿ. ಹೀಗೆ ಒಬ್ಬ ಮತ್ತೆ ಯಾವ ದೇಹವನ್ನ ಪಡ್ಕೊಂಡಿರ್ತಾನೋ ಅದಕ್ಕೆ ಅನುಗುಣವಾಗಿ ಅವನು ಸುಖ ದುಃಖವನ್ನ ಅನುಭವಿಸ್ತಾನೆ ಅಂತ ಹೇಳ್ತಾರೆ. ನನಗೆ ನಾಯಿ ಹಾಗೆ ಧನ್ಯವಾದಗಳು. ನಾಯಿ ಇರ್ಬೇಕು, ಹಂದಿ ಇದ್ರೆ ಹಂದಿ ಹಾಗೆ ಇರ್ಬೇಕು ಅಂತ ಇದೆ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕವಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ ಹರೇ ಕೃಷ್ಣ. ನಮ್ದು ರೂಮ್ ನಂಬರ್ 5 ಆಗಿತ್ತು ಮಾತಾಜಿ. ಸೊ 5 ನಲ್ಲಿ ಮಾತಾಜಿ ನಾವು 5 ಜನ ಇದ್ವಿ. ರಾಜು ಮಾತಾಜಿ, ರಾಜು ಪ್ರಭುಜಿ, ಮತ್ತೆ ಆಶಾ ಮಾತಾಜಿ, ಸುನೀತಾ ಮಾತಾಜಿ, ಮಂಜುಳಾ ಮಾತಾಜಿ ಇದ್ವಿ ಮಾತಾಜಿ, ಮತ್ತೆ ನಾನು. ಇಲ್ಲಿ ಭಗವಂತ ಪ್ರಕೃತಿ ಬಗ್ಗೆ ಹೇಳಿದ್ದಾರೆ. ಇಲ್ಲಿ ಅಂದ್ರೆ ಪ್ರಕೃತಿ ಕಾರ್ಯ ಮಾಡೋದು ಭಗವಂತನೇ ಆಗಿರ್ತಾರೆ. ಆದ್ರೆ ಕೂಡ ಭಗವಂತನಿಗೆ ಪ್ರಕೃತಿಗೂ ಏನು ಸಂಬಂಧ ಇರೋದಿಲ್ಲ. ಸೊ ಮತ್ತೆ ಭಗವಂತ ಎಲ್ಲಾ ಭಗವಂತನಿಗೆ ಈಗ ನಾವು ಮರಣ ಕಾಲ ಅಂತ್ಯಕಾಲದಲ್ಲಿ ನಾವು ಭಗವಂತನಿಗೆ ಯಾವುದು ದೇಹವನ್ನು ನಾವು ಬಯಸ್ಕೊಂಡು ನಾವು ದೇಹವನ್ನು ತ್ಯಾಗ ಮಾಡ್ತೀವೋ ಭಗವಂತ ನಮಗೆ ಅದನ್ನೇ ಕೊಡ್ತಾನೆ ಅಂತ ಇಲ್ಲಿ ಹೇಳ್ಬೋದು. ಆಮೇಲೆ ನಾವು ಇದು 2ನೇ ಚಾಪ್ಟರ್ ನಲ್ಲಿ ಹೇಳ್ದಂಗೆ ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ಅಂದ್ರೆ ನಾವು ಭಗವಂತ ಈಗ ಈ ಹಳೆ ದೇಹವೆಲ್ಲ ನಮ್ದು ಬಟ್ಟೆ ಒಂದು ಉಡುಪಿನ ತರ ನಾವು ಬದಲಾವಣೆ ಮಾಡಿ ಅಸ್ತಿತ್ವವನ್ನು ನಾವು ತಗೋಬಹುದು. ಆಮೇಲೆ ಇಲ್ಲಿ ನಮ್ಗೆ 84 ಲಕ್ಷ ಜೀವರಾಶಿ ಒಳಗೆ ಭಗವಂತ ನಮಗೆ 84 ಜೀವರಾಶಿ ಒಳಗೆ ನಮಗೆ ಭಗವಂತ ಯಾವ ತರ ಜೀವವನ್ನು ಅಂದ್ರೆ ನಮ್ಗೆ ನಮ್ದು ಕರ್ಮಾನುಸಾರ ನಾವು ದೇಹವನ್ನು ಪಡ್ಕೋಬಹುದು ಅಂತ ಇಲ್ಲಿ ಒಂದು ಪಾಯಿಂಟ್ ಹೇಳ್ಕೋಬಹುದು. ಆಮೇಲೆ ಇದು ಈಗ ಪ್ರಕೃತಿಯನ್ನೇ ನಮ್ದು ತ್ರಿಗುಣಗಳಿಗೆ ನಾವು ಯಜಮಾನತ್ವವನ್ನು ಪಡೆದಿರ್ತೀವಿ ಐಹಿಕ ಪ್ರಕೃತಿನಲ್ಲಿ. ಆದ್ರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತನೇ ನಮಗೆ ಮೂಲ ಕಾರಣ ಆಗಿರ್ತಾರೆ ಅಂತ. ಅದಕ್ಕೆ ಈಶ್ವರ ಪರಮಃ ಕೃಷ್ಣ ಅಂದ್ರೆ ನಮಗೆ ಭಗವಂತ ನಮಗೆ ಆಧ್ಯಾತ್ಮಿಕ ಪ್ರಕೃತಿನಲ್ಲಿ ದೇವೋತ್ತಮ ಪರಮ ಪುರುಷ ಆಗಿರ್ತಾನೆ. ಆದ್ರೆ ನಾವು ಇಲ್ಲಿ ಬಂದು ಭೌತಿಕ ಜಗತ್ತಿನಲ್ಲಿ ಪ್ರಕೃತಿ ಮೇಲೆ ಯಜಮಾನತ್ವವನ್ನು ಮಾಡಕ್ಕೆ ನಾವು ನೋಡ್ತಾ ಇರ್ತೀವಿ ಮಾತಾಜಿ. ಅದೊಂದು ಹೇಳ್ಬೋದು. ಆಮೇಲೆ ಇದು ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಸೊ ನಾನು ನೆಕ್ಸ್ಟ್ ಟೈಮ್ ನಿಮ್ಗೆ ಅಂದ್ರೆ ಬ್ರೇಕ್ಔಟ್ ರೂಮ್ ಅಲ್ಲಿ ಕಡಿಮೆ ಸಮಯ ಕೊಟ್ಟು ಇಲ್ಲಿ ಡಿಸ್ಕಷನ್ಗೆ ಒಂದ್ ಸ್ವಲ್ಪ ಜಾಸ್ತಿ ಸಮಯ ಕೊಡ್ತೀನಿ. ಇವತ್ತು ನಾನು ಬ್ರೇಕ್ಔಟ್ ರೂಮ್ಗೆ ಜಾಸ್ತಿ ಸಮಯ ಕೊಟ್ಟೆ. ಸೊ 7:45 ಆಗಿದೆ. ಸೊ ಇವಾಗ ಇದನ್ನ ಕನ್ಕ್ಲೂಷನ್ ಅಂದ್ರೆ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ. ಸೊ ನಾವ್ ಇದನ್ನ ಅಂದ್ರೆ ಹಲವಾರು ಬಾರಿ ನಾವು ಕೇಳಿದೀವಿ ಕೂಡ. ಸೊ ಯಾಕೆ ಇಲ್ಲಿ ಜೀವಿ ಪ್ರಕೃತಿಯ ವಿಧಾನಗಳಲ್ಲಿ ಸಿಕ್ಕಾಕೋತಾರೆ ಅಂತ ಹೇಳ್ಬಿಟ್ಟು ಅಲ್ವಾ. ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ನಾವು ಆಸೆಯನ್ನ ಪಟ್ವಿ. ನಮ್ಗೆ ಭಗವಂತ ಒಂದು ಚಿಕ್ಕ ಸ್ವತಂತ್ರವನ್ನ ಕೊಟ್ಟಿದ್ದಾರೆ. ಏನ್ ಚಿಕ್ಕ ಸ್ವತಂತ್ರವನ್ನ ಕೊಟ್ಟಿದ್ದಾರೆ? ಹರೇ ಕೃಷ್ಣ. ಯಾರು ಹೇಳ್ತೀರಾ? ಚಿಕ್ಕ ಸ್ವತಂತ್ರ ನಮ್ಗೆ ಕೊಟ್ಟಿದ್ದಾರೆ ಭಗವಂತ. ಆ ಚಿಕ್ಕ ಸ್ವತಂತ್ರ ಏನು? ಅದನ್ನ ಯಾವತ್ತೂ ಕಸ್ಕೊಳೋದಿಲ್ಲ ಭಗವಂತ. ಅದನ್ನ ಬದಲಾಯಿಸ್ಲಿಕ್ಕೂ ಅವರು ಹೋಗೋದಿಲ್ಲ. ಚಿಕ್ಕ ಸ್ವತಂತ್ರ ಏನು? ಆಸೆ ಪಡುವುದು. ಅಲ್ವಾ. ನಮ್ಗೆ ಚಿಕ್ಕ ಸ್ವತಂತ್ರ ಕೊಟ್ಟಿರೋದು ಏನಂದ್ರೆ ಆಸೆ ಪಡ್ಲಿಕ್ಕೆ ಮಾತ್ರ ನಮ್ಗೆ ಭಗವಂತ ಒಂದು ಸ್ವತಂತ್ರವನ್ನ ಕೊಟ್ಟಿದ್ದಾರೆ ಅಲ್ವಾ. ಆದ್ರೆ ಆ ಆಸೆನ ಪೂರೈಸ್ಕೊಳೋ ಅಂತ ಶಕ್ತಿ ನಮ್ಗೆ ಕೊಟ್ಟಿಲ್ಲ. ಭಗವಂತನೇ ಅದನ್ನ ಪ್ರಕೃತಿಯ ಮೂಲಕ ನಮ್ಗೆ ಪೂರೈಸ್ಬೇಕು. ನಾವು ಯೋಗ್ಯತೆಯನ್ನ ಪಡ್ಕೊಂಡಿದ್ರೆ, ಅರ್ಹತೆಯನ್ನ ಪಡ್ಕೊಂಡಿದ್ರೆ ಭಗವಂತ ನಾವು ಅನ್ಕೊಂಡಿರೋ ಆಸೆಯನ್ನ ಅವರು ಪೂರೈಸ್ಬೇಕಾಗತ್ತೆ. ಸೊ ಇವಾಗ ನಾವೆಲ್ಲನೂ ಸಹ ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದವರು, ಭಗವಂತನ ಜೊತೆ ಇದ್ದವರು, ಭಕ್ತಿಯನ್ನ ಮಾಡ್ತಾ ಇದ್ದವರು ಯಾವುದೋ ಒಂದು ಕ್ಷಣ
ಅಲ್ವಾ? ಅದನ್ನ ನಮ್ಗೆ ಪ್ರಭುಪಾದರು ಯಾವಾಗ್ಲೂ ಹೇಳ್ತಾರೆ. ಅದು ತುಂಬಾ ಮುಖ್ಯ ಅಲ್ಲ. ಯಾಕೆ ನಾವು ನಮ್ಗೆ ಆತರ ಮನಸ್ಸು ಬದಲಾವಣೆ ಆಯ್ತು, ನಾವು ಭಗವಂತನ ಜೊತೆಯಲ್ಲೇ ಇದ್ವಿ, ನಮ್ಗೆ ಯಾಕೆ ಭಗವಂತನ ಮೇಲೆ ನಮ್ಗೆ ಹೊಟ್ಟೆ ಕಿಚ್ಚು ಬಂತು, ಅಥವಾ ಏನ್ ಹೇಳ್ತೀವಿ ನಮ್ಗೆ ಜಲಸಿ ಅದು ಬಂತು, ಯಾಕೆ, ಮತ್ತೆ ಯಾಕೆ ನಾನು ಇಲ್ಲಿ ಯಾವಾಗ ಬಂದೆ, ಅದೆಲ್ಲನೂ ಸಹ ತುಂಬಾ ಮುಖ್ಯ ಅಲ್ಲ. ಹೇಗೆ ಇವಾಗ ಒಬ್ಬ ಮನುಷ್ಯ ಸಮುದ್ರದಲ್ಲಿ ಮುಳುಗ್ತಾ ಇದ್ರೆ ಅವನನ್ನ ರಕ್ಷಣೆ ಮಾಡ್ಲಿಕ್ಕೆ ಯಾರಾದ್ರೂ ಬಂದಾಗ ಅವನು ಬುದ್ಧಿವಂತನಾದವನು ಕೈಯನ್ನ ಕೊಟ್ಬಿಟ್ಟು ಅವನು ತನ್ನನ್ನ ಕಾಪಾಡ್ಕೊಳ್ಲಿಕ್ಕೆ ಅವನು ಸಹಾಯ ಮಾಡ್ಬೇಕು. ಅದ್ರ ಬದಲು ನಾನ್ ಯಾಕೆ ಇಲ್ಲಿ ಬಿದ್ದೆ, ನನ್ನನ್ನ ಯಾರು ತಳ್ಳೋದ್ರು ಅಂತ ಹೇಳ್ಬಿಟ್ಟು ಯಾರಾದ್ರೂ ಪ್ರಶ್ನೆನ ಕೇಳಿದ್ರೆ ಅವನ ಬುದ್ಧಿವಂತ ಅಂತ ಹೇಳೋದಿಲ್ಲ. ಅದೇ ತರನೇ ನಾವ್ ಯಾಕೆ ಇಲ್ಲಿಗೆ ಬಂದ್ವಿ, ಯಾವಾಗ ಬಂದ್ವಿ, ಏನ್ ಕಾರಣ ಆಯ್ತು, ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಲಿಕ್ಕಿನ ನಾವು ಇಲ್ಲಿ ಬಂದಿರೋದು ಈ ಜಾಗ ಸರಿ ಇಲ್ಲ, ಇದು ದಿಸ್ ಇಸ್ ನಾಟ್ ದ ಪ್ಲೇಸ್ ಫಾರ್ ಜೆಂಟಲ್ಮ್ಯಾನ್ ಅಲ್ವಾ? ಸೊ ನಾವು ಇವಾಗ ಜೈಲಿಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ ಅಲ್ವಾ? ಯಾವುದೇ ಕಾರಣಕ್ಕೂ ನಾವು ಜೈಲ್ ಬೇಡ ಅಂತಾನೆ ಹೇಳ್ತೀವಿ. ಅದೇ ತರನೇ ಈ ಭೌತಿಕ ಪ್ರಪಂಚನ ಜೈಲ್ ಅಂತ ನಾವು ತಿಳ್ಕೊಂಡಿದ್ವಿ. ಸೊ ನಾವ್ ಇವಾಗ ಜೈಲಿಗೆ ಬಂದಿದೆ ಅಂತ ನಮ್ಗೆ ಜ್ಞಾನ ಬಂದ ತಕ್ಷಣ ನಾವು ಏನನ್ನ ಯೋಚನೆ ಮಾಡ್ಬೇಕು, ಹೇಗೆ ಈ ಜೈಲಿನಿಂದ ಪಾರಾಗ್ಬೇಕು ಅಂತ ಯೋಚನೆ ಮಾಡಕ್ಕೆ ಹೊರತು ಯಾಕೆ ಬಂದ್ವಿ, ಯಾವಾಗ ಬಂದ್ವಿ ಅಂತ ಹೇಳ್ಬಿಟ್ಟು ನಾವು ಅದರ ಡೀಟೇಲ್ ಅನ್ನ ನಾವು ಕುರಿತಾಗಿ ನಾವು ಹೆಚ್ಚು ತಲೆನ ಕೆಡಿಸ್ಕೋಕೂಡುದು ಅಲ್ವಾ? ಹೇಗೆ ಇದರಿಂದ ಹೊರಗಡೆ ಬರ್ಬೇಕು ಅದ್ರ ಕುರಿತಾಗಿ ನಾವು ಜ್ಞಾನವನ್ನ ಪಡ್ಕೊಂಡು ಅದರಿಂದ ಹೊರಗಡೆ ಬರುವ ಒಂದು ಮಾರ್ಗವನ್ನ ನಾವು ನೋಡ್ಕೋಬೇಕಾಗತ್ತೆ ಅಲ್ವಾ? ಅದನ್ನ ನಮ್ಗೆ ಭಗವಂತ ಅಂದ್ರೆ ಹಲವಾರು ಬಾರಿ ನಮ್ಗೆ ಪ್ರಭುಜಿಗಳು ಮತ್ತೆ ಭಗವಂತ ನಮ್ಗೆ ಹೇಳಿದ್ದಾರೆ. ಸೊ ಇವಾಗ ಆದ್ರೂ ಸಹ ನಾವಿಲ್ಲಿ ಏನನ್ನ ಮೇನ್ ಆಗಿ ತಿಳ್ಕೊಬೇಕಾಗತ್ತೆ. ನಾವು ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಅಂತಂದ್ರೆ ನಾವು ಭಗವಂತನ ಮೇಲೆ ನಾವು ಬಂಡಾಯ ಎದ್ವಿ ಅಲ್ವಾ? ಭಗವಂತನ ಯಾಕೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ಬೇಕು, ಯಾಕೆ ಎಲ್ಲವನ್ನ ಅವನು ಅನುಭವಿಸ್ಬೇಕು, ಯಾಕೆ ಅವನೇ ಭೋಕ್ತನಾಗಿರ್ಬೇಕು, ನಾನು ಸಹ ಭೋಕ್ತನಾಗ್ಬೇಕು ಅಂತ ಹೇಳ್ಬಿಟ್ಟು ನಾವು ಇಚ್ಛೆಯನ್ನ ಪಟ್ಟಿದ್ದಕ್ಕೆ ಭಗವಂತ ಏನ್ ಮಾಡ್ತಾರೆ, ಆಯ್ತು ಸೊ ನಿಮ್ಗೆ ನಾನು ಒಂದು ಲೋಕವನ್ನೇ ಸೃಷ್ಟಿ ಮಾಡಿ ಕೊಡ್ತೀನಿ ಅಂತ. ಈಗ ನಾವು ನಮ್ಮ ಮಕ್ಕಳೇನಾದ್ರು ಬಂದು ಹಠ ಮಾಡಿದ್ರೆ, ನಾವು ಅಡಿಗೆ ಮನೇಲಿ ಇದ್ದಾಗ ನಾನು ಅಮ್ಮ ಚಪಾತಿ ಮಾಡ್ತೀನಿ ಅಂದ್ರೆ ನಾವೇನ್ ಮಾಡ್ತೀವಿ, ಪುಟ್ಟ ಬೇಡ ನೀನ್ ಚಿಕ್ಕವಳು ಅಂತ ಹೇಳ್ತೀವಿ. ಆದ್ರೆ ತುಂಬಾ ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀವಿ, ನಾವು ಅವ್ರಿಗೆ ಆಟ ಸಾಮಾನು ಕೊಡ್ತೀವಿ. ಅಂದ್ರೆ ನಾವು ಆಟ ಸಾಮಾನನ್ನ ಕೊಟ್ಟು ಅವಳ ಆಸೆಯನ್ನ ಪೂರೈಸ್ಲಿಕ್ಕೆ ನಮಗೆ ಸಾಧ್ಯ ಇದೆ. ಆದ್ರೆ ಭಗವಂತ ದೇವೋತ್ತಮ ಪರಮ ಪುರುಷ, ಅದಕ್ಕೆ ಅವ್ರೇನ್ ಮಾಡಿದ್ರು, ಲೋಕಗಳನ್ನೇ ಸೃಷ್ಟಿ ಮಾಡಿ ಕೊಟ್ರು. ಸರಿ ನಿಮ್ಗೆ ಆಗೋದಿಲ್ಲ, ನನ್ನನ್ನ ಬಿಟ್ಟು ದೂರ ಇದ್ಕೊಂಡು ನೀವು ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರರಾಗಿ ನೀವು ಸಂತೋಷವನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ನನ್ನ ಜೊತೆನೆ ಇದ್ಕೊಂಡು ನೀವು ಸಂತೋಷವನ್ನ ಅನುಭವಿಸ್ಬೇಕಂತ ನಮ್ಗೆ ತಿಳುವಳಿಕೆ ಕೊಟ್ರು ಸಹ ನಾವು ಬಂಡಾಯವಿದ್ವಿ. ಇಲ್ಲ, ನಾನು ಸಹ ಎಲ್ಲವನ್ನ ಅನುಭವಿಸ್ಬೇಕು ಅಂತ ನಾವ್ ಇಚ್ಛೆ ಪಟ್ಟಿದ್ದಕ್ಕೆ ಭಗವಂತ ಏನ್ ಮಾಡಿದ್ರು, ನಮ್ಗೆ ಅವಕಾಶವನ್ನ ಕೊಟ್ರು. ಈ ಭೌತಿಕ ಪ್ರಪಂಚಗಳನ್ನ ಸೃಷ್ಟಿ ಮಾಡಿ ಆಯ್ತು ನಿಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮನ್ನ ಬಿಟ್ಟಿದ್ದಾರೆ. ಸೊ ಇವಾಗ ನಾವು ಯಾಕೆ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬಂದಿದೀವಿ ಅಂತಂದ್ರೆ, ನಾವು ಇಚ್ಛೆಯನ್ನ ಪಟ್ಟಿದ್ದಕ್ಕೆ ಭಗವಂತನಿಗೆ ಯಾವಾಗ್ಲೂ ಅವರು ಇಚ್ಛೆ ಪಟ್ಟಿಲ್ಲ ನಮ್ಮನ್ನ ಇಲ್ಲಿ ಕಳಿಸ್ಲಿಕ್ಕೆ, ಈ ದುಃಖಾಲಯ ಅಶಾಶ್ವತವಾಗಿರುವಂತ ಜಾಗಕ್ಕೆ ಕಳಿಸ್ಲಿಕ್ಕೆ ಅವ್ರು ಇಚ್ಛೆ ಪಟ್ಟಿಲ್ಲ. ನಾವು ಇಚ್ಛೆ ಪಟ್ಟಿದ್ದಕ್ಕೆ ನಾವಿಲ್ಲಿಗೆ ಬಂದಿದೀವಿ. ನಾವೆಲ್ಲವನ್ನ ಅನುಭವಿಸ್ಬೇಕು, ನಾನು ಒಡೆಯನಾಗ್ಬೇಕು. ಅದು ಏನು, ಭಗವಂತನಿಂದ ಹೊರಗಡೆ ಬಂದು ಸ್ವತಂತ್ರವಾಗಿ ನಾವು ಒಡೆತನವನ್ನ ಅನುಭವಿಸ್ಬೇಕು, ಎಲ್ಲವನ್ನ ನಮ್ಮ ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕಂತ ಇಚ್ಛೆ ಪಟ್ಟಿದ್ದಕ್ಕೆ ನಾವಿಲ್ಲಿ ಬಂದಿದೀವಿ. ಸೊ ಇದನ್ನ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅದಕ್ಕೆ ಇಲ್ಲಿ ನಮ್ಗೆ 13:20 ನಮ್ಗೆ ಕೃಷ್ಣ ಏನ್ ಹೇಳ್ತಿದ್ದಾರೆ, ಪ್ರಕೃತಿ ಪುರುಷಂ ಚೈವ ವಿದ್ಯಾನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಮತ್ತೆ ಜೀವಿಗಳು ಅನಾದಿ ಎಂದು ತಿಳಿಯಬೇಕು. ಇದು ತುಂಬಾ ಮುಖ್ಯವಾದದ್ದು ಅಲ್ವಾ? ಇವಾಗ ನಾವು ಪ್ರಕೃತಿ ಬದಲಾವಣೆ ಆಗ್ತಾ ಇರುತ್ತೆ, ಮತ್ತೆ ಅಲ್ಲಿ ನಾಶನೂ ಆಗೋಗುತ್ತೆ ಅಲ್ವಾ? ನಾವ್ ಇವಾಗ ಏನ್ ಹೇಳ್ತೀವಿ, ಪ್ರಳಯ ಆಗೋದಾದಾಗ ಎಲ್ಲಾನು ಸಹ ನಾಶ ಆಗೋಗುತ್ತೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ? ಪ್ರಕೃತಿ ಅನ್ನೋದು ಟೆಂಪರರಿ ಅಂತ ಹೇಳ್ಬಿಟ್ಟು. ಹೌದು, ಪ್ರಕೃತಿ ಅನ್ನೋದು ಟೆಂಪರರಿ. ಯಾವ ತರ ಟೆಂಪರರಿ ಅಂತಂದ್ರೆ, ಇವಾಗ ನಾವು ಈ 24 ಘಟಕಾಂಶಗಳನ್ನ ಉಪಯೋಗಿಸ್ಕೊಂಡು ನಾವ್ ಇಲ್ಲಿ ಏನಾದ್ರೂ ಒಂದು ಸೃಷ್ಟಿಯನ್ನ ಮಾಡಿದ್ರೆ ಅದು ಶಾಶ್ವತವಾದದ್ದಲ್ಲ. ಆದ್ರೆ ಈ 24 ಘಟಕಾಂಶಗಳು ಏನಿದೆ ಅವೆಲ್ಲವೂ ಸಹ ಶಾಶ್ವತವಾದದ್ದು. ಸೊ ಅದನ್ನ ಇವಾಗ ಪ್ರಕೃತಿ ಅಂತ ಹೇಳ್ತಾ ಇದಾರೆ. ಅದು ನಾವು ಹೇಗೆ ಜೀವಿಗಳು ಶಾಶ್ವತರು ನಿತ್ಯರಾದವರು, ಅದೇ ತರನೇ ಪ್ರಕೃತಿನೂ ಸಹ ಶಾಶ್ವತವಾಗಿರೋದು. ನಾವೆಲ್ಲನೂ ಸಹ ಭೌತಿಕ ಪ್ರಪಂಚದಲ್ಲಿ ಇದ್ವಿ, ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಯಾವಾಗ ನಾವ್ ಇಚ್ಛೆಯನ್ನ ಪಟ್ವೋ ಆಗ ನಮ್ಗೆ ಭಗವಂತ ಏನ್ ಮಾಡ್ತಾರೆ, ನಮ್ಮನ್ನ ಈ ಲೋಕಗಳನ್ನ ಸೃಷ್ಟಿ ಮಾಡಿ ನಮ್ಗೆ ಆ ಲೋಕಗಳಲ್ಲಿ ನಮ್ಮನ್ನ ಇಡ್ತಾ ಇದ್ದಾರೆ ಅಲ್ವಾ? ಸೊ ನಮ್ಗೆ ಗೊತ್ತಿರೋ ಹಾಗೇನೆ ಈ ಭೌತಿಕ ಪ್ರಪಂಚ ಅನ್ನೋದು ಈ ಇಡೀ ಸೃಷ್ಟಿಯಲ್ಲಿ 1/3 ಅಷ್ಟೇ ಅಲ್ವಾ? ಆ 4ರಲ್ಲಿ 1 ಭಾಗ ಅಷ್ಟೇನೆ. ಯಾವಾಗ ಭಗವಂತ ಅವರು ತಮ್ಮ ಕಿಡಿ ನೋಟವನ್ನ ಆ ಭೌತಿಕ ಪ್ರಪಂಚದ ಕಡೆಗೆ ಅವ್ರು ಕಣ್ಣು ಹಾಯಿಸ್ತಾರೋ ಆಗ ಏನಾಗುತ್ತೆ, ನಮ್ಮನ್ನೆಲ್ಲರನ್ನೂ ಸಹ ಅವರು ಪ್ರಕೃತಿಯ ಗರ್ಭದಲ್ಲಿ ಅವರು ಇಡ್ತಾರೆ ಅಲ್ವಾ? ಎಲ್ಲ ಜೀವರಾಶಿಗಳನ್ನ ಆ ಪ್ರಕೃತಿಯ ಗರ್ಭದಲ್ಲಿ ಅವರು ಇಡ್ತಾರೆ. ಇಟ್ಟಾಗ ಏನಾಗುತ್ತೆ, ನಾವು ಒಂದು ಪ್ರಪಂಚಕ್ಕೆ ನಾವು ಇವಾಗ ಬಂದಿದೀವಿ. ನಾವಿರೋ ಪ್ರಪಂಚದಲ್ಲಿ ಇವಾಗ ನಾವು ಇದೀವಿ. ನಮ್ಗೆ ಇವಾಗ ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಿರೋ ಹಾಗೇನೆ ಬ್ರಹ್ಮನ ಆಯಸ್ಸು ಅವ್ರದ್ದು 100 ವರ್ಷ. ಈಗ ನಮ್ಮ ಬ್ರಹ್ಮ 50 ವರ್ಷಗಳನ್ನ ಕಳೆದಿದ್ದಾರೆ. ಅಂದ್ರೆ ನಾವಿವಾಗ ಈ ಮೊಟ್ಟೆ ಒಳಗಡೆ, ಅಂದ್ರೆ ಈ ಬ್ರಹ್ಮಾಂಡದ ಅಂಡ ಅಂತ ಹೇಳ್ತೀವಿ ಅಲ್ವಾ? ಈ ಬ್ರಹ್ಮಾಂಡದ ಒಳಗಡೆ ನಾವಿವಾಗ ಆ ಬ್ರಹ್ಮನ 50 ವರ್ಷಗಳಿಂದ ನಾವಿದೀವಿ ಅಲ್ವಾ? ಸೊ ಇವಾಗ ನಾವ್ ಇದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ನಾವು ಭಕ್ತಿ ಮಾಡಿದ್ರೆ ಅಷ್ಟೇ ನಾವು ಇದನ್ನ ದಾಟ್ಕೊಂಡು, ನಾವು ಈ ಬ್ರಹ್ಮಾಂಡವನ್ನ ದಾಟ್ಕೊಂಡು ನಾವು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಅಷ್ಟನ್ನ ನಾವು ಯೋಚನೆ ಮಾಡ್ಬೋದು. 50 ಬ್ರಹ್ಮನಿಗೆ 50 ವರ್ಷಗಳಾಗಿದೆ,
ನಮ್ಮ ಬ್ರಹ್ಮನ 50 ವರ್ಷಗಳಿಂದ ನಾವ್ ಇಲ್ಲಿದೀವಿ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬಹುದು. ಯಾವ ಯಾವ ದೇಹಗಳನ್ನ ಪಡ್ಕೊಂಡಿದೀವೋ ನಮಗೆ ಗೊತ್ತಿಲ್ಲ. ನಮ್ಮ ನಮ್ಮ ಕರ್ಮಾನುಸಾರ ಭಗವಂತನ ಇಚ್ಛಾನುಸಾರ ನಾವು ದೇಹಗಳನ್ನ ಪಡ್ಕೊಂಡು ನಾವು ಇಲ್ಲಿದೀವಿ ಅಲ್ವಾ. ಆದ್ರೆ ನಾವೆಲ್ಲನೂ ಸಹ ಶಾಶ್ವತವಾದವರು. ನಾವು ಯಾವಾಗ ಇಚ್ಛೆ ಪಟ್ಟವೋ ಆಗ ಭಗವಂತ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದಾಗ ನಾವ್ ಇಲ್ಲಿಗೆ ಬಂದಿದೀವಿ ಅಲ್ವಾ. ಅದಕ್ಕೋಸ್ಕರ ನಾವ್ ಇಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು, ಪ್ರಕೃತಿ ಮತ್ತೆ ಜೀವಿಗಳು ಅನಾದಿ. ಸೊ ಇವಾಗ ಪ್ರಳಯ ಆಗಿದ ತಕ್ಷಣ ನಮ್ಗೆ ಭಗವಂತ ಅವಕಾಶ ಕೊಡ್ತಾ ಇದ್ದಾನೆ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ನನ್ನನ್ನ ಬಿಟ್ಟು ನೀವು ಸಂತೋಷವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಇಲ್ಲಿ ಭಕ್ತಿ ಮಾಡಿ ಬೇಗ ನೀವು ನನ್ನ ಲೋಕಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಹಲವಾರು ಅವಕಾಶಗಳನ್ನ ಕೊಡ್ತಾ ಇದಾರೆ. ನಾವು ಮನುಷ್ಯ ಜನ್ಮ ಸಿಕ್ಕಿದಾಗ ಮಾತ್ರನೇ ನಾವು ಭಕ್ತಿ ಮಾಡಿ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ? ಯಾರಾದ್ರೂ ಹೇಳ್ತೀರಾ ಎಷ್ಟು ತರ ಪ್ರಳಯಗಳಿದೆ ಅಂತ ಹೇಳ್ಬಿಟ್ಟು? ಹರೇ ಕೃಷ್ಣ, ಎಷ್ಟು ತರ ಪ್ರಳಯಗಳಿದೆ? ಮಾತಾಜಿ ಜಲಪ್ರಳಯ ಒಂದಿದೆ. ಹರೇ ಕೃಷ್ಣ. ಇಲ್ಲ ಮಾತಾಜಿ, ಆತರ ಕೇಳ್ತಾ ಇಲ್ಲ ನಾನು. ಅಗ್ನಿ ಪ್ರಳಯ, ಜಲಪ್ರಳಯ ಆತರ ಕೇಳ್ತಾ ಇಲ್ಲ. ಸೊ ಪ್ರಳಯಗಳು ಯಾವ ಯಾವ ಸಮಯದಲ್ಲಿ ಸಂಭವಿಸುತ್ತೆ? ಹರೇ ಕೃಷ್ಣ ಮಾತಾಜಿ, 3 ತರ ಮಾತಾಜಿ. ಹೇಳಿ ಪ್ರಭುಜಿ. 3 ತರ ಅದ ಮಾತಾಜಿ. ಅದು ಆದಿದೈವಿಕ, ಭೌತಿಕ, ಅದು ಕ್ಲೇಶಗಳು ಪ್ರಭುಜಿ. ಅದು ಕ್ಲೇಶಗಳು, ನಾವು ಅನುಭವಿಸೋ ಕಷ್ಟಗಳನ್ನ, ಅದು ಕ್ಲೇಶಗಳನ್ನ ಅದು ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಅಂತ ಹೇಳ್ತೀವಿ. ನಾನ್ ಕೇಳ್ತಾ ಪ್ರಳಯ, ಯಾವಾಗ ಪ್ರಳಯಗಳಾಗತ್ತೆ ಅಂತ. ಪ್ರಳಯ ಅಂದ್ರೆ ಮಾತಾಜಿ ಉಸಿರು ತಗೊಂಡಾಗ ಮತ್ತೆ ಉಸಿರು ಬಿಟ್ಟಾಗ ಪ್ರಳಯ ಆಗುತ್ತೆ ಮಾತಾಜಿ. ಮಾತಾಜಿ ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಎರಡ್ ನೆನಪು ಒಂದ್ ಮರ್ತೋಯ್ತು ಮಾತಾಜಿ. ಓಕೆ ಮಾತಾಜಿ. ಸೊ ಇವಾಗ ಒಂದು ಪ್ರಳಯ ಏನಾಗುತ್ತೆ, ನಾವು ದೇಹವನ್ನ ಬಿಟ್ಟಾಗ ಅಂದ್ರೆ ನಮ್ಮ ಸಾವು ಬರುತ್ತಲ್ಲ, ಅದು ಅಂದ್ರೆ ನಾವು ಇವಾಗ ದೇಹ ನಾಶ ಆಗ್ತಾ ಇದೆ, ಅಲ್ಲೂ ಒಂದು ನಮ್ದು ವಿನಾಶದ ಸ್ಥಿತಿ ಆಗತ್ತೆ. ಅಂದ್ರೆ ನಾವು ಇಡೀ ಅಂದ್ರೆ ಪ್ರತಿಯೊಂದು ಜೀವಿನೂ ತನ್ನ ದೇಹವನ್ನ ಬಿಟ್ಟಾಗ ಅದು ಒಂದು ಸತಿ. 2ನೇ ಸತಿ ಯಾವಾಗ ಅಂದ್ರೆ ಬ್ರಹ್ಮ ಅವರು ತನ್ನ ಹಗಲನ್ನ ಮುಗಿಸಿ ಅವರು ರಾತ್ರಿ ಸಮಯ ಬರುತ್ತಲ್ಲ, ಆಗ ಅವ್ರು ಏನ್ ಮಾಡ್ತಾರೆ, ಆ ಕೆಳಗಿನ ಲೋಕಗಳನ್ನೆಲ್ಲ ಅವ್ರು ಪ್ರಳಯ ಮಾಡ್ಬಿಟ್ಟು ಅವರು ನಿದ್ರೆಗೆ ಹೋಗ್ತಾರೆ. ಅವಾಗ ಒಂದ್ಸತಿ ನಾಶ ಆಗುತ್ತೆ. 3ನೇ ಸತಿ ಯಾವಾಗ ಅಂತಂದ್ರೆ ಬ್ರಹ್ಮನ ಆಯಸ್ಸು 100 ವರ್ಷಗಳು ಮುಗಿದ್ಮೇಲೆ ಇಡೀ ಬ್ರಹ್ಮಾಂಡವೇ ಅದು ಏನು ಪ್ರಳಯಕ್ಕೆ ಒಳಗಾಗತ್ತೆ. ಅವಾಗ ಏನಾಗುತ್ತೆ, ಎಲ್ಲ ಜೀವರಾಶಿಗಳು ಮತ್ತೆ ಈ ಪ್ರಕೃತಿ ಏನಿದೆ ಅವೆಲ್ಲವೂ ಸಹ ಆ ಕಾರಣೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಹೋಗಿ ಅದು ಸೇರ್ಕೊಳುತ್ತೆ ಅಲ್ವಾ. ಈ ಬ್ರಹ್ಮನ ಹಗಲಿನಲ್ಲಿ ಪ್ರಳಯ ಆದಾಗ ಎಲ್ಲ ಜೀವರಾಶಿಗಳು ಮತ್ತೆ ಈ ಪ್ರಕೃತಿ ಅದು ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಅಡಗಿರುತ್ತೆ. ಆದ್ರೆ ಯಾವಾಗ ಬ್ರಹ್ಮನ ಆಯಸ್ಸೇ ಮುಗೀತು, ನಮ್ಮ ಲೋಕದ ಬ್ರಹ್ಮನ ಆಯಸ್ಸೇ ಮುಗೀತು ಅಂತಂದ್ರೆ, ನಮ್ಮ ಬ್ರಹ್ಮಾಂಡದ ಬ್ರಹ್ಮನ ಆಯಸ್ಸು ಮುಗಿದ ತಕ್ಷಣ ಇಡೀ ಬ್ರಹ್ಮಾಂಡವೇ ಅದು ನಾಶ ಆಗುತ್ತೆ. ಆಗ ಎಲ್ಲವೂ ಸಹ ಈ ಪ್ರಕೃತಿ ಮತ್ತೆ ಜೀವಿಗಳು ಎಲ್ಲರನ್ನೂ ಸಹ ಕಾಣೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಉಳ್ಕೋತಾರೆ. ಅದಾದ್ಮೇಲೆ ಮತ್ತೆ ನಮ್ಗೆ ಭಗವಂತ ಇನ್ನ ಒಂದ್ಸತಿ ಅವ್ರ ಅವಕಾಶ ಕೊಡ್ತಾರೆ, ಮತ್ತೊಂದು ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿ ಮತ್ತೆ ನಮ್ಗೆ ಆ ಒಂದು ಬ್ರಹ್ಮಾಂಡದಲ್ಲಿ ನಮ್ಗೆ ಅವಕಾಶವನ್ನ ಕಲ್ಪಿಸಿ ಕೊಡ್ತಾರೆ. ನೋಡಿ, ಈ ತರ ನಾವು ಎಷ್ಟು ಸತಿ ನಾವು ಮಾಡಿದ್ವಿ ನಮ್ಗೆ ಗೊತ್ತೇ ಇಲ್ಲ ಅಲ್ವಾ. ಬರೀ ಇದೊಂದೇ ಬ್ರಹ್ಮಾಂಡ ಅಲ್ಲ, ನಾವು ಅನಾದಿ ಕಾಲದಿಂದನೂ ಸಹ ನಾವಿಲ್ಲಿ ಪ್ರಕೃತಿಯ ಜೊತೆ ನಾವು ಇದೀವಿ. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಅವರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆದವು ಅಲ್ವಾ. ನಾವೆಲ್ಲನೂ ಸಹ ಶಾಶ್ವತ ಆದವರು. ನಾವಿಲ್ಲಿ ಏನೆಲ್ಲ ಎಷ್ಟು ಏನು ವೆರೈಟೀಸ್ ಅನ್ನ ನೋಡ್ತಾ ಇದೀವಿ, ಮಾರ್ಪಾಡುಗಳನ್ನ ನೋಡ್ತಾ ಇದೀವಿ, ಇದಾಗಿರೋದು ಪ್ರಕೃತಿಯಿಂದ ಅಲ್ವಾ. ಇವಾಗ ನಾವ್ ಏನ್ ಈ ದೇಹವನ್ನ ಪಡ್ಕೊಂಡಿದೀವೋ, ಈ ದೇಹ ಬಂದಿರೋದು ನಮ್ಗೆ ಪ್ರಕೃತಿಯಿಂದ. ಈ ಹಲವಾರು ತರ 84 ಲಕ್ಷ ಜೀವರಾಶಿಗಳನ್ನ ನಾವು ನೋಡ್ತಾ ಇದೀವಿ. ಈ ಇಷ್ಟೆಲ್ಲ ವೆರೈಟೀಸ್ ಅನ್ನ ನೋಡ್ತಾ ಇರೋದು, ಇದು ಬಂದಿರೋದು ಪ್ರಕೃತಿಯಿಂದ, ಪ್ರಕೃತಿಯ ಮಾರ್ಪಾಡಿಯಿಂದ ಅಲ್ವಾ. ನಾವ್ ಇವಾಗ ಅಂಗಡಿಗೆ ಹೋಗ್ಬಿಟ್ಟು ನಾವು ಗೋಧಿ ಹಿಟ್ಟನ್ನ ತಗೊಂಡ್ ಬಂದ್ರೆ, ಗೋಧಿ ಹಿಟ್ಟಿನ ನಾವು ಹಲವಾರು ಪದಾರ್ಥಗಳನ್ನ ನಾವು ಮಾಡ್ಬೋದು ಅಲ್ವಾ. ಚಪಾತಿ ಮಾಡ್ಬೋದು, ಅಥವಾ ನಾವು ಬೇರೆ ಕಚೋರಿಯನ್ನ ಮಾಡ್ಬೋದು, ಪೂರಿಯನ್ನ ಮಾಡ್ಬೋದು. ಆ ಒಂದು ಹಿಟ್ಟನ್ನ ಉಪಯೋಗಿಸ್ಕೊಂಡು ನಾವು ಹಲವಾರು ರೀತಿಯಾದಂತಹ ಅಂದ್ರೆ ನೋಡ್ಲಿಕ್ಕೆ ಬೇರೆ ಬೇರೆ ವೆರೈಟೀಸ್ ಆಗಿರುವಂತಹ ಆಹಾರ ಪದಾರ್ಥಗಳನ್ನ ಮಾಡ್ಬೋದು. ಅದೇ ತರನೇ ಈ 24 ಘಟಕಾಂಶಗಳನ್ನ ಉಪಯೋಗಿಸ್ಕೊಂಡು ಈ 84 ಲಕ್ಷ ದೇಹಗಳನ್ನ ಈಗ ಸೃಷ್ಟಿ ಮಾಡಿದಾನೆ ಬ್ರಹ್ಮ ಅಲ್ವಾ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಅದರ ಮಾರ್ಪಾಡುಗಳು, ಗುಣಗಳು ಪ್ರಕೃತಿಯಿಂದ ಆಗಿರೋದು. ಆದ್ರೆ ನಾವು ಪ್ರಕೃತಿ ಮತ್ತೆ ಜೀವಿಗಳು ಅನಾದಿ ಅಂತ ಹೇಳ್ಬಿಟ್ಟು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇದನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇವಾಗ ನಾವು ಆತ್ಮ, ನಾವು ಭಗವಂತನ ವಿಭಿನ್ನ ಅಂಶ, ನಾವು ಭಗವಂತನ ಗುಣಲಕ್ಷಣಗಳನ್ನ ನಾವು ಹೊಂದಿದೀವಿ, ಸತ್ಚಿತ್ ಆನಂದ ಸ್ವರೂಪಿಗಳು. ಆದ್ರೆ ಬಂಡಾಯ ಸ್ವಭಾವವನ್ನ ನಾವು ಪ್ರದರ್ಶಿಸಿದ್ರಿಂದ ನಾವೇನ್ ಮಾಡಿದ್ವಿ, ಭಗವಂತನಿಂದ ಸ್ವತಂತ್ರವಾಗಿ ಆನಂದಿಸಬೇಕು ಅನ್ನೋ ಒಂದು ಬಯಕೆ ನಮ್ಮಲ್ಲಿ ಬಂದಿರೋದ್ರಿಂದ ಭಗವಂತ ಏನ್ ಮಾಡಿದ್ರು, ನಮ್ಗೆ ಈ ಪ್ರಕೃತಿಯೊಂದಿಗಿನ ಸಂಪರ್ಕವನ್ನ ನಮ್ಗೆ ಕೊಟ್ರು. ಇದು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇದು ನಾವು ಈ ಪ್ರಕೃತಿಯೊಂದಿಗಿನ ಸಂಪರ್ಕಕ್ಕೆ ಬಂದಿರೋದಕ್ಕೆ ಕಾರಣ ನಮ್ಮ ಬಂಡಾಯ ಸ್ವಭಾವ. ನಾವು ಭಗವಂತನಿಂದ ಸ್ವತಂತ್ರವಾಗಿ ಆನಂದಿಸಬೇಕು ಅನ್ನೋ ಒಂದು ಇಚ್ಛೆ ಇರೋದ್ರಿಂದ ನಾವು ಪ್ರಕೃತಿಯೊಂದಿಗೆ ಸಂಪರ್ಕಕ್ಕೆ ಬಂದಿದೀವಿ. ಏನ್ ಪ್ರಾಬ್ಲಮ್? ಆಯ್ತು ಬಿಡಿ, ನಾವು ಪ್ರಕೃತಿಯೊಂದಿಗೆ ಸಂಪರ್ಕದಲ್ಲಿ ಇರ್ತೀವಿ, ಆದ್ರೆ ಇಲ್ಲಿ ಏನ್ ಪ್ರಾಬ್ಲಮ್ ಅಂತಂದ್ರೆ ನಾವಿಲ್ಲಿ ಎರಡನ್ನ ನಾವಿಲ್ಲಿ ಅನುಭವಿಸ್ತಾ ಇದೀವಿ. ಒಂದು ಸಂತೋಷ ಮತ್ತು ದುಃಖವನ್ನ ಅನುಭವಿಸ್ತಾ ಇದೀವಿ ಅಲ್ವಾ. ಇವಾಗ ನೀವೇ ಹೇಳಿದಿರೋ ಹಾಗೇನೆ ನಮ್ಗೆ ಇವಾಗ ಬೇರೆ ಬೇರೆ ದೇಹಗಳು ಸಿಗುತ್ತೆ. ನಮ್ಮ ಇಚ್ಛಾನುಸಾರ, ನಮ್ಮ ಕರ್ಮಾನುಸಾರ ನಮ್ಗೆ ದೇಹಗಳು ಸಿಗುತ್ತೆ.
ನಾವಿವಾಗ ಹಂದಿ ದೇಹ ಸಿಕ್ಕಿದಾಗ ನಾವು ದುಃಖದಲ್ಲಿ ಇರ್ತೀವಿ ಅಲ್ವಾ. ಆ ಮಲ ಮೂತ್ರ ಎಲ್ಲ ನಾವು ಅಂತಹ ಜಾಗದಲ್ಲಿ ಇರ್ಬೇಕು, ಮಲವನ್ನ ತಿಳ್ಕೊಂಡಿರ್ಬೇಕು ಅಲ್ವಾ. ಅದೇ ದೇವತೆಗಳ ಶರೀರವನ್ನ ಪಡೆದಾಗ ನಾವು ಸಂತೋಷದಲ್ಲಿ ಇರ್ತೀವಿ ಅಲ್ವಾ. ಸೊ ಇದೇ ನಮ್ಗೆ ಇಲ್ಲಿ ತೊಂದರೆ ಆಗ್ತಾ ಇರೋದು. ಪ್ರಕೃತಿಯೊಂದಿಗಿನ ಸಂಪರ್ಕದಿಂದ ನಾವು ಸಂತೋಷ ಮತ್ತೆ ದುಃಖಗಳನ್ನ ನಾವು ಸುಖ ದುಃಖವನ್ನ ನಾವು ಅನುಭವಿಸ್ತಾ ಇದೀವಿ. ಸೊ ಅದಾದ್ಮೇಲೆ ನಮ್ಗೆ ಇನ್ನ ಏನ್ ತೊಂದರೆ ಆಗ್ತಾ ಇದೆ, ಇಲ್ಲಿ ನಾವು ಪ್ರಕೃತಿಯೊಂದಿಗಿನ ಸಂಪರ್ಕಕ್ಕೆ ಬಂದಿರೋದ್ರಿಂದ ಸೊ ನಾವ್ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಕಾಲಿಟ್ಟ ತಕ್ಷಣನೇ ನಾವು 3 ಗುಣಗಳಿಂದ ನಾವು ಬಂಧರಾಗ್ಬಿಟ್ಟಿರ್ತೀವಿ ಅಲ್ವಾ. ನಾವು ಈ 3 ಗುಣಗಳು ಹೇಗೆ ನಮ್ಮನ್ನ ಆಡಿಸುತ್ತೋ ಅದೇ ತರನೇ ನಾವು ಇಲ್ಲಿ ಕರ್ಮಗಳನ್ನ ಮಾಡ್ಬೇಕಾಗತ್ತೆ ಅಲ್ವಾ. ಸತ್ವಗುಣ, ರಜೋಗುಣ, ತಮೋ ಗುಣದಲ್ಲಿ ನಾವು ಕರ್ಮವನ್ನ ಮಾಡ್ಬೇಕಾಗತ್ತೆ. ನಾವು ಸತ್ವ, ರಜೋ, ತಮೋ ಗುಣದಲ್ಲಿ ನಾವು ಕರ್ಮವನ್ನ ಮಾಡಿ ಈ ದೇಹವನ್ನ ಬಿಟ್ಟಾಗ ಏನಾಗತ್ತೆ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ನಮ್ಗೆ ಅದಕ್ಕನುಗುಣವಾದ ನಾವು ಶರೀರಗಳನ್ನ ನಾವು ಪಡಿತೀವಿ, ಅದಕ್ಕನುಗುಣವಾದ ಲೋಕಗಳಿಗೆ ನಾವು ಹೋಗ್ತೀವಿ. ಸೊ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನ್ ಹೇಳ್ತಿದಾರೆ, ನಾವಿಲ್ಲಿ ತ್ರಿಗುಣಗಳನ್ನ ಅನುಭವಿಸ್ತಾ ಇರೋದ್ರಿಂದ ನಾವು ಅಸದ್ಯೋನಿ ಜನ್ಮಸು ಅಂದ್ರೆ ನಮ್ಗೆ ಇಲ್ಲಿ ಒಳ್ಳೆ ಜನ್ಮ, ಒಳ್ಳೆ ಯೋನಿಗಳಲ್ಲಿ ಅಥವಾ ಅಸದ್ ಯೋನಿ ಜನ್ಮಸು, ಒಳ್ಳೆ ಯೋನಿಗಳಲ್ಲಿ ನಾವು ಜನ್ಮವನ್ನ ಪಡಿಬಹುದು, ಇಲ್ಲಾಂದ್ರೆ ಕೆಟ್ಟ ಯೋನಿಗಳಲ್ಲಿ ನಾವು ಜನ್ಮವನ್ನ ಪಡಿಬಹುದು. ಇದು ನಮ್ಗೆ ತೊಂದರೆ ಆಗ್ತಾ ಇರೋದು. ನಾವು ಪ್ರಕೃತಿಯ ಸಂಪರ್ಕಕ್ಕೆ ಬಂದಿರೋದ್ರಿಂದ ನಾವು ಸುಖ ದುಃಖಗಳನ್ನ ಅನುಭವಿಸ್ತಾ ಇದ್ವಿ. ಮತ್ತೆ ಅಸದ್ ಯೋನಿ ಜನ್ಮಸು, ಸೊ ಕೆಟ್ಟ ಒಂದು ಯೋನಿಗಳಲ್ಲಿ ಹುಡ್ತಾ ಇದೀವಿ. ಇಲ್ಲ ಅಂತಂದ್ರೆ ಯಾಕಂದ್ರೆ ನಮ್ಗೆ ತಿಳ್ಕೊಂಡ್ರಾಗನೆ ಸತ್ವಗುಣದಲ್ಲಿ ಇರೋರು ಅವ್ರು ಉನ್ನತ ಲೋಕಕ್ಕೆ ಹೋಗ್ತಾರೆ ಅಲ್ವಾ. ರಜೋಗುಣದಲ್ಲಿ ಇದ್ದು ಅವರು ದೇಹವನ್ನ ಬಿಟ್ರೆ ಅವರು ಈ ಮನುಷ್ಯರ ಮಧ್ಯದಲ್ಲಿ ಹುಟ್ಟುತ್ತಾರೆ. ಅದೇ ನಾವು ತಮೋಗುಣದಲ್ಲಿ ಇದ್ದು ಜೀವನವನ್ನ ಮಾಡಿ ನಾವು ದೇಹವನ್ನ ಬಿಟ್ರೆ ನಾವು ಪ್ರಾಣಿಗಳ ಯೋನಿಗಳಲ್ಲಿ ನಾವು ಹುಡ್ತೀವಿ ಅಂತ ನಾವು ತಿಳ್ಕೊಂಡ್ವಿ ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಕೃತಿಯೊಂದಿಗಿನ ಸಂಪರ್ಕ ಇದು ಅಲ್ವಾ. ನೋಡಿ ಇಲ್ಲಿ ನಾವು ಗೊತ್ತಿರೋ ಹಾಗೆ ನಮ್ಗೆ ಪ್ರಕೃತಿ 24 ಘಟಕಾಂಶಗಳಿಂದ ಆಗಿದೆ ಅಲ್ವಾ. ಆ ಘಟಕಾಂಶಗಳನ್ನ ನೋಡಿದಾಗ ಆ ಮಣ್ಣು, ನೀರು, ಅಗ್ನಿ, ವಾಯು ಅದನ್ನೆಲ್ಲ ನೋಡಿದಾಗ ನಮ್ಗೆ ಏನು ತುಂಬಾ ಆಕರ್ಷಿತರಾಗೋದಿಲ್ಲ ನಾವು. ಆದ್ರೆ ಈ ಘಟಕಾಂಶಗಳೆಲ್ಲನೂ ಸಹ ಒಂದಕ್ಕೊಂದು ಬೆರೆತು ಅದರಿಂದ ಎಷ್ಟೊಂದು 84 ಲಕ್ಷ ಜೀವಿರಾಶಿಗಳಾದಾಗ ಏನಾಗತ್ತೆ, ಆಗ ನಮ್ಗೆ ತೊಂದರೆ ಆಗತ್ತೆ. ಇವಾಗ ಅದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ ನೋಡಿ ಇಲ್ಲಿ ಎಷ್ಟೊಂದು ಕಲರ್ಸ್ ಇದೆ ಅಥವಾ 3 ಕಲರ್ ಪ್ರೈಮರಿ ಕಲರ್ಸ್ ಇದೆ ಅಲ್ವಾ. ಸೊ ನಮ್ಗೆ ಗೊತ್ತಿರೋ ಹಾಗೇನೆ ಸೊ ಆ 3 ಕಲರ್ಗಳನ್ನ ಇವಾಗ ಒಬ್ಬ ಕಲಾವಿದ ಏನ್ ಮಾಡ್ತಾನೆ, ಹಲವಾರು ವಿವಿಧ ಒಂದು ಪ್ರಮಾಣದಲ್ಲಿ ಅದನ್ನ ಬೆರೆಸಿ ಅವರು ಒಂದು ಚಿತ್ರಗಳನ್ನ ಬರೀತಾರೆ. ಇವಾಗ ಒಂದು ಸುಂದರ ಯುವತಿಯ ಚಿತ್ರವನ್ನ ಬರೆದಾಗ ನಮ್ಗೇನಾಗುತ್ತೆ, ಖುಷಿ ಆಗುತ್ತೆ. ಎಷ್ಟು ಸುಂದರವಾಗಿದ್ದಾಳೆ ಇವಳು ಅಂತ ಹೇಳ್ಬಿಟ್ಟು ನಾವು ಇವಳನ್ನ ಪಡಿಬೇಕು, ಇಂತಹ ಒಂದು ಹೆಂಡತಿ ಸಿಗ್ಬೇಕು ಅಥವಾ ಮಕ್ಕಳು ಸಿಗ್ಬೇಕು ಅಂತ ನಾವು ಆ ಸುಖವನ್ನ ಅನುಭವಿಸ್ತೀವಿ. ಅದೇ ಒಬ್ಬ ಭಿಕ್ಷುಕನ ಚಿತ್ರವನ್ನ ಬರೆದಾಗ ನಮ್ಗೆ ಅಯ್ಯೋ ಪಾಪ ಅಂತ ಅನ್ಸುತ್ತೆ ಅಲ್ವಾ. ಅದೇ ಒಬ್ಬ ವೃದ್ಧನ ಚಿತ್ರವನ್ನ ಬರೆದಾಗ ಅಯ್ಯೋ ಎಷ್ಟು ಕಷ್ಟ ಪಡ್ತಿದ್ರೆ, ನಡಿಲಿಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅಂದ್ರೆ ಇದೇ ಬಣ್ಣಗಳನ್ನ ಉಪಯೋಗಿಸಿ ಅವನು ನಮ್ಗೆ ಸುಖ ಅಂದ್ರೆ ಸಂತೋಷ ಪಡುವಂತಹ ಒಂದು ಚಿತ್ರವನ್ನು ಅವನು ಸೃಷ್ಟಿ ಮಾಡಬಲ್ಲ. ಇದೇ ಬಣ್ಣಗಳನ್ನ ಉಪಯೋಗಿಸಿ ಅವನು ನಮ್ಗೆ ದುಃಖ ಬರುವಂತಹ ಒಂದು ಚಿತ್ರವನ್ನು ಸಹ ಬರಿಬಲ್ಲ ಅಲ್ವಾ. ಅಂದ್ರೆ ಇಲ್ಲಿ ನಮ್ಗೆ ಏನನ್ನ ಅರ್ಥ ಮಾಡ್ಕೋಬೇಕು, ಈ 24 ಘಟಕಗಳ ಆ ಮಿಶ್ರಣದಿಂದ ನಮ್ಗೆ ಏನಾಗ್ತಾ ಇದೆ, ಬೇರೆ ಬೇರೆ ದೇಹಗಳು ಸಿಗ್ತಾ ಇದೆ. ಬೇರೆ ದೇಹಗಳು ಸಿಕ್ಕಿದಾಗ ನಮ್ಗೆ ಈ ದೇಹ ಆಗ್ತಾ ಇರೋದು ಪ್ರಕೃತಿಯಿಂದ ಅಲ್ವಾ. ಈ 24 ಘಟಕಾಂಶಗಳಿಂದ ಆಗಿದೆ. ಸೊ ಈ ದೇಹವನ್ನ ಪಡ್ಕೊಂಡಾಗ ಆ ದೇಹದಲ್ಲಿ ಬಂಧಿತನಾಗ್ಬಿಡ್ತೀನಿ ನಾನು. ಇವಾಗ ನಾಯಿಯ ದೇಹದಲ್ಲಿ ಇದ್ದಾಗ ನಾನು ಮಿಯಾ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಪಕ್ಷಿ ತರ ಹಾರಾಡ್ಬೇಕಂತಂದ್ರೆ ಹಾರಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ದೇಹ ಏನ್ ಕೊಟ್ಟಿರ್ತಾನೆ, ನನ್ನ ಆತ್ಮ, ನಾನು ಸ್ವತಂತ್ರ ಜೀವಿ ಅಲ್ವಾ, ನಾನು ಸಚ್ಚಿತ್ ಆನಂದ ಸ್ವರೂಪಿ. ಆದ್ರೆ ನನಗೆ ಆ ನಾಯಿಯ ದೇಹ ಸಿಕ್ಕಿದಾಗ ಆ ನಾಯಿಯ ದೇಹದಲ್ಲಿ ನನಗೆ ಎಷ್ಟು ಸ್ವತಂತ್ರ ಇರುತ್ತೋ ಅಷ್ಟು ಸ್ವತಂತ್ರ ಮಾತ್ರ ನನಗೆ ದೊರಕಿರುತ್ತೆ. ನನಗೆ ಇವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೋಬೇಕಂದ್ರೆ ನಾಯಿಯ ಶರೀರದಲ್ಲಿ ಆಗೋದಿಲ್ಲ ಅಲ್ವಾ. ಸೊ ಅದಕ್ಕೆ ಇವಾಗ ದೇವತೆ ಶರೀರ ಸಿಕ್ಕಿದಾಗ ನಾನು ಸಂತೋಷವನ್ನ ಅನುಭವಿಸ್ತೀನಿ ಅಲ್ವಾ. ನನಗಿಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ನನಗೆ ಒಂದೇ ರಸಗುಲ್ಲ ತಿನ್ಲಿಕ್ಕೆ ಸಾಧ್ಯ. ಆದ್ರೆ ನಾನು ದೇವತೆಯ ಶರೀರವನ್ನ ಹೊಂದಾಗ ನನಗೆ ಎಷ್ಟು ಬೇಕು ಅಷ್ಟನ್ನ ತಿಂದ್ರೂ ಸಹ ನನ್ನ ದೇಹಕ್ಕೆ ಏನೂ ಆಗೋದಿಲ್ಲ ಅಲ್ವಾ. ಸೊ ನನಗೆ ಸುಖ ಅಂದ್ರೆ ನನಗೆ ನನ್ನ ಇಚ್ಛಾನುಸಾರ ನನಗೆ ಎಷ್ಟು ಮನಸ್ಸು ಇಚ್ಛೆ ನಾನು ಜೀವನವನ್ನ ಮಾಡ್ಬೋದು. ಸೊ ಈ ಸುಖಗಳಿಗೆ ಕಾರಣ ಏನು ಅಂತಂದ್ರೆ ಈ ಪ್ರಕೃತಿ, ಆ ಪ್ರಕೃತಿ ಕೊಡುವಂತಹ ದೇಹವೇ ಕಾರಣ. ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಮತ್ತೆ ನಾವ್ ಇನ್ನ ಒಂದು ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ಹೌದು ಆ ದೇಹಕ್ಕೆ ನಾವ್ ಏನು ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾಯಿಯ ದೇಹ ನಾಯಿಯ ತರನೇ ವರ್ತನೆ ಮಾಡ್ಲಿಕ್ಕೆ ಸಾಧ್ಯ, ಹಂದಿಯ ದೇಹ ಹಂದಿಯ ತರನೇ ವರ್ತನೆ ಮಾಡ್ಲಿಕ್ಕೆ ಸಾಧ್ಯ, ದೇವತೆಯ ದೇಹ ದೇವತೆ ತರನೇ ವರ್ತನೆ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ನಮ್ಗೆ ಸುಖ ದುಃಖ ಬರುತ್ತೆ ಅಲ್ವಾ, ನಾವ್ ಅದನ್ನ ಅನುಭವಿಸ್ತೀವಿ. ಅದಕ್ಕೆ ಕಾರಣ ಏನು ಅಂತಂದ್ರೆ ನಾವು ದೇಹದಿಂದ ನಮ್ಮನ್ನ ಗುರ್ತಿಸ್ಕೋತೀವಿ ಅಲ್ವಾ. ಅದಕ್ಕೆ ನಮ್ಗೆ ಇಲ್ಲಿ ಏನನ್ನ ಹೇಗೆ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ನಾವ್ ಇವಾಗ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ನೋಡ್ತಾ ಇರ್ಬೇಕಾದ್ರೆ ನಮ್ಗೆ ಇಂಡಿಯಾ ಗೆದ್ರೆ ನಮ್ಗೆ ತುಂಬಾ ಸಂತೋಷ ಅಲ್ವಾ, ಎಷ್ಟು ಖುಷಿ ಪಡ್ತೀವಿ. ಅದೇ ನಾವು ಪಾಕಿಸ್ತಾನ ಏನಾದ್ರು ಗೆದ್ರೆ ನಾವು ತುಂಬಾ ದುಃಖ ಪಡ್ತೀವಿ ಅಲ್ವಾ. ನಾವಲ್ಲಿ ಸ್ವತಃ ನಮ್ಮ ಪಾತ್ರ ಏನು ಇಲ್ಲ ಅಲ್ಲಿ, ಆದ್ರೆ ನಾವಿಲ್ಲಿ ಇಂಡಿಯಾ ಜೊತೆ ಗುರ್ತಿಸ್ಕೊತಾ ಇದೀವಿ. ಇಂಡಿಯಾಗೆ ಏನಾದ್ರೂ ಅದು ನಮ್ಗೆ ಅಲ್ಲಿ ಪರಿಣಾಮ ಬೀರ್ತಾ ಇದೆ. ಇಂಡಿಯಾಗೆ ಜಯ ಬಂದ್ರೆ ನಮ್ಗೆ ಖುಷಿ ಆಗ್ತಾ ಇದೆ, ಇಂಡಿಯಾಗೆ ಏನಾದ್ರೂ ಸೋಲ್ ಬಂದ್ರೆ ನಮ್ಗೆ ದುಃಖ ಆಗ್ತಾ ಇದೆ. ಅದೇ ತರನೇ
ನಾವು ಈ ದೇಹದಲ್ಲಿ ನಾವು ಬಂಧಿತರಾಗ್ಬಿಟ್ಟಿದೀವಿ. ಆ ದೇಹಕ್ಕೆ ಏನಾಗುತ್ತೋ ಅದರಿಂದ ನಾವು ಅದರ ಪರಿಣಾಮಗಳನ್ನ ನಾವು ಅನುಭವಿಸ್ತಾ ಇದೀವಿ. ಅದಕ್ಕೋಸ್ಕರ ನಮ್ಗೆ ಸುಖ ದುಃಖ ಸಿಗ್ತಾ ಇದೆ ಅಲ್ವಾ. ಯಾಕಂದ್ರೆ ನಾವು ನಮ್ಮನ್ನ ದೇಹದಿಂದ ನಾವು ಗುರ್ತಿಸ್ಕೊತಾ ಇದೀವಿ. ಯಾವಾಗ ನಾವು ದೇಹದಿಂದ ಗುರ್ತಿಸ್ಕೊಳೋದ್ ಬಿಡ್ತೀವೋ ಅಲ್ವಾ, ನಮಗೆ ಯಾವಾಗ ನಮ್ಗೆ ಈ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸ್ಬೇಕು, ನಾನು ಒಡೆಯನಾಗ್ಬೇಕು, ಎಲ್ಲವನ್ನ ಸ್ವತಂತ್ರವಾಗಿ ಅನುಭವಿಸ್ಬೇಕು ಅನ್ನೋ ಒಂದು ಇಚ್ಛೆಯಿಂದ ನಾವು ಹೊರಗಡೆ ಬರ್ತೀವೋ ಆಗಷ್ಟೇ ನಾವು ಈ ಸುಖ ದುಃಖದಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ. ಯಾವಾಗ ನೋಡಿ, ನಾನಿವಾಗ ಕ್ರಿಕೆಟ್ ಮ್ಯಾಚ್ ನಾನ್ ನೋಡಲ್ಲ, ನನಗೆ ಅವಾಗ ಸುಖ ದುಃಖ ಏನೂ ಇಲ್ಲ ಅಲ್ವಾ. ಯಾಕಂದ್ರೆ ನನಗೆ ಇಂಡಿಯಾ ಕ್ರಿಕೆಟೇ ನೋಡೋದಿಲ್ಲ. ಇಂಡಿಯಾ ಗೆದ್ರು ಪಾಕಿಸ್ತಾನ ಗೆದ್ರು ನನಗೆ ಗೊತ್ತೂ ಆಗೋದಿಲ್ಲ, ನನಗೆ ದುಃಖನೂ ಇಲ್ಲ ಸುಖನೂ ಇಲ್ಲ. ಅದೇ ತರನೇ ನಾನು ಈ ದೇಹದಲ್ಲಿ ವಾಸ ಮಾಡ್ಕೊಂಡು ನಾನು ನನ್ನನ್ನ ದೇಹದಿಂದ ಗುರುತಿಸ್ಕೊಳ್ಳಿಲ್ಲ ಅಂದ್ರೆ ನನಗೆ ಈ ದೇಹದಿಂದ ಬರ್ತಾ ಇರುವಂತಹ ಸುಖ ದುಃಖಗಳಿಗೆ ಅದು ಪರಿಣಾಮ ಉಂಟು ಮಾಡೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಇದೇ ಜ್ಞಾನ ಅಲ್ವಾ. ಸೊ ಇದು ತುಂಬಾ ಮುಖ್ಯವಾದದ್ದು. ಇದು ಇಂಗ್ಲಿಷ್ ಅಲ್ಲಿ ಇದೆ, ಯಾಕಂದ್ರೆ ಇಂಗ್ಲಿಷ್ ಅಲ್ಲೇನೆ ಅದು ಚೆನ್ನಾಗಿದೆ, ಅದಕ್ಕೋಸ್ಕರ ಹಂಗೆ ನಾನು ಬರ್ದೆ. ಫಂಕ್ಷನ್ಸ್ ಆಫ್ ದ ಬಾಡಿ ಆರ್ ಡಿಟರ್ಮೈನ್ಡ್ ಬೈ ದ ಮೆಟೀರಿಯಲ್ ನೇಚರ್ ಅಲ್ವಾ. ನಾವ್ ಹೇಗೆ ನಮ್ಮ ಅಂದ್ರೆ ಕೆಲಸಗಳನ್ನ ಮಾಡ್ತೀವಿ ಅದು ನಮ್ಮ ದೇಹದಿಂದ ಅದು ನಿರ್ಧರಿತವಾಗಿರುತ್ತೆ ಅಲ್ವಾ. ಸೊ ಆದ್ರೆ ನಮ್ಗೆ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಅಂದ್ರೆ ನಮ್ಗೆ ಅದರಿಂದ ಬಂದಿರುವಂತಹ ಆ ಮಾನಸಿಕ ಪರಿಣಾಮಗಳು, ಆ ಸುಖ ದುಃಖ ಮಾನ ಅಪಮಾನ ಇಚ್ಛಾ ದ್ವೇಷ ಇವೆಲ್ಲ ಏನೆಲ್ಲ ಇದೆ ಎಮೋಷನಲ್ ಡಿಸ್ಟರ್ಬೆನ್ಸಸ್, ಇದೆಲ್ಲ ಬರ್ತಾ ಇರೋದು ಯಾಕೆ ಅಂತಂದ್ರೆ ನಾನು ಎಂಜಾಯ್ ಮಾಡ್ಬೇಕು, ಭೋಕ್ತೃ ನಾನಾಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಯಾಕೆ ಆ ಮನಸ್ಥಿತಿ ಇದೆಯಲ್ಲ ಅದಕ್ಕೋಸ್ಕರ ಇದು ಬರ್ತಾ ಇದೆ. ಮತ್ತೆ ನಾವು ಈ ದೇಹದಿಂದ ನಾವು ಗುರ್ತಿಸ್ಕೊತಾ ಇದೀವಿ ನಮ್ಮನ್ನ ಅಲ್ವಾ. ಸೊ ಅದಕ್ಕೋಸ್ಕರ ನಮ್ಗೆ ಈ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಬರ್ತಾ ಇದೆ. ಸಂತೋಷ ಸುಖ ದುಃಖ ಆಗ್ಲಿ, ಮಾನ ಅಪಮಾನ ಆಗ್ಲಿ, ಶೀತ ಉಷ್ಣ ಇವೆಲ್ಲ ಏನ್ ದ್ವಂದ್ವತೆ ಇದೆ ಅವೆಲ್ಲನೂ ಸಹ ನಮ್ಗೆ ಬರ್ತಾ ಇರೋದು ನಾವು ನಮ್ಮನ್ನ ಈ ದೇಹದಿಂದ ನಾವು ಗುರುತಿಸ್ಕೊತಾ ಇರೋದ್ರಿಂದ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಈ ವಿಕಾರ ಅನ್ನೋ ಒಂದು ಪದ ನೀವು ನೋಡಿದ್ರೆ ಈ ಶ್ಲೋಕಗಳಲ್ಲಿ ಹಲವಾರು ಬಾರಿ ಬರುತ್ತೆ. ವಿಕಾರ ಅಂತಂದ್ರೆ ಬದಲಾವಣೆಗಳು. ಸೊ ಈ ಬದಲಾವಣೆ ಯಾಕಾಗತ್ತೆ ಅಂತಂದ್ರೆ ನಾವು ಈ 3 ಗುಣಗಳಿಂದ ನಾವು ಬಂಧಿತರಾಗ್ಬಿಡ್ತೀವಿ. ಈ 3 ಗುಣಗಳಿಗೆ ಒಳಗಾಗಿ ನಾವು ಕೆಲಸಗಳನ್ನ ನಾವು ಮಾಡ್ತೀವಿ, ಕರ್ಮಗಳನ್ನ ನಾವು ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಬದಲಾವಣೆ ಆಗತ್ತೆ. ನಾನು ತಮೋ ಗುಣದಲ್ಲಿದ್ರೆ ನನಗೆ ಹಂದಿ ಜನ್ಮನೇ ಸಿಗೋದು. ನಾನು ಏನಾದ್ರೂ ಸತ್ವಗುಣದಲ್ಲಿ ಇದ್ದು ನನ್ನ ದೇಹವನ್ನ ಬಿಟ್ರೆ ನನಗೆ ದೇವತೆಯ ಶರೀರ ಸಿಗುತ್ತೆ ಅಥವಾ ಋಷಿ ಮುನಿಗಳ ಶರೀರ ಸಿಗುತ್ತೆ. ನಾನು ರಜೋಗುಣದಲ್ಲಿದ್ದು ನನ್ನ ದೇಹವನ್ನ ಬಿಟ್ರೆ ನನಗೆ ಮನುಷ್ಯನ ಶರೀರ ಸಿಗುತ್ತೆ. ನಾನು ಎಷ್ಟು ಆ ಪ್ರಪೋರ್ಷನೇಟ್ ಅಲ್ಲಿ ನಾನು ಈ 3 ಗುಣದಲ್ಲಿ ಇರ್ತೀನೋ ಅಂತಹ ಶರೀರ ನನಗೆ ಸಿಗುತ್ತೆ. ಸೊ ಅದಕ್ಕೋಸ್ಕರ ಈ ವಿಕಾರ ಅಂತ ನಾವ್ ಏನು ಇಲ್ಲಿ ನೋಡ್ತಾ ಇದೀವಿ ಎಷ್ಟೊಂದು ಶ್ಲೋಕಗಳಲ್ಲಿ, ಇದಕ್ಕೆ ಕಾರಣ ಏನು ಅಂತಂದ್ರೆ ಈ 3 ಗುಣಗಳು, ಈ ಪ್ರಕೃತಿಯ 3 ಗುಣಗಳು ಕಾರಣ. ಆದ್ರೆ ಅದರ ಪರಿಣಾಮವನ್ನ ಅನುಭವಿಸ್ತಾ ಇರೋದು ಯಾರು ಅಂತಂದ್ರೆ ನಾವು. ಅದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಈ ದೇಹದ ಪರಿಣಾಮವನ್ನ ಅನುಭವಿಸ್ತಾ ಇರೋದು ನಾವು. ನೋಡಿ, ಇವಾಗ ನನಗೆ ತುಂಬಾ ಚೆನ್ನಾಗಿ ಹಾಡು ಹೇಳ್ಬೇಕು ಅಂತ ಇಷ್ಟ, ಆದ್ರೆ ನನ್ನ ಗಂಟ್ಲದಕ್ಕೆ ಸಹಕಾರ ಕೊಡೋದಿಲ್ಲ ಅಲ್ವಾ. ನನಗೆ ದುಃಖ ಅಲ್ವಾ. ಆದ್ರೆ ನಾನು ಅದನ್ನ ಒಪ್ಕೋಬೇಕು. ಯಾಕಂದ್ರೆ ನನಗೆ ಈ ಶರೀರ ಸಿಕ್ಕಿದೆ, ಇದಕ್ಕೆ ಇಷ್ಟೇ ಸ್ವತಂತ್ರ ಇರೋದು, ಈ ಜನ್ಮದಲ್ಲಿ ಇದಕ್ಕೆ ಇಷ್ಟೇ ಸ್ವತಂತ್ರ. ನಾನು ಯಾವಾಗ ಅದನ್ನ ಒಪ್ಕೊಂಡ್ಬಿಡ್ತೀನೋ ಆಗ ನೋಡಿ ನನಗೇನು ದುಃಖ ಇರೋದಿಲ್ಲ ಅಲ್ವಾ. ಸೊ ಇದೇ ತುಂಬಾ ಮುಖ್ಯವಾದದ್ದು. ಸೊ ಇವಾಗ ನನಗೆ ಈ ಶರೀರದಲ್ಲಿ ನಾನು ಏನು ಬೆಸ್ಟ್ ಯೂಸ್ ಏನ್ ಮಾಡ್ಕೋಬೇಕು ಅದನ್ನ ನಾನು ಮಾಡ್ಕೋಬೇಕು ಅಲ್ವಾ. ನನಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾರೆ ಭಗವಂತ, ಇದನ್ನ ಉಪಯೋಗಿಸ್ಕೊಂಡು ನಾನು ಭಗವಂತನ ಲೋಕಕ್ಕೆ ಹೋಗ್ಬೇಕು. ನನಗೆ ಏನು ಇಲ್ಲಿ ಅನುಕೂಲ ಕೊಟ್ಟಿದ್ದಾನೋ ಭಗವಂತ ಅಷ್ಟನ್ನ ಉಪಯೋಗಿಸ್ಕೊಂಡು ನಾನು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅನ್ನೋದೇ ನನ್ನ ಗುರಿಯಾಗಿರ್ಬೇಕೇ ಹೊರತು ನನಗೆ ಇನ್ನೊಬ್ರನ್ನ ನೋಡಿ ಅಯ್ಯೋ ಅವ್ರ ಮನೇಲಿ ಮುಂದೆ ಎಷ್ಟು ಕಾರ್ಯಗಳಿದೆ ಅಥವಾ ಅವ್ರ ಹತ್ರ ಎಷ್ಟೊಂದು ಸಂಪತ್ತಿದೆ ಅಥವಾ ಇವ್ರ ಹತ್ರ ಇನ್ಯಾವುದೋ ಒಂದು ವಿದ್ಯೆ ಇದೆ, ಏನೋ ಒಂದು ಅದನ್ನ ನಾನು ಕುತ್ಕೊಂಡು ಕೊರಗಿದ್ರೆ ಅದ್ರಲ್ಲಿ ಯಾವುದೇ ಒಂದು ಅರ್ಥ ಇಲ್ಲ ಅಲ್ವಾ. ಸೊ ಇವಾಗ ನಮ್ಮ ಒಂದು ಇಚ್ಛಾನುಸಾರನ ನಾವ್ ಇಲ್ಲಿ ಬಂದಿದೀವಿ. ಸೊ ನಮ್ಗೆ ಗೊತ್ತಾಗಿದೆ, ಜ್ಞಾನ ಬಂದಿದೆ. ಸೊ ಇದನ್ನ ನಾವು ಬೆಸ್ಟ್ ಯೂಸ್ ಆಫ್ ಬ್ಯಾಡ್ ಬಾರ್ಗೈನ್ ಅಲ್ವಾ. ನಮ್ಗಿರೋ ಈ ಒಂದು ಕೆಟ್ಟ ಪರಿಸ್ಥಿತಿನೂ ಸಹ ಅದನ್ನ ನಾವು ಸದ್ಬಳಕೆ ಮಾಡ್ಕೊಂಡು ನಾವು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಲ್ವಾ. ನಾವ್ ಇವಾಗ ಪರೀಕ್ಷಿತ ಮಹಾರಾಜನನ್ನ ನೋಡಿದ್ವಿ, ಅವನಿಗೆ ಶಾಪ ಸಿಕ್ತು, ಅವನು ರಾಜ ಅಲ್ವಾ, ಅವನಿಗೆ ಶಕ್ತಿ ಇತ್ತು, ಅವನು ತನ್ನ ತಾಯಿಯ ಗರ್ಭದಲ್ಲಿ ಇದ್ದಾಗ ಅವನು ಭಗವಂತನಿಂದ ರಕ್ಷಿಸಲ್ಪಟ್ಟಿದ್ದಾನೆ. ಆದ್ರೂ ಸಹ ಅವನು ಆ ಒಂದು ಚಿಕ್ಕ ಬ್ರಾಹ್ಮಣ ಹುಡುಗ ಶೃಂಗಿಯಿಂದ ಅವನಿಗೆ ಶಾಪಗ್ರಸ್ತನ ಆದ್ರೂ ಸಹ ಅದರಿಂದ ಹೊರಗಡೆ ಬರ್ಬೇಕಂತ ಅವ್ನು ಯೋಚನೆ ಮಾಡ್ಲಿಲ್ಲ. ಆ 7 ದಿನಗಳಿದೆಯಲ್ಲ, ಆ 7 ದಿನಗಳನ್ನ ಉಪಯೋಗಿಸ್ಕೊಂಡು ನಾನು ಭಗವಂತನ ಲೋಕಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನು ಪ್ರಯತ್ನವನ್ನ ಪಡ್ತಾನೆ ಅಲ್ವಾ. ಯಾಕಂದ್ರೆ ನಾವು ನಮ್ಮ ಕೊನೆ ಅಂದ್ರೆ ನಮ್ಮ ಪರಮ ಗುರಿ ಏನು, ಭಗವಂತನ ಲೋಕಕ್ಕೆ ಹೋಗ್ಬೇಕಾಗಿರೋದು. ಅಲ್ವಾ. ನಾವ್ ಇಲ್ಲಿ ಎಷ್ಟೇ ದಿವಸ ಇದ್ದು ಸಹ ನಾವು ಭಗವಂತನ ಲೋಕಕ್ಕೆ ಹೋಗಿಲ್ಲ ಅಂದ್ರೆ ನಮ್ಮ ಈ ಇರುವಿಕೆಗೆ ಏನೂ ಅರ್ಥ ಇಲ್ಲ ಅಲ್ವಾ. ಅದಕ್ಕೆ ನಾವಿವಾಗ ಈ ದೇಹನ ಉಪಯೋಗಿಸ್ಕೊಂಡು ನಾವು ಭಗವಂತನ ಲೋಕಕ್ಕೆ ನಾವು ಹೋಗ್ಬೇಕಾಗುತ್ತೆ. ಸೊ ಈ ಎಲ್ಲ ಬದಲಾವಣೆಗಳು ಇದು ದೇಹಕ್ಕೆ ಸಂಬಂಧವಾಗಿರೋದು. ನಾವು ನಮ್ಮನ್ನ ದೇಹದಿಂದ ಗುರುತಿಸ್ಕೊಳ್ಳೋದನ್ನ ನಾವು ಬಿಡ್ಬೇಕಾಗತ್ತೆ. ಮತ್ತೆ ನಾವು ಏನು ಈ 3 ಗುಣಗಳನ್ನ ನಾವು ಮೀರ್ಬೇಕಾಗತ್ತೆ ಅಲ್ವಾ. ಅದು ನಮ್ಗೆ ಈ ಇಡೀ ಈ ಮಾಡ್ಯೂಲ್ 3 ಅದ್ರ ಪೂರ್ತಿ ನಮ್ಗೆ ಹೇಳ್ತಾ ಇರೋದೇ ಕೃಷ್ಣ, ಈ 3 ಗುಣಗಳನ್ನ ಮೀರಿ ನೀವು ಶುದ್ಧ ಸತ್ವ ಗುಣಕ್ಕೆ ಬನ್ನಿ, ಆವಾಗಷ್ಟೇ ನೀವು ಈ ಏನು ಬಂಧಿತರಾಗಿದ್ರೆ ಈ ದೇಹದ ಒಳಗಡೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ.
ಸೊ ನೋಡಿ ಇವಾಗ ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಈ 3 ಶ್ಲೋಕಗಳಿಂದ ಅಂತಂದ್ರೆ ಬದಲಾವಣೆಗೆ ಏನು ಕಾರಣ ಅಂತಂದ್ರೆ ಪ್ರಕೃತಿ ಅಲ್ವಾ. ನಮ್ಗೆ ಈ 24 ಘಟಕಾಂಶಗಳನ್ನ ಅದು ಬೇರೆ ಬೇರೆ ಒಂದು ಅಂಶಗಳಲ್ಲಿ ಅದನ್ನ ಮಿಕ್ಸ್ ಮಾಡಿ ನಮ್ಗೆ 84 ಲಕ್ಷ ದೇಹಗಳನ್ನ ಕೊಡುತ್ತೆ ಪ್ರಕೃತಿ ಅಲ್ವಾ. ಆದ್ರೆ ಇದರಿಂದ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ನಾವು ಸುಖ ದುಃಖಗಳನ್ನ ಅನುಭವಿಸ್ತಾ ಇದೀವಿ. ಆ ಸುಖ ದುಃಖಗಳನ್ನ ಅನುಭವಿಸ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನಮ್ಮ ಆ ಒಂದು ಇಚ್ಛೆ, ಭೋಕ್ತೃತ್ವೇ ಇಚ್ಛೆ ಅಲ್ವಾ. ನಾನು ಒಡೆಯ, ನಾನು ಯಜಮಾನ, ನಾನು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅಂತ ಹೇಳ್ಬಿಟ್ಟು ನಾವೇನು ಆ ಭೋಕ್ತೃತ್ವೇ ಅನ್ನೋ ಒಂದು ಇಚ್ಛೆಯನ್ನ ನಾವು ವ್ಯಕ್ತಪಡಿಸ್ತಾ ಇದೀವೋ ಅದು ಕಾರಣ ನಾವ್ ಈ ಸುಖ ದುಃಖಗಳಿಗೆ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನಾವಿವಾಗ ಈ ಭೋಕ್ತೃತ್ವೇ ಮನಸ್ಥಿತಿ ಇರೋ ತನಕ ನಾವ್ ಈ ಭೌತಿಕ ದೇಹದಲ್ಲಿ ನಾವು ಸರಿಯಾಗಿರ್ತೀವಿ. ನಮ್ಗೆ ಈ ಭೋಕ್ತೃತ್ವೇ ಅನ್ನೋ ಒಂದು ಮನಸ್ಥಿತಿ ಹೋಗ್ಲಿಲ್ಲ ಅಂತಂದ್ರೆ ನಾವ್ ಇದೇ ತರನೇ ನಾವು ನಾವು ಯಾವ ಗುಣದಲ್ಲಿ ಇದು ಜೀವನವನ್ನ ಮಾಡಿ ನಾವು ಬಿಡ್ತೀವೋ ಅದೇ ತರದ ದೇಹಗಳನ್ನ ನಾವು ಪಡ್ಕೊಂತಾ ಬರ್ತೀವಿ. ಆ ದೇಹವನ್ನ ಪಡೆದಾಗ ಆ ದೇಹಕ್ಕೆ ಎಷ್ಟು ಸ್ವಾತಂತ್ರ್ಯವೋ ಅಷ್ಟು ಸ್ವಾತಂತ್ರ್ಯದಲ್ಲಿ ನಾವು ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ. ನಾವು ಬೇಜಾರು ಮಾಡ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಪ್ರಕೃತಿಯಿಂದ ಬಂದಿರೋದು, ಅದು ಜಡವಸ್ತು, ಅದು ಏನು ಮಾರ್ಪಾಡು ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಚೇತನ ಅಂಶ ಇರೋರು ನಾವು ಅಷ್ಟೇ ಬದಲಾವಣೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ. ನಾನು ಆ ಭೋಕ್ತೃತ್ವ ಅನ್ನೋ ಒಂದು ಮನಸ್ಥಿತಿನ ನಾವು ಬಿಡ್ಬೇಕಾಗತ್ತೆ. ಅವಾಗಷ್ಟೇ ನಾವು ಈ ಬಂಧನದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇದು 4 ತರದ ವಿನಾಶಗಳು ಯಾವುದು ಅಂತಂದ್ರೆ, ಒಂದು ಸ್ಥಿರ ವಿನಾಶ ಅಂದ್ರೆ ನಾವು ದೇಹವನ್ನ ಬಿಟ್ಮೇಲೆ ನಾವು ಯಾವುದೇ ಒಂದು ದೇಹವನ್ನ ಪಡೆದಾಗ ಅದಕ್ಕೆ ಸಾವಂತ ಇದೆ, ಅದು ಒಂದು ವಿನಾಶ. ಮತ್ತೆ ನೈಮಿತ್ತಿಕ ವಿನಾಶ, ಅದೇ ಬ್ರಹ್ಮನ ಹಗಲು ಮುಗಿದ ಮೇಲೆ ಬರುವಂತಹ ವಿನಾಶ, ಅದು ಬಂದು ನೈಮಿತ್ತಿಕ ವಿನಾಶ ಅಂತ ಕರೀತಾರೆ. ಸಂಪೂರ್ಣ ಭೌತಿಕ ವಿನಾಶ ಅಂತಂದ್ರೆ ಬ್ರಹ್ಮನ 100 ವರ್ಷ ಆಯಸ್ಸು ಮುಗಿದ ಮೇಲೆ ಆಗೋದು ಸಂಪೂರ್ಣ ಭೌತಿಕ ವಿನಾಶ. ಮತ್ತೆ ಇನ್ನೂ ಒಂದು ವಿನಾಶ ಇದೆ, ಇದು ಅಂತಿಮ ವಿನಾಶ. ಅಂದ್ರೆ ಯಾವಾಗ ನಾವು ಅರ್ಥ ಮಾಡ್ಕೋತೀವಿ, ಹೌದು ನಾನು ಭಗವಂತನ ನಿತ್ಯ ಸೇವಕ, ನಾನು ಈ ಭೌತಿಕ ಪ್ರಪಂಚದಲ್ಲಿ ಇರ್ಬೇಕಾಗಿರುವಂತವನಲ್ಲ, ನಾನು ಭಗವಂತನ ಲೋಕದಲ್ಲಿ ಇದ್ದು ಭಗವಂತನ ನಿತ್ಯ ಸೇವೆಯನ್ನ ಮಾಡುವಂತವನು ಅಂತ ಹೇಳ್ಬಿಟ್ಟು ಯಾವಾಗ ಅರ್ಥ ಮಾಡ್ಕೊಂಡು ಭಕ್ತಿಯನ್ನ ಮಾಡಿ ನಾವು ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ನಾವು ಹೋಗ್ತೀವಲ್ವಾ, ಅದು ಅಂತಿಮ ವಿನಾಶ, ನಮ್ಮ ದೇಹದ ಅಂತಿಮ ವಿನಾಶ ಆಗತ್ತೆ. ಸೊ ಈ 4 ವಿನಾಶಗಳನ್ನ ನಮ್ಗೆ 12ನೇ ಸ್ಕಂದದಲ್ಲಿ ನಾವು ತಿಳ್ಕೊತೀವಿ. ಸೊ ಈಗ ಸದ್ಯಕ್ಕೆ ನೀವು ಈ ಹೆಸರನ್ನ ತಿಳ್ಕೊಳ್ಳಿ. ಸ್ಥಿರ ವಿನಾಶ, ನೈಮಿತ್ತಿಕ ವಿನಾಶ, ಪ್ರಾಕೃತಿಕ ವಿನಾಶ, ಮತ್ತೆ ಆತ್ಯಂತಿಕ ವಿನಾಶ ಅಥವಾ ಅಂತಿಮ ವಿನಾಶ. ಸೊ ನಾವೆಲ್ಲನೂ ಸಹ ಇವಾಗ ಎಷ್ಟೊಂದ್ಸತಿ ನಾವು ಗರ್ಭೋದಕಶಾಹಿ ವಿಷ್ಣುವಿನ ಗರ್ಭದಲ್ಲಿ ಇದ್ದೀವಿ. ಅದಾದ್ಮೇಲೆ ನಾವು ಆ ಬ್ರಹ್ಮನ 100 ವರ್ಷ ಮುಗಿದ್ಮೇಲೆ ಮತ್ತೆ ಇಡೀ ಬ್ರಹ್ಮಾಂಡವೇ ವಿನಾಶ ಆದ್ಮೇಲೆ ಮತ್ತೆ ನಾವು ಈ ಕಾರಣೋದಕಶಾಹಿ ವಿಷ್ಣುವಿನಲ್ಲಿನೂ ಸಹ ನಾವು ಇದ್ವಿ. ನೋಡಿ ಎಷ್ಟು ಸತಿ ನಾವು ಈ ತರ ಈ ಸೈಕಲ್ ಅಲ್ಲಿ ನಾವು ಹೋಗಿ ಬಂದು ನಾವು ಮಾಡ್ತಾನೆ ಇದೀವಿ. ಇದರಿಂದ ನಾವು ಹೊರಗಡೆ ಬರ್ಬೇಕಂತಂದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ರೆ, ಈ ಬಂಧನದಿಂದ ನಾವು ಹಾಗಾದ್ರೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯನೇ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಸಾಧ್ಯ ಇದೆ. ಏನಂತಂದ್ರೆ ನಾವು ನಮ್ಮನ್ನ ಶ್ರವಣ ಪ್ರಕ್ರಿಯೆಗೆ ಒಳಪಡಿಸ್ಕೋಬೇಕು. ಎಂತಹ ಶ್ರವಣ ಪ್ರಕ್ರಿಯೆಗೆ ಒಳಪಡಿಸ್ಕೋಬೇಕು? ಒಬ್ಬ ಸದ್ಗುರುವಿನ ಬಳಿ ಹೋಗಿ ನಾವು ಆಶ್ರಯವನ್ನ ಪಡಿಬೇಕು. ಅಂದ್ರೆ ಸದ್ಗುರು ಅಂತಂದ್ರೆ ಈ ಗುರು ಪರಂಪರೆಯಲ್ಲಿ ಬಂದಿರುವಂತಹ ಸದ್ಗುರುವಿನ ಬಳಿಯಲ್ಲಿ ಹೋಗಿ ನಾವು ಆಶ್ರಯವನ್ನ ಪಡೆದ್ರೆ ಏನಾಗುತ್ತೆ, ಆಗ ನಾವು ಈ ದೀರ್ಘಕಾಲದಿಂದ ನಮ್ಗೆ ಏನ್ ಆಸೆಗಳಿದೆ, ನಾನು ಒಡೆಯ, ನಾನು ಭೋಕ್ತ ಅಂತ ಹೇಳ್ಬಿಟ್ಟು ಏನ್ ಆಸೆ ಇದೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅಂದ್ರೆ ಅದು ಸಾಮಾನ್ಯ ಇಲ್ಲ. ನಮ್ಗೆ ನೋಡಿ ಈಗ ನಾವು ಈ ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಈಗ 4 ವರ್ಷ ಆದ್ರೂ ಸಹ ನಮ್ಗೆ ನಮ್ಗೆ ಅದನ್ನ ಅನುಭವಿಸ್ಬೇಕು, ಇದನ್ನ ಅನುಭವಿಸ್ಬೇಕು ಅಂತ ಆಸೆ ಇದೆ. ತುಂಬಾ ಅದು ಕಠಿಣ. ಯಾಕಂದ್ರೆ 1 ವರ್ಷದ್ದಲ್ಲ 2 ವರ್ಷದ್ದಲ್ಲ ಈ ಆಸೆ, ಅದು ಅನಾದಿ ಕಾಲದಿಂದ ಇರುವಂತಹ ಆಸೆ. ಇದರಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ನಾವು ಆ ಗುರುವಿನ ಆಶ್ರಯವನ್ನ ಪಡೆದು ನಾವು ಶ್ರವಣವನ್ನ ನಾವು ಮಾಡ್ಲೇಬೇಕಾಗತ್ತೆ. ಶ್ರವಣವನ್ನ ಮಾಡಿದ್ರೆ ಏನಾಗುತ್ತೆ ನೋಡಿ, ಅದನ್ನ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ಆಸೆಗಳಿಂದ ದೀರ್ಘಕಾಲದಿಂದ ನಮ್ಗೆ ಇರುವಂತಹ ಈ ಆಸೆಗಳಿಂದ ಬರೋದು ಅಷ್ಟು ಸುಲಭ ಅಲ್ಲ. ನಾವು ಕ್ರಮೇಣವಾಗಿ ಮತ್ತೆ ಆ ಪ್ರಮಾಣಕ್ಕೆ ಅನುಗುಣವಾಗಿ ನಾವ್ ಎಷ್ಟು ಭಕ್ತಿಯನ್ನ ಮಾಡ್ತೀವೋ ಅಷ್ಟು ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಅದಕ್ಕೆ ಇದು ಯಥಾಮಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನಾವೆಷ್ಟು ಭಕ್ತಿ ಮಾಡ್ತೀವೋ ಅಷ್ಟು ಮಾತ್ರ ನಾವು ಈ ಇಚ್ಛೆಗಳಿಂದ, ಈ ಭೌತಿಕ ಇಚ್ಛೆಗಳಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ. ಅದಕ್ಕೆ ನಾವು ಇದನ್ನ ಸೀರಿಯಸ್ ಆಗಿ ನಾವು ತಗೋಬೇಕಾಗತ್ತೆ. ಸೊ ಸೀರಿಯಸ್ ಆಗಿ ತಗೊಂಡು ನಾವು ಗುರುವಿನ ಆಶ್ರಯದಲ್ಲಿ ನಾವು ಈ ಶ್ರವಣ ಪ್ರಕ್ರಿಯೆಗೆ ನಮ್ಮನ್ನ ನಾವು ಒಳಪಡಿಸ್ಕೊಂಡ್ರೆ ಮಾತ್ರನೇ ನಾವು ಈ ಬಂಧನದಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಇದನ್ನೆಲ್ಲ ನೀವು ಓದಿದೀರಾ. ನಾವು ಮತ್ತೆ ಸಮಯ ಇಲ್ಲ, ಅದಕ್ಕೋಸ್ಕರ ನಾನು 8:11 ಆಗಿದೆ, ಅದಕ್ಕೆ ನಾನು ಇಲ್ಲಿ ಓದಿಸ್ತಾ ಇಲ್ಲ ನಿಮ್ಗೆ. ಸೊ ಇದು ತುಂಬಾ ಚೆನ್ನಾಗಿದೆ. ಈ 3 ಪರ್ಪಟ್ಸ್ ಏನು ಪ್ರಭುಪಾದರು ಬರೆದಿದ್ದಾರೆ, ಇದು ತುಂಬಾ ಚೆನ್ನಾಗಿರೋ ಪರ್ಪಟ್ಟು. ನಾವು ಶ್ರೇಷ್ಠ ಶಕ್ತಿಗೆ ಸೇರಿನೂ ನಾವು ಇಲ್ಲಿ ಈ ಭೌತಿಕ ಪ್ರಪಂಚದಲ್ಲಿ ಯಾಕೆ ಇದೀವಿ ಮತ್ತೆ ಹೇಗೆ ಇದನ್ನ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಮ್ಗೆ ಪ್ರಭುಪಾದರು ತಿಳಿಸಿಕೊಟ್ಟಿದ್ದಾರೆ. ಸೊ ಮತ್ತೆ ಇನ್ನ ಒಂದೇನು, ನಮ್ಮ ಸುಖ ದುಃಖಗಳಿಗೆ ಕಾರಣ ಯಾರು ಅಂತಂತಂದ್ರೆ, ಹೌದು ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ದೇಹ ಅಂತ ಅನ್ಸುತ್ತೆ. ಯಾಕಂದ್ರೆ ನಾವ್ ಏನು ದೇಹವನ್ನ ಪಡೆದಿರ್ತೀವೋ ಆ ದೇಹ ನಮ್ಗೆ ಸುಖ ಮತ್ತೆ ದುಃಖವನ್ನ ಕೊಡುತ್ತೆ. ಆದ್ರೆ ಆ ದೇಹವನ್ನ ಪಡಿಲಿಕ್ಕೆ ಕಾರಣ ಯಾರು?
ಜೀವಿಗಳು ಕಾರಣ. ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಕಾರ್ಯಕಾರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ, ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಎಲ್ಲ ಐಹಿಕ ಕಾರ್ಯಕಾರಣಗಳ ಕಾರಣವು ಪ್ರಕೃತಿ ಎಂದು ಹೇಳಲಾಗಿದೆ. ಈ ಪ್ರಪಂಚದಲ್ಲಿ ಹಲವು ಬಗೆಯ ಸುಖ ದುಃಖಗಳಿಗೆ ಜೀವಿಯು ಕಾರಣ ಅಲ್ವಾ. ನಮ್ಗೆ ನೋಡ್ಲಿಕ್ಕೆ ಏನ್ ಅನ್ಸುತ್ತೆ, ಓ ದೇವತೆ ಅಪ್ಪ ಅಂದ್ರೆ ದೇವತೆಯ ಶರೀರವನ್ನ ಪಡೆದಿರೋರು, ಓ ಅದ್ರೊಳಗಡೆ ಇರೋದು ಆತ್ಮ ಅಂತ ನಾವು ಯೋಚನೆ ಮಾಡಲ್ಲ, ದೇವತೆ ಶರೀರ ಅಲ್ವಾ. ಓ ಎಷ್ಟು ಸಂತೋಷವನ್ನ ಪಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಏನ್ ಅನ್ಸುತ್ತೆ, ಓ ಈ ಪ್ರಕೃತಿನೇ ಕಾರಣ ಈ ಸಂತೋಷಕ್ಕೆ, ಆ ದೇವತೆಗಳಿಗೆ ಸಂತೋಷಕ್ಕೆ ಪ್ರಕೃತಿನೇ ಕಾರಣ, ಯಾಕಂದ್ರೆ ದೇಹ ಬಂದಿರೋದು ಪ್ರಕೃತಿಯಿಂದ ಅಂತ. ಅದೇ ಒಂದ್ ಹಂದಿ ಹೊಲಸಲ್ಲಿದ್ದಾಗ ನಾವು ನೋಡಿದ್ರೆ ಏನ್ ಅನ್ಸುತ್ತೆ, ಓ ಈ ಹಂದಿ ದುಃಖ ಪಡ್ತಾ ಇದೆ, ಇದಕ್ಕೆ ಕಾರಣ ಏನು ಪ್ರಕೃತಿ, ಯಾಕಂದ್ರೆ ಅದರ ದೇಹ ಬಂದಿರೋದು ಪ್ರಕೃತಿಯಿಂದ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಅದರ ಮೂಲ ಕಾರಣವನ್ನ ನಾವು ಹುಡ್ಕೊಂಡು ಹೋದ್ರೆ ಯಾಕೆ ಆ ದೇಹ ಸಿಕ್ತು, ಆ ಆತ್ಮಕ್ಕೆ ಯಾಕೆ ಆ ದೇಹ ಸಿಕ್ತು, ಯಾಕೆ ಈ ಆತ್ಮಕ್ಕೆ ಈ ಹಂದಿಯ ಶರೀರ ಸಿಕ್ತು ಅಂತ ನಾವು ಯೋಚನೆ ಮಾಡಿದಾಗ ಆ ನಮ್ಮ ಸುಖ ದುಃಖಗಳಿಗೆ ಕಾರಣ ನಾವೇ. ಯಾಕಂದ್ರೆ ನಾವ್ ಇಚ್ಛೆ ಪಟ್ವಿ, ನಾವು ಭೋಕ್ತರಾಗ್ಬೇಕು, ಭಗವಂತನ ಬದಲು ನಾನು ಭೋಕ್ತ ಅಂತ ಹೇಳ್ಬಿಟ್ಟು ನಾವು ಇಚ್ಛೆನ ಪಟ್ಟೋದೇ ಕಾರಣ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗತ್ತೆ ಅಲ್ವಾ. ಸೊ ಇದನ್ನು ಸಹ ನೀವು ಈ ಪರ್ಪಟನ್ನು ಸಹ ನೀವು ಓದ್ಕೊಂಡ್ರಿ. ಸೊ ನಾನು ಮತ್ತೆ ಇದನ್ನ ಓದಿಸ್ತಾ ಇಲ್ಲ. ಸೊ ಇವಾಗ ನಮ್ಗೆ ಇದು 13.22ನೇ ಶ್ಲೋಕ, ಇದನ್ನ 6 ಜ್ಞಾನ ಯೋಗ ಅಧ್ಯಾಯಗಳ ಮಹಾಕಾವ್ಯ ಅಂತ ಹೇಳ್ಬಿಟ್ಟು, ಮಹಾವಾಕ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಯಾವ್ದಿದು, ಇದನ್ನು ಸಹ ನಾವು ಚರ್ಚೆ ಮಾಡಿದೀವಿ. ಸೊ ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾನು ಇದನ್ನ ಇನ್ನೊಮ್ಮೆ ಹೇಳ್ತೀನಿ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಐಹಿಕ ಪ್ರಕೃತಿಯಲ್ಲಿ ಜೀವಾತ್ಮನು ಹೀಗೆ ತ್ರಿಗುಣಗಳನ್ನ ಅನುಭವಿಸುತ್ತಾ ಬದುಕಿನ ರೀತಿಗಳನ್ನ ಅನುಸರಿಸುತ್ತಾನೆ. ಇದಕ್ಕೆ ಐಹಿಕ ಪ್ರಕೃತಿಯೊಡನೆ ಅವನ ಸಹಯೋಗವೇ ಕಾರಣ ಅಲ್ವಾ. ಸೊ ನಾವ್ ಈ ಐಹಿಕ ಪ್ರಕೃತಿ ಜೊತೆ ನಾವು ಸಂಪರ್ಕಕ್ಕೆ ಬರ್ಲಿಲ್ಲ ಅಂತಂದ್ರೆ ನಮ್ಗೆ ಈ ತರ ದೇಹಗಳೇ ಸಿಗ್ತಾ ಇರ್ಲಿಲ್ಲ. ಆಗ ನಮ್ಗೆ ಈ ಸುಖ ದುಃಖಗಳೇ ನಮ್ಗೆ ಸಿಗ್ತಾ ಇರ್ಲಿಲ್ಲ. ನಾವ್ ಈ 3 ಗುಣಗಳಿಗೆ ನಾವು ಬಂಧಿತರಾಗ್ತಾನೆ ಇರ್ಲಿಲ್ಲ. ನಮ್ಗೆ ಅವಾಗ ಸುಖ ದುಃಖಗಳು ಸಿಗ್ತಾ ಇರ್ಲಿಲ್ಲ ಅಲ್ವಾ. ಸೊ ಹೀಗೆ ಆತನು ವಿವಿಧ ಜೀವಿ ವರ್ಗಗಳಲ್ಲಿ ಒಳ್ಳೆಯದನ್ನ ಕೆಟ್ಟದನ್ನ ಅನುಭವಿಸುತ್ತಾನೆ. ಸೊ ಇವಾಗ ಮೂಲ ಕಾರಣ ಏನು ಅಂತಂದ್ರೆ, ನಾವು ಈ ಪ್ರಕೃತಿ ಜೊತೆ ನಾವು ಸಂಪರ್ಕಕ್ಕೆ ಬಂದಿರೋದೇ ನಾವ್ ಈ ಸುಖ ದುಃಖಗಳಿಗೆ ಕಾರಣ. ನೋಡಿ ಇದಕ್ಕೆ ಈ ಶ್ಲೋಕವನ್ನ ಇದು ನೀವು ಬಾಹೆಟ್ ಮಾಡ್ಕೊಳ್ಳೋ ಶ್ಲೋಕನು ಕೂಡ ಇದನ್ನ ಏನಂತ ಕರೀತಾರೆ ಅಂತಂದ್ರೆ, ಈ 6 ಜ್ಞಾನಯೋಗಗಳ ಜ್ಞಾನಯೋಗದ ಅಧ್ಯಾಯಗಳೇನಿದೆ ಇದರ ಮಹಾವಾಕ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಹೇಗೆ ಅಂತ ನಾವು ತಿಳ್ಕೊಂಡಂತೆ. ಸೊ ನೋಡಿ ಇವಾಗ ಏನಾದ್ರು ಒಂದು ಮರ ಬರ್ಬೇಕು ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತ ಯಾರಿಗಾದ್ರೂ ಕೇಳಿದ್ರೆ, ಒಂದು ಚಿಕ್ಕ ಮಗುನು ಸಹ ಹೇಳುತ್ತೆ ಅಲ್ವಾ. ಒಂದು ಮರ ಹುಟ್ಟಬೇಕು ಅಂತಂದ್ರೆ ಅದಕ್ಕೆ ಕಾರಣ ಏನು ಅಂತ ಹೇಳುತ್ತೆ ಮಗು. ಕಾರಣ ಏನು, ಈ ಮರ ದೊಡ್ಡ ಮರ ಬರ್ಬೇಕು ಅಂತಂದ್ರೆ ಬೀಜ ಕಾರಣ. ಮರ ಕಾಣಿಸ್ಕೊಳ್ಲಿಕ್ಕೆ ಬೀಜ ಕಾರಣ ಅಲ್ವಾ. ಅದೇ ರೀತಿ ನಾವೆಲ್ಲರೂ ಸಹ ಈ ಭೌತಿಕ ಪ್ರಪಂಚದಲ್ಲಿ ಕಾಣಿಸ್ಕೊಳ್ಲಿಕ್ಕೆ ಏನ್ ಕಾರಣ, ಯಾವ ಮನಸ್ಥಿತಿ ಕಾರಣ, ನಮ್ಮ ಯಾವ ಮನಸ್ಥಿತಿ ಕಾರಣ, ನಾವು ಬಯಕೆಗಳು ಮಾತಾಜಿ, ನಮ್ಮ ಆಸೆಗಳು. ಯಾವ ಸ್ಮರಣೆಯಲ್ಲಿ ನಾವು ಇದು ಮಾಡ್ತೇವೋ ಭಗವಂತನ ಹತ್ರ ಅದೇ ದೇಹ ಬರುತ್ತೆ. ನಾವ್ ಈ ಭೌತಿಕ ಪ್ರಪಂಚಕ್ಕೆ ನಾವು ಮೊದಲು ಬಾರಿ ಬಂದಿರೋದಕ್ಕೆ ಕಾರಣ ಏನಂದ್ರೆ ಭುಂಕ್ತೆ ಅಲ್ವಾ. ನಾನು ಒಡೆತನವನ್ನ ಅನುಭವಿಸ್ಬೇಕು, ಈ ಪ್ರಕೃತಿಯ ಮೇಲೆ ಒಡೆತನವನ್ನ ನಾನು ಅನುಭವಿಸ್ಬೇಕು, ನಾನು ಇಂದ್ರಿಯ ಸುಖವನ್ನ ಅನುಭವಿಸ್ಬೇಕು ಅನ್ನೋ ಒಂದು ಈ ಇಚ್ಛೆ, ಆ ಭುಂಕ್ತೆ ಅಂದ್ರೆ ಭೋಕ್ತ ಅಂದ್ರೆ ನಾನು ಭೋಕ್ತನಾಗ್ಬೇಕು ಅನ್ನೋ ಒಂದು ಎಲ್ಲವನ್ನ ಅನುಭವಿಸ್ಬೇಕು ಅನ್ನೋ ಇಚ್ಛೆನೆ ನಮ್ಗೆ ಈ ಭೌತಿಕ ಪ್ರಪಂಚಕ್ಕೆ ಬರೋ ಕಾರಣ ಅಲ್ವಾ. ಸೊ ಅದಕ್ಕೇನೆ ಈ ಒಂದು ಶ್ಲೋಕವನ್ನ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಭುಂಕ್ತೆ ಅಂತ ಹೇಳ್ತಾ ಇದ್ರೆ ನಮ್ಮ ಆ ಮನಸ್ಥಿತಿ, ಈ ಐಹಿಕ ಪ್ರಪಂಚದಲ್ಲಿ ಎಲ್ಲವನ್ನ ಅನುಭವಿಸ್ಬೇಕು ಅನ್ನೋ ಒಂದು ಮನಸ್ಥಿತಿನೇ ನಮ್ಗೆ ಈ ಐಹಿಕ ಪ್ರಕೃತಿಯೊಡನೆ ಸಂಪರ್ಕಕ್ಕೆ ಬರ್ಲಿಕ್ಕೆ ಕಾರಣ. ಸೊ ಅದಕ್ಕೋಸ್ಕರನೇ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಈ ಭುಂಕ್ತೆ ಅನ್ನೋದು ಏನಿದೆ ಅದು ಈ ನಮ್ಮ ಎಲ್ಲ ಸುಖ ದುಃಖಗಳಿಗೆ ಕಾರಣ. ಸೊ ಅದೇ ತರನೇ ಇವಾಗ ನಮ್ಗೆ ಇಲ್ಲಿ ಮುಂದೆ ನಮ್ಗೆ ಅಂದ್ರೆ 15ನೇ ಅಧ್ಯಾಯದಲ್ಲಿ ನಮ್ಗೆ ಏನ್ ಹೇಳ್ತಾರೆ, ಈ ಆಲದ ಮರಕ್ಕೆ ಹೋಲಿಸ್ತಾರೆ ಅಲ್ವಾ. ಈ ಆಲದ ಮರದಲ್ಲಿ ಏನು ನಾವು ಮೇಲೆ ಇರೋರೆಲ್ಲರೂ ಸಹ ಅಂದ್ರೆ ಬ್ರಹ್ಮನ ಲೋಕ ಮತ್ತೆ ಆ ಮಹರ್ಷಿಗಳು ಇರುವಂತ ಲೋಕಗಳು ಅಂತಂದ್ರೆ ಎಲ್ಲ ಸತ್ವಗುಣದಲ್ಲಿ ಇದ್ದವರೆಲ್ಲರೂ ಸಹ ಅಲ್ಲಿ ಇರ್ತಾರೆ ಅಲ್ವಾ. ಅದೇ ನಾವು ಕೆಳಗೆ ಅಂದ್ರೆ ತಮೋಗುಣದಲ್ಲಿದ್ರೆ ನಾವು ಕೆಳಗಡೆ ಆ ಮರದಲ್ಲಿ ಕೆಳಗಡೆ ನಾವು ಸ್ಥಾನವನ್ನ ನಾವು ಪಡಿತೀವಿ ಅಲ್ವಾ. ಸೊ ಅಂದ್ರೆ ಈ ನೆಕ್ಸ್ಟ್ ಶ್ಲೋಕದಲ್ಲಿ ಏನ್ ಬರುತ್ತೆ, ದೈವಿ ಅಸುರ ಸಂಪದ್ ವಿಭಾಗ ಯೋಗ. ಅಸುರಿ ಗುಣಗಳು ಅಂತಂದ್ರೆ ಅವರು ತಮೋ ಗುಣವನ್ನ ಹೊಂದಿರ್ತಾರೆ. ಅದೇ ದೇವತೆಗಳು ಅವರು ಯಾವುದು ಸತ್ವಗುಣವನ್ನ ಹೊಂದಿರ್ತಾರೆ ಅಲ್ವಾ. ಅಂದ್ರೆ ಈ ಎಲ್ಲಾ ಅಧ್ಯಾಯಗಳು ಸಹ ಇದ್ರ ಮೇಲೆನೆ ಅವಲಂಬಿತವಾಗಿದೆ ಅಲ್ವಾ. ಈ 3 ಗುಣಗಳಲ್ಲಿ ನಾವು ಹೇಗೆ ಒಳಗಾಗ್ತೀವಿ, ಹೇಗೆ ಸಿಕ್ಕಾಕೋತೀವಿ, ಅದರ ಮೇಲೆನೆ ಅನುಗುಣವಾಗಿ ಈ ಮಿಕ್ಕಿದ ಈ ಜ್ಞಾನಯೋಗದ ಅಧ್ಯಾಯಗಳೆಲ್ಲ ಇದೆ. ಮತ್ತೆ ನಾವು ಆ ಕೊನೆಯ ಅಧ್ಯಾಯ 18ನೇ ಅಧ್ಯಾಯವನ್ನ ನೋಡಿದ್ರು ಸಹ ಹೆಚ್ಚಾಗಿ ನಮ್ಗೆ ಅಲ್ಲಿ ಈ 3 ಗುಣಗಳ ಬಗ್ಗೆನೇ ನಮ್ಗೆ ತಿಳಿಸಿಕೊಡ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಶ್ಲೋಕವನ್ನ 6 ಯೋಗ ಅಧ್ಯಾಯಗಳ ವಾಕ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಮನಸ್ಥಿತಿಯನ್ನ ಪೋಷಿಸುವ ನೀವು ಭೌತಿಕ ಪ್ರಕೃತಿಯ 3 ಗುಣಗಳು. ಸೊ ಇದಕ್ಕೆ ಪೋಷಣೆ ಮಾಡೋದು ಯಾವುದು, ಈ ಮರ ಬೆಳಿಬೇಕಂದ್ರೆ ನೀರ್ ಬೇಕು. ಅದೇ ತರನೇ ನಾವು
ನಮ್ಮ ಈ ಮನಸ್ಥಿತಿ, ಈ ಬುಂಕ್ತೆ ಅನ್ನೋ ಒಂದು ಮನಸ್ಥಿತಿಯನ್ನ ನಾನು ಅನುಭವಿಸ್ಬೇಕು, ಎಲ್ಲವನ್ನ ನಾನು ಎಂಜಾಯ್ ಮಾಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ಏನಿದೆ, ಅದನ್ನ ಯಾರು ಪೋಷಣೆ ಮಾಡ್ತಿರೋದು ಅಂತಂದ್ರೆ ಈ 3 ಗುಣಗಳು. ಅದಕ್ಕೆ ಈ 3 ಗುಣಗಳ ಮೇಲೆನೆ ಈ ಜ್ಞಾನಯೋಗದ ಅಧ್ಯಾಯಗಳಿದೆ. ಸೊ ಅದಕ್ಕೋಸ್ಕರ ನಮ್ಗೆ ಕೃಷ್ಣ ಏನ್ ಹೇಳ್ತಾರೆ, ನಾವ್ ಈ 3 ಗುಣಗಳಿಂದ ನಾವು ಹೊರಗಡೆ ಬರ್ಬೇಕು ಅಲ್ವಾ. ನಾವಿವಾಗ ಈ ಪ್ರಕೃತಿಯ ಜೊತೆ ಸಂಘದಲ್ಲಿದ್ದೀವಿ, ಸಂಪರ್ಕದಲ್ಲಿದ್ದೀವಿ. ಅದಕ್ಕೆ ನಮ್ಗೆ ಅದನ್ನ ಬಂಧನವನ್ನ ಅದು ನಮ್ಗೆ ಕೊಡ್ತಾ ಇದೆ. ಯಾವಾಗ ನಾವು ಈ ಪ್ರಕೃತಿಯಿಂದ ನಾವು ಅಸಂಗ ಅಂದ್ರೆ ಅದ್ರ ಜೊತೆ ಸಂಘ ಮಾಡೋದಿಲ್ಲ, ಸಂಪರ್ಕಕ್ಕೆ ಬರೋದಿಲ್ವೋ, ಆಗ ನಮ್ಗೆ ಸ್ವಾತಂತ್ರ್ಯ ಸಿಗುತ್ತೆ. ಈ ಭೌತಿಕ ಪ್ರಪಂಚವನ್ನ ನಾವು ಬಿಟ್ಟು ನಾವು ನಮ್ಮ ನಿಜವಾದ ಜಾಗ ಆಧ್ಯಾತ್ಮಿಕ ಪ್ರಪಂಚಕ್ಕೆ, ಭಗವಂತನ ಲೋಕಕ್ಕೆ ನಾವು ಹೋಗ್ಲಿಕ್ಕೆ ಸಾಧ್ಯ. ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಬೇರೆ ಬೇರೆ ಪ್ರಕೃತಿಯ ಗುಣಗಳ ಸಹಯೋಗಕ್ಕೆ ನಾವಿಲ್ಲಿ ಬೇರೆ ಬೇರೆ ಒಂದು ದೇಹವನ್ನ ಪಡಿಲಿಕ್ಕೆ ಈ ಬೇರೆ ಬೇರೆ ಪ್ರಕೃತಿಯ ಗುಣಗಳ ಸಹಯೋಗವೇ ಕಾರಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಅರ್ಥ ಮಾಡ್ಕೊಂಡು ಅದರ ಸಹಯೋಗವನ್ನ, ಅದರ ಸಂಘವನ್ನ ನಾವು ಬಿಡ್ಬೇಕು. ಸೊ ಇಲ್ಲಿ ಪ್ರಭುಪಾದ್ರು ಸಹ ಇಲ್ಲಿ ನಮ್ಗೆ ಹಲವಾರು ಎಕ್ಸಾಂಪಲ್ಸ್ ಅನ್ನ ಕೊಡ್ತಾರೆ. ಪ್ರಭುಪಾದ್ರು ನಿಯರ್ಲಿ ಒಂದು 30 ಮೇಲೆ ಲೆಕ್ಚರ್ಸ್ ನ ಕೊಟ್ಟಿದ್ದಾರೆ ಈ ಅಧ್ಯಾಯದ ಮೇಲೆ. ತುಂಬಾ ಚೆನ್ನಾಗಿದೆ ಪ್ರಭುಪಾದ್ರು ಅವರ ಬಾಯಲ್ಲಿ ನೀವು ಕೇಳ್ಬೇಕು ಈ ಒಂದು ಲೆಕ್ಚರ್ಸ್ ನ. ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲಿ ನಮ್ಗೆ ಅರ್ಥ ಮಾಡಿಸ್ಲಿಕ್ಕೆ, ನಮ್ಗೆ ದೇಹಗಳನ್ನ ಅರ್ಥ ಮಾಡಿಸ್ಲಿಕ್ಕೆ ನಮ್ಗೆ ಕಾರನ್ನ ಇಲ್ಲಿ ಎಕ್ಸಾಂಪಲ್ ಆಗಿ ಕೊಡ್ತಾ ಇದ್ದಾರೆ. ಇವಾಗ ನಾನು ಒಂದು ಏನು ರೋಲ್ಸ್ ರಾಯ್ ಕಾರ್ ಅಥವಾ ಇನ್ನ ತುಂಬಾ ಚೆನ್ನಾಗಿರೋ ಕಾರು 4 ಕಾರ್ ತಗೊಂಡ್ರೆ ನನಗೆ ಏನಾಗುತ್ತೆ, ನಾನು ಎಲ್ಲಿಗೆ ಬೇಕೋ ಅಲ್ಲಿಗೆ ನಾನು ಹೋಗ್ಬೋದು ಅಲ್ವಾ. ನನ್ನ ಮನಸ್ಸು ಇಚ್ಛೆ ನಾನು ಎಷ್ಟು ವೇಗದಲ್ಲಿ ಬೇಕಾದ್ರೂ ಸಂಚರಿಸಬಹುದು. ಅದೇ ನನಗೆ ಸೈಕಲ್ ಸಿಕ್ಕಿದೆ ಅಂದ್ರೆ ನಾನು ಆ ರೋಲ್ಸ್ ರಾಯ್ ಕಾರ್ ಜೊತೆ ನಾನು ಏನೇ ಮಾಡಿದ್ರು ಪ್ರತಿಸ್ಪರ್ಧಿಯಾಗಿ ನಾನು ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಹೇಗೆ ಸಿಕ್ತು ನನಗೆ ಆ ರೋಲ್ಸ್ ರಾಯ್ ಕಾರ್ ಅಂದ್ರೆ ನಾನು ಹೆಚ್ಚು ಸಂಪಾದನೆ ಮಾಡದೆ ನನಗೆ ಆ ಒಂದು ಏನು ಅರ್ಹತೆ ಇತ್ತು, ಅದರಿಂದ ನನಗೆ ಆ ರೋಲ್ಸ್ ರಾಯ್ ಕಾರ್ ಸಿಕ್ತು. ನನಗೆ ಹೆಚ್ಚು ಪ್ರಯತ್ನವನ್ನ ಪಟ್ಟರು ನನಗೆ ಅಂದ್ರೆ ನನಗೆ ಹಣ ಸಿಕ್ಕಿಲ್ಲ, ಅದಕ್ಕೆ ನನಗೆ ಒಂದು ಸೈಕಲ್ ಸಿಕ್ತು ಅಲ್ವಾ. ಅದೇ ತರನೇ ನಾವ್ ಇವಾಗ ಈ ಯಾವ ಗುಣದಲ್ಲಿ ಇರ್ತೀವೋ ಆ ಗುಣಗಳಿಗೆ ಅನುಗುಣವಾಗಿ ನಮ್ಗೆ ದೇವತೆಯ ಶರೀರ ಅಥವಾ ಈ ಪ್ರಾಣಿಗಳ ಶರೀರ ನಮ್ಗೆ ಸಿಗುತ್ತೆ. ಯಾವ ದೇಹ ಸಿಗುತ್ತೋ ಅದೇ ತರ ನಮ್ಗೆ ಸುಖ ದುಃಖ ಸಿಗುತ್ತೆ. ನಮ್ಗೆ ರೋಲ್ಸ್ ರಾಯ್ ಆದ್ರೆ ನಾವು ವೇಗವಾಗಿ ಹೋಗ್ತೀವಿ, ನಮ್ಮ ಆಸೆಗಳನ್ನೆಲ್ಲ ನಾವು ಪೂರೈಸ್ಕೋಬಹುದು ಅಲ್ವಾ. ಸೊ ಇದೇ ತರನೇ ಪ್ರಭುಪಾದ್ರು ನಮ್ಗೆ ಹಲವಾರು ಎಕ್ಸಾಮ್ ನಮ್ಗೆ ಕೊಡ್ತಾರೆ. ಸೊ ಅದಕ್ಕೆ ನಮ್ಗೆ ಇಲ್ಲಿ ನಾವು 3 ಗುಣಗಳನ್ನ ನಾವು ಮೀರಿ ದಿವ್ಯ ಸ್ಥಿತಿನ ನಾವು ಸಾಧಿಸ್ಬೇಕು. ಹೇಗೆ ಕೃಷ್ಣ ಇಲ್ಲಿ ಅರ್ಜುನನು ಸಹ ಆ ಯುದ್ಧ ಭೂಮಿಯಲ್ಲಿ ಕೌರವರ ಮತ್ತೆ ಪಾಂಡವರ ಸೈನ್ಯವನ್ನ ನೋಡಿದಾಗ ಅವರು ದೇಹದಿಂದನೇ ಅವ್ರು ಗುರ್ತಿಸ್ಕೊಂಡ್ರು ಅಲ್ವಾ. ಅಯ್ಯೋ ಇವ್ರನ್ನೆಲ್ಲ ನಾನು ಸಾಯಿಸ್ಬೇಕಾ ಅಂತ ಹೇಳ್ಬಿಟ್ಟು ಅವರು ಎಲ್ಲರನ್ನೂ ಸಹ ಎಲ್ಲ ಜೀವರಾಶಿಗಳನ್ನ ಅವರು ದೇಹದಿಂದನೇ ಅವ್ರು ಗುರುತಿಸಿದ್ದು ಅಲ್ವಾ. ಆತ್ಮದ ಕುರಿತಾಗಿ ಅವ್ರು ಯೋಚನೆ ಮಾಡ್ಲಿಲ್ಲ. ಅಯ್ಯೋ ಇವರೆಲ್ಲರೂ ಸಹ ಅಧರ್ಮದ ಪಕ್ಷದಲ್ಲಿ ಇದ್ದಾರೆ, ಇದೇ ತರ ಅವರು ಅಧರ್ಮದ ಪಕ್ಷದಲ್ಲಿ ಇದ್ಕೊಂಡ್ರೆ ಅವ್ರು ಇನ್ನ ಕೆಳಗಿನ ಯೋನಿಗಳಿಗೆ ಅವ್ರು ಹೋಗ್ಬೇಕಾಗತ್ತೆ, ಆತ್ಮದ ಉದ್ಧಾರ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು ಆತ್ಮದ ಕುರಿತಾಗಿ ಯೋಚನೆ ಮಾಡೋದಿಲ್ಲ ಅರ್ಜುನ ಅಲ್ವಾ. ಯಾವಾಗ ಅವರು ಭಗವದ್ಗೀತೆಯನ್ನ ಕೇಳ್ತಾರೆ, ಶ್ರವಣ ಮಾಡ್ತಾರೆ ಕೃಷ್ಣನಿಂದ, ದೇವೋತ್ತಮ ಪರಮ ಪುರುಷನಿಂದ, ಆಗ ಅವ್ರಿಗೆ ನಿಜವಾದ ಜ್ಞಾನ ಸಿಗುತ್ತೆ. ಅವಾಗ ಅವ್ರು ಏನ್ ಮಾಡ್ತಾರೆ, ಕೃಷ್ಣನ ಸಂತೋಷಕ್ಕೋಸ್ಕರ ಅವ್ರು ಯುದ್ಧವನ್ನ ಮಾಡ್ತಾರೆ ಅಲ್ವಾ. ಅದೇ ತರನೇ ನಾವು ಸಹ ಗುರುಗಳ ಆಶ್ರಯವನ್ನ ಪಡೆದ್ರೆ ಅಷ್ಟೇ ನಾವು ಈ ಬಂಧನ ಏನಿದೆ ಅದರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಈಗ ನಮ್ಗೆ ನಮ್ಮ ಬಗ್ಗೆ ಮಾತ್ರ ನಾವು ಇವಾಗ ಇಬ್ರು ಪುರುಷರಿದ್ದಾರೆ ಅಲ್ವಾ. ಒಂದು ಪುರುಷ ಯಾರು, ನಾವು ಆಕ್ಚುಲಿ ನಾವು ನಿಜವಾದ ಪುರುಷರಲ್ಲ ಅಲ್ವಾ. ನಾವು ಇಚ್ಛೆನ ಪಟ್ಟು ನಾವು ಪುರುಷರಾಗ್ಬೇಕು ಅಂತ ಬಂದಿದ್ದು ಅಲ್ವಾ. ನಾವು ಭಗವಂತನ ನಿತ್ಯ ಸೇವಕರು ಅಲ್ವಾ. ಪುರುಷ ಅಂತಂತಂದ್ರೆ ಅನುಭವಿಸೋರು, ಭೋಕ್ತ ಅಲ್ವಾ. ನಾವು ಅನುಭವಿಸಲ್ಪಡೋರು ನಾವು ಅಲ್ವಾ. ಭಗವಂತನಿಂದ ಅನುಭವಿಸಲ್ಪಡೋರು ನಾವು. ಭಗವಂತನಿಗೆ ಸೇವೆಯನ್ನ ಮಾಡಿ ಅವರ ಸಂತೋಷವೇ ನಮ್ಮ ಸಂತೋಷ ಅನ್ನೋ ಒಂದು ಸ್ಥಾನದಲ್ಲಿ ಇರೋಂಥವ್ರು. ಆದ್ರೆ ನಾವು ಪುರುಷರಾಗ್ಲಿಕ್ಕೆ ಬಂದ್ವಿ ಈ ಭೌತಿಕ ಪ್ರಪಂಚಕ್ಕೆ ಅಲ್ವಾ. ನಮ್ಮ ಬಗ್ಗೆ ನಾವು ಇವಾಗ ತಿಳ್ಕೊಂಡ್ವಿ. ಪುರುಷರಾಗ್ಲಿಕ್ಕೆ ಬಂದು ನಾವು ಏನ್ ಪಡ್ತಾ ಇದೀವಿ, ಸುಖ ದುಃಖವನ್ನ ಅನುಭವಿಸ್ತಾ ಇದೀವಿ. ಮತ್ತೆ ಅಸದ್ ಯೋನಿ ಜನ್ಮಸು ಅಲ್ವಾ, ಒಳ್ಳೆ ಮತ್ತೆ ಕೆಟ್ಟ ಯೋನಿಗಳಲ್ಲಿ ನಾವು ಹುಡ್ತಾ ಇದೀವಿ. ಈಗ ನಾವು ಇನ್ನೊಬ್ಬ ಪುರುಷನ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಪ್ರಕೃತಿಯ ಬಗ್ಗೆ ನಾವು ತಿಳ್ಕೊಂಡಿರೋದಾಯ್ತು. ಪ್ರಕೃತಿ ಮತ್ತೆ ಪುರುಷ ಇಬ್ರು ಸಹ ಅನಾದಿ ಕಾಲದಿಂದ ಇದ್ದಾರೆ. ಒಬ್ಬ ಪುರುಷನ ಬಗ್ಗೆ ನಾವು ತಿಳ್ಕೊಂಡಿದ್ದಾಯ್ತು, ಅದು ನಾವು ಎಲ್ಲ ಜೀವರಾಶಿಗಳು. ಮತ್ತೆ ಇನ್ನೊಬ್ಬ ಪುರುಷ ಇದ್ದಾನೆ, ಉತ್ತಮ ಪುರುಷ, ಪರಮ ಪುರುಷ ಇದ್ದಾರೆ. ಅವ್ರನ್ನು ಸಹ ಈ ದೇಹದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದಾದ್ರೂ ಏನು ಅಲ್ವಾ. ನಮ್ಗೆ ಆ ಪ್ರಶ್ನೆ ಬರುತ್ತೆ. ಇವಾಗ ನಾವೇನೋ ಇಲ್ಲಿ ಆ ದೇಹದ ಸುಖ ದುಃಖಗಳನ್ನ ನಾವಿಲ್ಲಿ ಅನುಭವಿಸ್ತಾ ಕುತ್ಕೊಂಡಿದೀವಿ, ನಾವು ಈ ದೇಹದ ಒಳಗಡೆ ಇದ್ಕೊಂಡು ಅಲ್ವಾ. ಯಾಕಂದ್ರೆ ನಾವು ನಮ್ಮನ್ನ ನಾವು ಈ ದೇಹದಿಂದ ಗುರುತಿಸ್ಕೊಂಡು, ಆದ್ರೆ ನಮ್ಮ ಜೊತೆ ಭಗವಂತ ಇದಾರಲ್ಲ ಪರಮಾತ್ಮ ರೂಪಿಯಾಗಿ, ಅವ್ರೇನ್ ಮಾಡ್ತಿದ್ದಾರೆ, ಆ ಪುರುಷ ಏನ್ ಮಾಡ್ತಾ ಇದಾರೆ, ಪರಮ ಪುರುಷ ಅಂತಂತ ನಮ್ಗೆ ಬರುತ್ತೆ. ಅದಕ್ಕೆ ಇಲ್ಲಿ ಕೃಷ್ಣ ನಮ್ಗೆ ಯೋಚನೆ ಬರುತ್ತೆ. ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ರೆ, ಉಪದ್ರಷ್ಟಾನುಮಂತಾಚ ಭರ್ತಾ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪ್ಯುಕ್ತೋ ದೇಹೇಸ್ಮಿನ್ ಪುರುಷ ಪರಃ. ಆದರೂ ಈ ದೇಹದಲ್ಲಿ ಇನ್ನೊಬ್ಬನಿದ್ದಾನೆ, ಅವನು ದಿವ್ಯ ಅನುಭವಿ, ಅವನು ಪ್ರಭು, ಅವನು ಪರಮಸ್ವಾಮಿ, ಅವನು ಮೇಲ್ವಿಚಾರಕನಾಗಿ ಮತ್ತು ಅಪ್ಪಣೆ ಕೊಡುವವನಾಗಿ ಇರುತ್ತಾನೆ. ಅವನಿಗೆ ಪರಮಾತ್ಮನೆಂದು ಹೆಸರು ಅಲ್ವಾ. ನೋಡಿ ಭಗವಂತ ನಮ್ಮ ಜೊತೆಯಲ್ಲೇ ಇದ್ಕೊಂಡು ಅಲ್ವಾ, ಅವ್ರು ಎಷ್ಟು ಕರುಣಾಮಯಿ ಅಲ್ವಾ. ಅದನ್ನು ಸಹ ಒಂದು ಉಪನಿಷತ್ತಲ್ಲಿ ಹೇಳ್ತಾರೆ,
ಭಗವಂತ ಎಷ್ಟು ಕರುಣಾಮಯಿ ಅಂತಂದ್ರೆ ಅವ್ರು ನಮ್ಮನ್ನ ಯಾವತ್ತೂ ಬಿಡೋದಿಲ್ಲ. ನಾವು ಒಂದು ಮಲದಲ್ಲಿರುವ ಒಂದು ಹುಳುವಾಗಿ ನಾವು ಜನ್ಮವನ್ನ ಪಡೆದ್ರು ಸಹ ನಮ್ಮ ಜೊತೆ ಅವ್ರು ಇರ್ತಾರೆ. ವಾಪಸ್ಸು ನಮ್ಮನ್ನ ಭಗವಂತ ಲೋಕಕ್ಕೆ ಕರ್ಕೊಂಡು ಹೋಗೋ ತನಕ ಭಗವಂತ ನಮ್ಮನ್ನ ಬಿಟ್ಟು ಅವ್ರು ಹೋಗೋದಿಲ್ಲ ಅಲ್ವಾ. ಸೊ ಇಲ್ಲಿ ಭಗವಂತ ಏನ್ ಮಾಡ್ತಾ ಇದಾರೆ, ಅವನು ಪರಮ ಪ್ರಭು, ಅವನು ಜೀವಾತ್ಮನಿಗಿರುವ ಐಹಿಕ ಭೋಗದ ಬಯಕೆಗೆ ಅನುಮತಿ ನೀಡಲು ಒಳಗಿದ್ದಾನೆ ಅಲ್ವಾ. ಯಾಕಂದ್ರೆ ನಮ್ಗೆ ಯಾಕಂದ್ರೆ ನಾವಿಲ್ಲಿ ಬಂದಿರೋದೇ ಬಯಕೆಗಳನ್ನ ನಾವು ನೆರವೇರಿಸ್ಕೊಳ್ಲಿಕ್ಕೆ. ಆದ್ರೆ ನಮ್ಗೆ ನೆರವೇರಿಸ್ಕೊಳ್ಳುವಂತ ಶಕ್ತಿ ನಮ್ಗಿಲ್ಲ. ಆ ಭಗವಂತನೇ ನಮ್ಗೆ ನಾವ್ ಅನ್ಕೊಂಡಿರೋ ಬಯಕೆಗಳನ್ನ ಅವರೇ ನೆರವೇರಿಸ್ಬೇಕು, ಈ ಪ್ರಕೃತಿಯ ಮೂಲಕ ನೆರವೇರಿಸ್ಬೇಕು ಅಲ್ವಾ. ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ದಾರೆ, ಅವರು ನಮ್ಮ ಜೊತೆ ಇದ್ದಾರೆ. ಪರಮಾತ್ಮನ ಅನುಮತಿ ಇಲ್ಲದೆ ಜೀವಾತ್ಮನು ಏನನ್ನೂ ಮಾಡುವಂತಿಲ್ಲ. ತೇನ ವಿನ ತೃಣಮಪಿ ನ ಚಲತಿ ಅಲ್ವಾ. ಅವನ ಆಜ್ಞೆ ಇಲ್ದಲೆ, ಅನುಮತಿ ಇಲ್ದಲೆ ಒಂದು ಹುಲ್ಲು ಕಡ್ಡಿನೂ ಅಲುಗಾಡೋದಿಲ್ಲ ಅಲ್ವಾ. ನಮ್ಗೆ ನೋಡ್ಲಿಕ್ಕೆ ಈ ಎಲ್ಲವೂ ಸಹ ಪ್ರಕೃತಿಯಿಂದ ಬರ್ತಿದೆ ಅಂತ ಅನ್ಸುತ್ತೆ. ಆದ್ರೆ ಭಗವಂತ ಪ್ರಕೃತಿಗೆ ಹೇಳ್ಬೇಕು, ಹೌದು ಈ ಮನುಷ್ಯ ಈ ಸಂತೋಷವನ್ನ ಅನುಭವಿಸ್ಲಿಕ್ಕೆ ಯೋಗ್ಯತೆಯನ್ನ ಪಡೆದಿದ್ದಾನೆ, ನೀನು ಅವನಿಗೆ ಎಲ್ಲ ರೀತಿಯಿಂದ ನೀನು ಅವನಿಗೆ ಅದನ್ನ ಸಿಗೋ ತರ ಮಾಡು ಅಂತ ಹೇಳ್ಬಿಟ್ಟು ಪ್ರಕೃತಿಗೆ ಆದೇಶ ಕೊಡದೆ ಭಗವಂತ. ವ್ಯಕ್ತಿಯು ಭುಕ್ತ ಎಂದರೆ ಪಾಲಿತನಾದವನು, ಪರಮಾತ್ಮನು ಭೋಕ್ತ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಈ ಪರಮ ಪುರುಷ ಏನ್ ಮಾಡ್ತಾ ಇದ್ದಾರೆ, ಉಪದೃಷ್ಟ ಹನುಮಂತ. ಅವರು ಇಲ್ಲಿ ಮೇಲ್ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತೆ ಅಪ್ಪಣೆ ಕೊಡ್ತಾ ಇದ್ದಾರೆ. ಅಂದ್ರೆ ಮೇಲ್ವಿಚಾರಣೆ ಮಾಡ್ತಿರೋದು ಅಂತಂದ್ರೆ ನೀವು ನೋಡಿದಿರಲ್ವಾ, ಒಂದೇ ಸಮಾನ ವೃಕ್ಷದ ಮೇಲೆ 2 ಹಕ್ಕಿಗಳಿದೆ. ಒಂದು ಹಕ್ಕಿ ತುಂಬಾ ಅದು ಮಗ್ನರಾಗ್ಬಿಟ್ಟಿದೆ. ಏನರಲ್ಲಿ ಮಗ್ನರಾಗಿದ್ದೇನೆ ಅಂತಂದ್ರೆ ಆ ಹಕ್ಕಿ ಹಣ್ಣುಗಳನ್ನ ತಿನ್ನೋದ್ರಲ್ಲಿ ಮಗ್ನರಾಗ್ಬಿಟ್ಟಿದೆ. ಇನ್ನೊಂದು ಹಕ್ಕಿ ಪಕ್ಕದಲ್ಲೇ ಕುತ್ಕೊಂಡಿದೆ. ಆ ಹಕ್ಕಿ ಏನ್ ಮಾಡ್ತಾ ಇದೆ, ಅದು ಹಣ್ಣನ್ನ ತಿಂತಾ ಇಲ್ಲ. ಈ ಹಣ್ಣು ತಿಂತಿರೋ ಹಕ್ಕಿ ಅಂದ್ರೆ ಆತ್ಮ ಅಂತ ನಾವು ಅದೇನು ಸೂಚಿಸುತ್ತದೋ ಆ ಹಕ್ಕಿ ಏನ್ ಮಾಡ್ತಾ ಇದೆ ಅನ್ನೋದನ್ನ ಈ ಇನ್ನೊಂದು ಪಕ್ಷಿ ನೋಡ್ತಾ ಇದೆ ಅಲ್ವಾ. ಸೊ ಅಂದ್ರೆ ಭಗವಂತ ನಮ್ಮನ್ನ ನೋಡ್ತಾ ಇದ್ದಾರೆ, ಏನ್ ಮಾಡ್ತಾ ಇದ್ದಾನೆ ಇವನು ಅಂತ ಹೇಳ್ಬಿಟ್ಟು. ದೇವೋತ್ತಮ ಪರಮಪುರುಷ ನಮ್ಮನ್ನ ನೋಡ್ತಾ ಇದ್ದಾನೆ, ನಮ್ಮ ಜೊತೆನೆ ಇಟ್ಕೊಂಡು. ನಾವು ಭಗವಂತನನ್ನ ನೋಡ್ತಾ ಇಲ್ಲ, ನಮ್ಗೆ ಅವರ ಇರುವಿಕೆನೂ ಸಹ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನಾವು ಅಷ್ಟು ಬ್ಯುಸಿ ಆಗಿದೀವಿ ಹಣ್ಣುಗಳನ್ನ ತಿನ್ನೋದ್ರಲ್ಲಿ ಅಲ್ವಾ. ಒಂದೊಂದ್ಸತಿ ನಮ್ಗೆ ಒಳ್ಳೆ ಹಣ್ಣುಗಳು ಸಿಗುತ್ತೆ, ಅಂದ್ರೆ ನಾವು ಸುಖವನ್ನ ಅನುಭವಿಸ್ತೀವಿ. ಒಂದೊಂದ್ಸತಿ ಕೆಟ್ಟ ಹಣ್ಣುಗಳು ಸಿಗುತ್ತೆ ಅಲ್ವಾ, ಒಗರಾದ ಹಣ್ಣುಗಳು ಸಿಗುತ್ತೆ, ಅಂದ್ರೆ ನಾವು ದುಃಖವನ್ನ ಅನುಭವಿಸ್ತೀವಿ ಅಲ್ವಾ. ಇದನ್ನ ನಾವೇನ್ ಮಾಡ್ತಾ ಇದೀವಿ ಅನ್ನೋದನ್ನ ಭಗವಂತ ನೋಡ್ತಾ ಇದ್ದಾರೆ. ಉಪದೃಷ್ಟ ಹನುಮಂತ. ಮತ್ತೆ ನಾವೇನಾದ್ರೂ ಇಚ್ಛೆಯನ್ನ ಪಟ್ರೆ ಪಕ್ಕದಲ್ಲಿ ಇರುವಂತಹ ಪರಮಾತ್ಮನಿಗೆ ಗೊತ್ತಾಗತ್ತೆ, ಓ ಈ ವ್ಯಕ್ತಿ ಇದನ್ನ ಇಚ್ಛೆ ಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಆಸೆಯನ್ನ ಅವರು ಪೂರೈಸ್ತಾ ಇದ್ದಾರೆ ಅಲ್ವಾ. ಸೊ ಇದನ್ನ ನಾವು ಹಲವಾರು ಬಾರಿ ನಾವು ತಿಳ್ಕೊಂಡಿದೀವಿ. ಸಮಾನ ವೃಕ್ಷೆ. ಸೊ ಇಲ್ಲಿ ಆತ್ಮ ಮತ್ತೆ ಪರಮಾತ್ಮ ಅನ್ನೋ ಒಂದು ಪಕ್ಷಿ ಇದ್ದಾರೆ. ಈ ಪರಮಾತ್ಮನ ಉದ್ದೇಶ ಏನು ಅಂತಂದ್ರೆ ಅವರು ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ನೀನು ನನ್ನ ಉನ್ನತ ಮಟ್ಟದ ಶಕ್ತಿ, ನೀನು ಶಕ್ತಿಯಿಂದ ಬಂದಿರೋದು, ನೀನು ಈ ಸುಖ ದುಃಖಗಳನ್ನ ಅನುಭವಿಸೋದ್ ಬೇಕಾಗಿಲ್ಲ, ನೀನು ನನ್ನ ಕಡೆಗೆ ತಿರುಗಿ ನೋಡು ಅಂತ ಹೇಳ್ಬಿಟ್ಟು ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅದನ್ನ ನಾವು ಕಿವಿ ಮೇಲೆ ಹಾಕೋತಾ ಇಲ್ಲ. ನಾವು ಅಷ್ಟು ಗದ್ದಲದಲ್ಲಿ ಇದೀವಿ, ನಮ್ಮ ಇಂದ್ರಿಯ ಭೋಗದ ಗದ್ದಲದಲ್ಲಿ ಇದೀವಿ. ಅದಕ್ಕೆ ನಮ್ಗೆ ಭಗವಂತನ ಮಾತುಗಳು ಏನು ನಮ್ಗೆ ಕೇಳಿಸ್ತಾ ಇಲ್ಲ. ಯಾವಾಗ ನಾವು ಗುರುಗಳ ಅನುಗ್ರಹದಿಂದ ನಾವು ಈ ಜ್ಞಾನವನ್ನ ಪಡ್ಕೊಂಡು ಭಗವಂತನ ಕಡೆಗೆ ತಿರುಗಿ ನೋಡ್ತೀವೋ ಆಗ ನಾವು ಭಗವಂತನ ಮಾರ್ಗದರ್ಶನ ನಮ್ಗೆ ಸಿಗುತ್ತೆ. ಆಗ ನಮ್ಮ ಜೀವನದಲ್ಲಿ ಎಲ್ಲವೂ ಸಹ ನಮ್ಗೆ ಏನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುನ್ನಡಿಲಿಕ್ಕೆ ನಮ್ಗೆ ಅದು ಸಹಾಯ ಮಾಡುತ್ತೆ. ಸೊ ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಭಗವಂತ ನಮ್ಗೆ ಹೊರಗಡೆಯಿಂದ ಒಳಗಡೆಯಿಂದ ಎಲ್ಲಾ ರೀತಿಯಿಂದ ನಮ್ಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಒಳಗಿಂದ ಅವರು ನಮ್ಗೆ ಚೈತ್ಯ ಗುರುವಾಗಿ ನಮ್ಗೆ ಮಾರ್ಗದರ್ಶನ ಕೊಡ್ತಾ ಇದಾರೆ. ಹೊರಗಿನಿಂದ ಅವರು ನಮ್ಗೆ ಗುರುಗಳ ರೂಪದಲ್ಲಿ, ಈ ಭಗವದ್ಗೀತೆ ಭಾಗವತಂ ರೂಪದಲ್ಲಿ, ಆಚಾರ್ಯ ರೂಪದಲ್ಲಿ ಅವರು ನಮ್ಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ. ಆದ್ರೆ ನಾವು ಆ ಸ್ಥಿತಿಯಲ್ಲಿ ಇಲ್ಲ, ತಗೊಳ್ಳುವಂತಹ ಸ್ಥಿತಿಯಲ್ಲಿ ನಾವು ಇಲ್ಲ ಅಲ್ವಾ. ಸೊ ಅದಕ್ಕೇನೆ ನಾವ್ ಇದನ್ನ ಈ ಜ್ಞಾನವನ್ನ ನಾವು ಅರ್ಥ ಮಾಡ್ಕೊಂಡು ನಮ್ಗೆ ಇವಾಗ ಏನು ನಮ್ಗೆ ಎಷ್ಟು ಉತ್ತಮೋತ್ತಮವಾದ ಜ್ಞಾನ ಸಿಕ್ಕಿದೆ ಅಲ್ವಾ. ಯಾವ ಜನ್ಮದ ಪುಣ್ಯನ ನಾವು ಪ್ರಭುಪಾದರ ಈ ಜ್ಞಾನವನ್ನ ನಾವು ವಾಣಿಯನ್ನ ನಾವು ಕೇಳ್ತಾ ಇದೀವಿ. ನಾವು ಇದನ್ನ ಸೀರಿಯಸ್ ಆಗಿ ತಗೊಂಡು ನಾವು ನಮ್ಮ ಈ ಜನ್ಮವನ್ನ ನಾವು ಉದ್ಧಾರ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಗೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಪ್ರಭುಪಾದರು ನಮ್ಗೆ ಇಲ್ಲಿ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ. ಇದು ತುಂಬಾನೇ ಚೆನ್ನಾಗಿದೆ. ನೀವು ಪ್ರಭುಪಾದರ ಈ ಲೆಕ್ಚರ್ ಅನ್ನ ಕೇಳಿ. ನಮ್ಗೆ ಯಾವಾಗ್ಲೂ ಇದು ಪ್ರಶ್ನೆ ಅಲ್ವಾ, ಭಗವಂತನೇ ನಮ್ಮ ಜೊತೆಯಲ್ಲಿ ಇದ್ದಾನೆ ಅಂದ್ಮೇಲೆ ನಾವ್ ಯಾಕೆ ಕೆಟ್ಟ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಪ್ರಶ್ನೆ ಅಲ್ವಾ. ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಭಗವಂತ ಅವಕಾಶ ಕೊಡ್ಕೂಡ್ದು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಆದ್ರೆ ಭಗವಂತನ ಕೆಲಸ ಏನು, ಅವರು ಅಪ್ಪಣೆ ಕೊಡೋರು. ಅವರು ನಮ್ಗೆ ಅನುಮತಿ ಕೊಡ್ತಾ ಇದ್ದಾರೆ. ಅವರು ನಾವೇನಾದ್ರೂ ಒಂದು ಇಚ್ಛೆಯನ್ನ ಪಟ್ರೆ ಅಲ್ವಾ, ನಮ್ಗೆ ಹೇಳ್ತಾರೆ. ಇವಾಗ ನನಗೆ ಒಂದು ಕೆಟ್ಟ ಒಂದು ಆಲೋಚನೆ ಬಂದಾಗ ಭಗವಂತ ನಮ್ಗೆ ಒಳಗಿಂದ ಒಂದು ಮಾತು ಬರುತ್ತೆ, ಬೇಡ, ಅದು ತಪ್ಪು, ಕೆಟ್ಟದು ಅದು ಅಂತ. ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಧಿಕ್ಕರಿಸಿ ನಾವು ಆ ಕೆಲಸವನ್ನ ಮಾಡ್ತೀವಿ. ನಮ್ಗೆ ಹಲವಾರು ಬಾರಿ ನಮ್ಗೆ ಭಗವಂತ ಹೇಳ್ತಾರೆ ಬೇಡ 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 ಅಂತ. ಆದ್ರೂ ಸಹ ಭಗವಂತ ಆ ಚಿಕ್ಕ ಸ್ವತಂತ್ರವನ್ನ ಅವ್ರು ಕಸ್ಕೊಳೋದಿಲ್ಲ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಅಪ್ಪಣೆ ಕೊಡ್ತಾರೆ. ಆಯ್ತು, ಅದರಿಂದ ಏನು ತೊಂದರೆಗಳು ಬರುತ್ತೋ ಅದನ್ನ ಅನುಭವಿಸ್ಲಿಕ್ಕೆ ನೀನೇ ಜವಾಬ್ದಾರಿನ ತಗೋಬೇಕು ಅಂತ ಹೇಳ್ಬಿಟ್ಟು ಅವ್ರು ನಮ್ಗೆ ಹೇಳ್ತಾರೆ. ಇವಾಗ ನಾವೇನಾದ್ರೂ ಅಲ್ಲಿ ಕೆಟ್ಟದನ್ನ ಮಾಡಿದ್ರೆ ಆ ಕೆಟ್ಟ ಕೆಲಸದಿಂದ ಆಗುವಂತಹ ಜವಾಬ್ದಾರಿನ ನಾವೇ ತಗೋಬೇಕಾಗತ್ತೆ. ಅದೇ ನೋಡಿ, ಇವಾಗ ನಾವು ಕುರುಕ್ಷೇತ್ರ ಯುದ್ಧವನ್ನ ನೋಡಿದ್ರೆ ನಮ್ಗೆ ಅದ್ರಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ದುರ್ಯೋಧನನು ಸಹ ಯುದ್ಧ ಮಾಡ್ದ, ಅರ್ಜುನನು ಸಹ ಯುದ್ಧ ಮಾಡ್ದ. ಆದ್ರೆ ದುರ್ಯೋಧನ ಅವನು ಯುದ್ಧ ಮಾಡಿದ್ದು
ಅವನು ತನ್ನ ಇಂದ್ರಿಯ ತೃಪ್ತಿಗೋಸ್ಕರ ಅದಕ್ಕೋಸ್ಕರ ಅದರ ಪರಿಣಾಮಗಳನ್ನ ಅವನೇ ಅನುಭವಿಸ್ಬೇಕಾಗತ್ತೆ. ಆದ್ರೆ ಇಲ್ಲಿ ಅರ್ಜುನ ಯುದ್ಧ ಮಾಡಿದ್ದು ಕೃಷ್ಣನ ಸಂತೋಷಕ್ಕೋಸ್ಕರ. ಅದಕ್ಕೇನೆ ಅವನು ಯುದ್ಧ ಮಾಡ್ತಾನೆ, ಹಲವಾರು ಜನರನ್ನ ಅಲ್ಲಿ ಸಾಯಿಸ್ತಾನೆ. ಆದ್ರೆ ಆ ಯುದ್ಧದ ಪರಿಣಾಮವನ್ನ ಅರ್ಜುನ ಅನುಭವಿಸ್ತಾ ಇಲ್ಲ ಅಲ್ವಾ. ನಾವು ಹಲವಾರು ಸತಿ ಅದನ್ನ ಎಕ್ಸಾಂಪಲ್ ಅನ್ನ ತಿಳ್ಕೊಂಡಿದೀವಿ. ಇವಾಗ ದೇಶವನ್ನ ಗಡಿಯನ್ನ ಕಾಯುವಂತಹ ಸೈನಿಕರು ಅವರು ಶತ್ರು ಸೈನ್ಯದವ್ರನ್ನ ಅವರು ಸಾಯಿಸಿದ್ರೆ ನಮ್ಮ ದೇಶ ಏನ್ ಮಾಡುತ್ತೆ, ಅವ್ರಿಗೆ ವೀರಚಕ್ರ ಒಂದು ಪ್ರಶಸ್ತಿಯನ್ನ ಕೊಡುತ್ತೆ. ಅದೇ ಒಂದು ವ್ಯಕ್ತಿ ಅಂದ್ರೆ ಯಾರು ಅವರು ಯುದ್ಧವನ್ನ ಮಾಡಿರ್ತಾರೆ, ಅದೇ ವ್ಯಕ್ತಿ ಅವರು ತನ್ನ ಹಳ್ಳಿಗೆ ಬಂದು ಅಲ್ಲೇನಾದ್ರೂ ಒಂದು ಬೇರೆಯವ್ರ ಜೊತೆ ಏನಾದ್ರು ಮನಸ್ತಾಪ ಮಾಡ್ಕೊಂಡು ಆ ವ್ಯಕ್ತಿಯನ್ನ ಅದೇ ಒಂದು ಬಂದೂಕನ್ನ ತಗೊಂಡು ಶೂಟ್ ಮಾಡಿದ್ರೆ ಏನಾಗುತ್ತೆ, ಆ ವ್ಯಕ್ತಿಯನ್ನ ಅವ್ರು ಜೈಲಿಗೆ ಹಾಕ್ತಾರೆ. ಯಾಕಂತಂದ್ರೆ ಆ ವ್ಯಕ್ತಿ ತನ್ನ ಸಂತೋಷಕ್ಕೋಸ್ಕರ ಮಾಡಿದ್ರು, ಆಗ ಅದರ ಪರಿಣಾಮವನ್ನ ಅವರೇ ಅನುಭವಿಸ್ಬೇಕು. ಆದ್ರೆ ಆ ದೇಶಕ್ಕೋಸ್ಕರ ಮಾಡಿದಾಗ ಅವರು ಅದರ ಪರಿಣಾಮವನ್ನ ಅನುಭವಿಸಬೇಕಾಗಿಲ್ಲ. ಅದೇ ತರನೇ ಇಲ್ಲಿ ಭಗವಂತನ ಇಚ್ಛೆ ಇಲ್ಲದೆ ನಾವ್ ಏನನ್ನೇ ಮಾಡಿದ್ರು ನಮ್ಮ ಸಂತೋಷಕ್ಕೋಸ್ಕರ ಮಾಡಿದ್ರೆ ಅದರ ಪರಿಣಾಮಗಳನ್ನ ಅನುಭವಿಸೋ ಜವಾಬ್ದಾರಿನ ನಾವೇ ಹೊರಬೇಕು. ಅದೇ ನಾವು ಭಗವಂತನ ಆದೇಶಾನುಸಾರವಾಗಿ ಮಾಡಿದಾಗ ನಾವು ಆ ಕರ್ಮ ಅಕರ್ಮಕ್ಕೆ ಬರುತ್ತೆ. ಆಗ ಅದಕ್ಕೆ ಪಾಪ ಪುಣ್ಯದ ಪ್ರತಿಕ್ರಿಯೆ ಇರೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ನಮ್ಗೆ ಏನ್ ಹೇಳ್ತಾ ಇದ್ರೆ ಇದನ್ನ ಯಾರು ಅರ್ಥ ಮಾಡ್ಕೋತಾರೆ, ಏಮಂ ವೇತ್ತಿ ಪುರುಷಂ ಪ್ರಕೃತಿಂ ಚ ಗುಣೈಃ ಸಹ ಸರ್ವತಾ ವರ್ತಮಾನೋಪಿ ನ ಸ ಭೂಯೋ ಅಭಿಜಾಯತೆ ಮತ್ತೆ ಹುಟ್ಟೋದಿಲ್ಲ ಅಂತ ಹೇಳ್ತಾ ಇದಾರೆ. ಪ್ರಕೃತಿಯನ್ನ, ಜೀವಿಯನ್ನ ಮತ್ತು ಗುಣಗಳ ಪರಸ್ಪರ ಪ್ರಕ್ರಿಯೆಯನ್ನ ಕುರಿತ ಈ ತತ್ವಜ್ಞಾನವನ್ನು ಅರ್ಥ ಮಾಡಿಕೊಂಡು ಅವನು ಮುಕ್ತಿಯನ್ನ ಪಡೆಯುವುದು ನಿಶ್ಚಯ. ಅವನ ಪ್ರಸ್ತುತ ಸ್ಥಿತಿ ಏನೇ ಆಗಿರಲಿ ಅವನು ಇಲ್ಲಿ ಮತ್ತೆ ಹುಟ್ಟುವುದಿಲ್ಲ ಅಂತ ಹೇಳ್ತಾರೆ. ನೋಡಿ, ಯಾರು ಈ ಜ್ಞಾನವನ್ನ ಪಡ್ಕೋತಾರೆ ಅವ್ರು ಏನ್ ಮಾಡ್ತಾರೆ, ಅವ್ರು ಮತ್ತೆ ಅವರು ತಮ್ಮನ್ನ ಕೆಳಗಡೆ ಯೋನಿಗಳಲ್ಲಿ ಹುಟ್ಟುವಂತ ಸ್ಥಿತಿನ ಅವ್ರು ತಂದ್ಕೊಳೋದಿಲ್ಲ ಅಲ್ವಾ. ಅವ್ರಿಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಅಭಿಜಾಯತೆ ಅವ್ರು ಮತ್ತೆ ಅವರು ಹುಟ್ಟೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೋಡಿ, ನಾವ್ ಈ ಜ್ಞಾನ ಫಲ ಏನು ಅಂತಂದ್ರೆ ನಾವು ಮತ್ತೆ ಹುಟ್ಟೋದಿಲ್ಲ, ನಮ್ಗೆ ಮುಕ್ತಿ ಅನ್ನೋದು ಸಿಕ್ಕುತ್ತೆ. ಮುಕ್ತಿ ಅಂತಂದ್ರೆ ಏನು, ನಾವ್ ಮತ್ತೆ ಈ ದೇಹವನ್ನ ಪಡೆಯುವಂತ ಒಂದು ಸ್ಥಿತಿನ ನಾವು ತಂದ್ಕೊಳ್ಳೋದಿಲ್ಲ. ನಾವು ನಮ್ಮ ಆಧ್ಯಾತ್ಮಿಕ ಶರೀರವನ್ನ ಪಡೆದು ನಾವು ಭಗವಂತನ ಲೋಕಕ್ಕೆ ನಾವು ಹೋಗ್ತೀವಿ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣನು ಸಹ ಏನ್ ಹೇಳಿದ್ದಾರೆ, ಸೊ ಯಾರು ಏನು ಭಕ್ತಿಯನ್ನ ಮಾಡ್ತಿರೋ ಅವರು ನನ್ನ ಲೋಕಕ್ಕೆ ಬರ್ತಾರೆ, ನನ್ನ ಲೋಕಕ್ಕೆ ಬಂದವರು ಮತ್ತೆ ವಾಪಸ್ ಹೋಗೋದಿಲ್ಲ. ಯದ್ಗತ್ವಾ ನಾನ್ ಇವರ್ತಂತೆ ಏನು ತದ್ಧಾಮ ಪರಮಮ್ಮ, ನನ್ನ ಧಾಮಕ್ಕೆ ಯಾರು ಬರ್ತಾರೋ ಅವ್ರು ಮತ್ತೆ ಹಿಂದಿರುಗಿ ಹೋಗೋದಿಲ್ಲ. ತ್ಯಕ್ತಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಲ್ವಾ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಲ್ವಾ. ಯಾರು ನನ್ನ ಜನ್ಮ ಗುಣ ಕರ್ಮವನ್ನ ಯಾರು ಅರ್ಥ ಮಾಡ್ಕೋತಾರೋ ಅವರು ಈ ದೇಹವನ್ನ ಬಿಟ್ಮೇಲೆ ಅವರು ಮತ್ತೆ ಅವರು ದೇಹವನ್ನ ಪಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಇದು ನಮ್ಮ ಜೀವನದ ಗುರಿಯಾಗಿರ್ಬೇಕು. ನಾವು ಮತ್ತೆ ಆ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಏನಿದೆಯೋ ಆ ಚಕ್ರಕ್ಕೆ ನಾವು ಸಿಕ್ಕಾಕೊಳ್ಳೋ ತರ ನಾವು ಮಾಡ್ಬಿಡುದು ಅಲ್ವಾ. ಈ ನಮ್ಮ ಮನುಷ್ಯ ಜೀವನದ ಗುರಿ ನಾವು ಭಗವಂತನ ಲೋಕಕ್ಕೆ ಹೋಗೋದು ಆಗಿರ್ಬೇಕು. ಆದ್ರೆ ನಮ್ಮ ಈ ಭೌತಿಕ ಪ್ರಪಂಚದಲ್ಲಿ ನಮಗೆ ಆ ಅನುಕೂಲನೇ ಇಲ್ಲ ಅಲ್ವಾ. ನಮ್ಮ ಈ ನಾಯಕರು ಏನಿದಾರೋ ಅವ್ರಿಗೆ ಗೊತ್ತೇ ಇಲ್ಲ ಅಲ್ವಾ. ಅವ್ರು ತಮ್ಮನ್ನ ತಾವು ದೇಹದಿಂದ ಗುರುತಿಸ್ಕೋತಾರೆ. ನಾವು ದೇಹ ಅಲ್ಲ, ಆತ್ಮ ಅನ್ನೋ ಒಂದು ಜ್ಞಾನ ಅವ್ರಿಗಿಲ್ಲ. ನೋಡಿ, ನಾವು ಅಂತವ್ರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದೀವಿ ಅಲ್ವಾ. ಒಬ್ಬ ಕುರುಡನನ್ನ ನಾವು ಮಾರ್ಗದರ್ಶನಕನಾಗಿ ಇಟ್ಕೊಂಡ್ರೆ ಏನಾಗುತ್ತೆ, ನಾವು ಸಹ ಒಂದು ಗುಂಡಿಯಲ್ಲೇನೆ ಬೀಳ್ಬೇಕಾಗತ್ತೆ. ಅದೇ ತರ ನಮ್ಮ ಸ್ಥಿತಿ ಆಗಿದೆ. ಸೊ ಅದಕ್ಕೆ ನಮ್ಗೆ ಪ್ರಭುಪಾದರು ಹೇಳ್ತಾ ಇದ್ರೆ ನಾವು ಕುರುಡು ನಾಯಕರನ್ನ ನಾವು ಅನುಸರಿಸ್ತಾ ಇದೀವಿ. ಅವ್ರಿಗೆ ದೇವರ ಪ್ರಜ್ಞೆ ಅನ್ನೋದೇ ಇಲ್ಲ ಅಲ್ವಾ. ನಾವು ಈ ಮರಣದ ಪ್ರಕ್ರಿಯೆನ ನಾವು ನಿಲ್ಲಿಸ್ಲಿಲ್ಲ ಅಂತಂದ್ರೆ ನಾವು ಸಂತೋಷವನ್ನ ಪಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೇ ಇಲ್ಲಿ ನಾವು ತುಂಬಾ ಮುಂದುವರೆದಿದ್ದೀವಿ ಅಂತ ನಾವು ಅನ್ಕೊಂಡ್ರು ಸಹ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಈ ಮರಣದ ಚಕ್ರದಿಂದ ನಾವು ಹೊರಗಡೆ ಬರ್ಬೇಕು. ಜನನ ಮರಣದ ಚಕ್ರದಿಂದ ಹೊರಗಡೆ ಬಂದ್ರೆ ಅಷ್ಟೇ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಇಷ್ಟು ಜ್ಞಾನವನ್ನ ಪಡ್ಕೊಂಡ್ಮೇಲೆ ನಮ್ಗೆ ಹೇಗಪ್ಪ ಆ ಪರಿಪೂರ್ಣ ಹಂತವನ್ನ ಮುಟ್ಟೋದು ಅಂತಂದ್ರೆ ಎಷ್ಟೊಂದು ವಿಧಾನಗಳಿದೆ ಅಲ್ವಾ. ಸೊ ನಮ್ಗೆ ಜ್ಞಾನ ಯೋಗ ಇದೆ, ಕರ್ಮ ಯೋಗ ಇದೆ, ಧ್ಯಾನ ಯೋಗ ಇದೆ ಅಲ್ವಾ. ಸೊ ಈ ಯಾವ್ದಾದ್ರೂ ಒಂದು ಯೋಗ ಪದ್ಧತಿಯಿಂದ ನಾವು ಭಗವಂತನನ್ನ ನಾವು ನಮ್ಮಲ್ಲೇ ಇರುವಂತಹ ಪರಮಾತ್ಮನನ್ನ ನಾವು ಕಾಣ್ಬಹುದು. ಧ್ಯಾನೇನಾತ್ಮನಿ ಪಶ್ಯಂತಿ ಕೇಚಿದಾತ್ಮಾನಮಾತ್ಮನ ಅನ್ಯೇ ಸಾಂಖ್ಯೇನ ಯೋಗೇನ ಕರ್ಮ ಯೋಗೇನ ಚಾಪರೆ. ಕೆಲವರು ಧ್ಯಾನದಿಂದ, ಕೆಲವರು ಜ್ಞಾನವನ್ನ ಬೆಳೆಸಿಕೊಂಡು ಇನ್ನೂ ನಿಷ್ಕಾಮ ಕರ್ಮದಿಂದ ತಮ್ಮೊಳಗಿರುವ ಪರಮಾತ್ಮನನ್ನ ಕಾಣುತ್ತಾರೆ ಅಲ್ವಾ. ಸೊ ಎಷ್ಟೊಂದ್ ಜನ ನಾವು ನೋಡಿದೀವಿ ಅಲ್ವಾ. ಈ ಋಷಿ ಮುನಿಗಳು ಅವರೆಲ್ಲರೂ ಸಹ ಪ್ರಯತ್ನವನ್ನ ಪಡ್ತಾ ಇದಾರೆ. ಏನು ಪ್ರಯತ್ನವನ್ನ ಪಡ್ತಾ ಇದಾರೆ, ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೋಗ್ಬೇಕಂತ ಅವರು ಅಷ್ಟು ಸಾಧನೆಯನ್ನ ಮಾಡ್ತಾ ಇದಾರೆ. ಯಾವ್ದಾದ್ರು ಒಂದು ಮಾರ್ಗವನ್ನು ಉಪಯೋಗಿಸ್ತಾ ಇದಾರೆ. ಜ್ಞಾನ ಮಾರ್ಗ, ನಿಷ್ಕಾಮ ಕರ್ಮ ಯೋಗ ಅಥವಾ ಧ್ಯಾನ ಮಾರ್ಗವನ್ನ ಅವರು ಉಪಯೋಗಿಸ್ತಾ ಇದ್ದಾರೆ.
ಅಲ್ವಾ? ಸೊ ಇವಾಗ ನಮ್ಗೆ ಏನನ್ನ ಗೊತ್ತಾಗ್ಬೇಕು ಅಂತಂದ್ರೆ ಇವಾಗ ನೋಡಿ ಜ್ಞಾನ ಮಾರ್ಗ ಅಂತಂದ್ರೆ ನಾವ್ ಏನನ್ನ ಅರ್ಥ ಮಾಡ್ಕೋಬೇಕು, ಸಾಂಖ್ಯ ಯೋಗ ಅಂತ ಕರಿತೀವಿ. ಸಾಂಖ್ಯ ಯೋಗದಲ್ಲಿ ಏನನ್ನ ಹೇಳ್ತಾರೆ, ಈ ಭೌತಿಕ ಪ್ರಪಂಚ ನಮ್ಮ ದೇಹ ಅಂದ್ರೆ ಈ ಭೌತಿಕ ಪ್ರಪಂಚ 24 ಘಟಕಾಂಶಗಳಿಂದ ಆಗಿದೆ. ಆ ಭೌತಿಕ ಪ್ರಪಂಚದಿಂದ ನಮ್ಮ ದೇಹ ಇರೋದು, ಅಂದ್ರೆ ನಮ್ಮ ದೇಹವು ಸಹ 24 ಘಟಕಾಂಶಗಳಿಂದ ಆಗಿದೆ ಅಲ್ವಾ? ಸೊ ಇಷ್ಟೇ ಆದ್ರೆ ಇದೇ ಒಂದು ಅಲ್ಟಿಮೇಟ್ ಜ್ಞಾನ ಆಗಿದ್ರೆ ನಮ್ಗೆ ಏನ್ ಅರ್ಥ ಮಾಡ್ಕೋಬೇಕಾಗಿತ್ತು, ಇವಾಗ ಒಬ್ಬ ಮನುಷ್ಯನಿಗೆ ಸಾವೇ ಇರಬಾರ್ದಾಗಿತ್ತು ಅಲ್ವಾ? ಸತ್ ಹೋದಾಗ ಆ ವ್ಯಕ್ತಿಯ ದೇಹ ಅಲ್ಲೇ ಇರುತ್ತೆ ಅಲ್ವಾ? ಆದ್ರೆ ಆ ದೇಹಕ್ಕೆ ಏನೂ ಬೆಲೆ ಇಲ್ಲ, ಯಾಕಂದ್ರೆ ಅಲ್ಲಿ ಪ್ರಜ್ಞೆ ಅನ್ನೋದು ಇಲ್ಲ. ಸೊ ಅವಾಗ ನಮ್ಗೆ ಏನ್ ಅರ್ಥ ಆಗುತ್ತೆ, ಓ ಈ ಬರೇ ದೇಹ ಒಂದೇ ಅಲ್ಲ, ಏನೋ ಒಂದು ಎಕ್ಸ್ಟ್ರಾ ಇದೆ, ಅದು ಯಾವುದು ಅಂತ ನಾವು ಯೋಚನೆ ಮಾಡ್ಕೊಂಡು ಹೋದಾಗ ಅದಕ್ಕೆ ನಮ್ಗೆ ಜ್ಞಾನ ಸಿಗೋದು ಏನು ಅಂತಂದ್ರೆ ಆತ್ಮ ಅನ್ನೋದು ಈ ದೇಹದಲ್ಲಿ ಇದ್ರೆ ಮಾತ್ರನೇ ಈ ದೇಹಕ್ಕೆ ಒಂದು ಬೆಲೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದೇ ತರ ನಾವು ಚೆನ್ನಾಗಿ ಓಡಾಡ್ಕೊಂಡು ಇರ್ಬೇಕಾದ್ರೂ ಸಹ ನಮ್ಗೆ ಏನಾದ್ರು ಸ್ಟ್ರೋಕ್ ಬಂದ್ರೆ ನಮ್ಗೆ ಕೈ ಕಾಲು ಎಲ್ಲ ಇರುತ್ತೆ, ಆದ್ರೆ ಅದನ್ನ ಉಪಯೋಗಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಕೈಯನ್ನ ನನಗೆ ಮೇಲೆ ಎತ್ತಲಿಕ್ಕೆ ಆಗ್ತಾ ಇಲ್ಲ, ನನಗೆ ಇಚ್ಛೆ ಇದೆ ಕೈಯನ್ನ ಎತ್ತಬೇಕು ಅಂತ, ಆದ್ರೆ ಈ ಕೈ ನನ್ನ ಮಾತನ್ನ ಕೇಳ್ತಾ ಇಲ್ಲ, ಅಂದ್ರೆ ಇದು ನನ್ನ ಅಧೀನದಲ್ಲಿ ಇಲ್ಲ, ಅಂದ್ರೆ ಇನ್ನ ಯಾರೋ ಒಬ್ರು ಇದನ್ನ ಅವರು ನಿಯಂತ್ರಿಸ್ತಾ ಇದಾರೆ ಅಂತ ನಮ್ಗೆ ಯೋಚನೆ ಬರುತ್ತೆ. ಹಾಗಾದ್ರೆ ಯಾರದು ಅಂತ ಯೋಚನೆ ಮಾಡಿದಾಗ ಆಗ ಪರಮಾತ್ಮ ಇದ್ದಾನೆ ಅಂತ ನಮ್ಗೆ ಗೊತ್ತಾಗತ್ತೆ. ಓ ಹೌದಾ, ಓ ದೇಹ ಅಲ್ಲ, ಸೊ ಆತ್ಮ ಒಂದೇ ಅಲ್ಲ, ಪರಮಾತ್ಮ ಅನ್ನೋದೊಂದಿದೆ ಅಂತ ಹೇಳ್ಬಿಟ್ಟು ನಮ್ಗೆ ಯಾವಾಗ ಆ ಜ್ಞಾನ ಸಿಗುತ್ತೆ, ಆ ಪರಮಾತ್ಮನನ್ನ ಪಡೆಯೋದು ಹೇಗೆ, ಆ ಪರಮಗತಿಯನ್ನ ಅಂದ್ರೆ ಪರಮಾತ್ಮನನ್ನ ಬಿಟ್ಟು ಆ ಭಗವಾನ್ ಅಂತ ಪರಮಗತಿಯನ್ನ ಹೇಗೆ ಪಡೆಯೋದು ಅಂತ ನಾವು ಯೋಚನೆ ಮಾಡ್ಕೊಂಡು ನಾವು ಹೋಗ್ಬೇಕಾಗತ್ತೆ. ಸೊ ಈ ತರ ಜ್ಞಾನವನ್ನ ಬೆಳೆಸ್ಕೊಂಡು ನಿಷ್ಕಾಮ ಕರ್ಮದಿಂದ ಧ್ಯಾನದಿಂದ ತಮ್ಮೊಳಗಿರುವ ಪರಮಾತ್ಮನನ್ನ ಕಾಣ್ತಾರೆ. ಆದ್ರೆ ಎಲ್ಲರಿಗೂ ಸಹ ಇದು ಸಾಧ್ಯ ಇಲ್ಲ, ಎಸ್ಪೆಷಲಿ ಈ ಭೌತಿಕ ಪ್ರಪಂಚದಲ್ಲಿ ಈಗ ಇರುವಂತಹ ಆಧುನಿಕ ಸಮಾಜದಲ್ಲಿ ಇದು ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ನಾವು 20-30 ವರ್ಷ ಓದಿದ್ರು ಸಹ ನಮ್ಗೆ ಇದನ್ನ ಯಾರು ಹೇಳ್ಕೊಡ್ತಾ ಇಲ್ಲ ಅಲ್ವಾ? ನೀನು ದೇಹ ಅಲ್ಲ ಆತ್ಮ ಅಂತ ಹೇಳ್ಕೊಡೋರೇ ಯಾರು ಇಲ್ಲ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಲ್ವಾ? ಸೊ ಅದಕ್ಕೇನೆ ಇಲ್ಲಿ ನಮ್ಗೆ ಏನ್ ಹೇಳ್ತಿದ್ರೆ ಕೃಷ್ಣ, ಅನ್ಯೇತ್ವೇವ ಮಜಾನಂತಹ ಶ್ರುತ್ವಾ ನೇಭ್ಯ ಉಪಾಸತೆ ತೇಪಿ ಚಾತಿತರಂ ಏವ ಮೃತ್ಯುಂ ಶ್ರುತಿಪರಾಯಣಾಃ. ಸರಿ, ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಇನ್ನೂ ಕೆಲವರು ಇದ್ದಾರೆ ಅವ್ರಿಗೆ ಹೆಚ್ಚು ಆಧ್ಯಾತ್ಮಿಕ ಜ್ಞಾನ ಇರೋದಿಲ್ಲ, ಅವ್ರಿಗೆ ಜ್ಞಾನ ಯೋಗವನ್ನೇ ಆಗ್ಲಿ ಅಥವಾ ಧ್ಯಾನ ಯೋಗವನ್ನೇ ಆಗ್ಲಿ ಅಥವಾ ನಿಷ್ಕಾಮ ಕರ್ಮ ಯೋಗವನ್ನೇ ಆಗ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅವ್ರ ಗತಿ ಏನು? ಅದಕ್ಕೆ ಇಲ್ಲಿ ಹೇಳ್ತಾ ಇದಾರೆ ಕೃಷ್ಣ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರಿಗೇನು ಜ್ಞಾನ ಇರೋದಿಲ್ಲ, ಅಷ್ಟೊಂದು ಜ್ಞಾನ ಇರೋದಿಲ್ಲ, ಆದ್ರೆ ಅವರು ಪರಮ ಪುರುಷನ ವಿಷಯವನ್ನ ಇತರರಿಂದ ಕೇಳಿ ಅವನನ್ನ ಪೂಜಿಸಲು ಪ್ರಾರಂಭಿಸುತ್ತಾರೆ. ಕೃಷ್ಣನ ಕತೆ ಕೇಳ್ತಾರೆ, ದೇವಸ್ಥಾನಕ್ಕೆ ಹೋದಾಗ ಕೃಷ್ಣನ ಲೀಲೆಗಳ ಹೇಳ್ತಾ ಇರ್ತಾರೆ, ಅದನ್ನ ಕುತ್ಕೊಂಡು ಅವರು ಆಲಿಸ್ತಾರೆ ಅಲ್ವಾ? ಅವರು ಆಚಾರ್ಯರಿಂದ ಅವರು ಪರಮ ಪುರುಷನ ಬಗ್ಗೆ ಕೇಳಿ ತಿಳ್ಕೊತಾರೆ. ಕೃಷ್ಣ ಏನ್ ಹೇಳಿದ್ದಾರೆ, ಜನ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ ಅಂತ ಹೇಳಿದ್ದಾರೆ. ಅಂತವ್ರು ಅವರು ಶ್ರವಣದ ಮೂಲಕ ಅವ್ರೇನ್ ಮಾಡ್ತಾರೆ, ಭಕ್ತಿಯನ್ನ ಮಾಡಿ ಹುಟ್ಟು ಸಾವನ್ನ ಅವರು ದಾಟ್ತಾರೆ. ಆಚಾರ್ಯರಿಂದ ಕೇಳಿ ತಿಳಿದುಕೊಳ್ಳುವ ಪ್ರವೃತ್ತಿಯಿಂದ ಅವರು ಹುಟ್ಟು ಸಾವುಗಳನ್ನ ದಾಟ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದಾರೆ. ಸೊ ನಮ್ಗೆಲ್ಲರೂ ಸಹ ನಾವು ಮಾಡ್ತಾ ಇರೋದೇ ಇದು, ನಮ್ಗೆ ಅಷ್ಟೊಂದು ಜ್ಞಾನ ಇಲ್ಲ ಅಲ್ವಾ? ಸೊ ನಾವ್ ಇವಾಗ ಬರೀ ಶ್ರವಣವನ್ನ ಮಾಡ್ಲಿಕ್ಕೆ ಅಷ್ಟೇ ನಮ್ಗೆ ಸಾಧ್ಯ. ಆಚಾರ್ಯರಿಂದ ಶ್ರವಣವನ್ನ ಮಾಡಿ ಆ ಭಗವಂತನನ್ನ ಅರ್ಥ ಮಾಡ್ಕೊಂಡು ಅವನ ಸರ್ವೋಚ್ಚ ಸ್ಥಾನವನ್ನ ಅರ್ಥ ಮಾಡ್ಕೊಂಡು ನಮ್ಮ ಸ್ಥಾನ ಏನು, ಅವರು ವಿಭು ನಾವು ಅಣು, ನಮ್ಮ ಸ್ಥಾನ ನಾವು ಒಡೆಯರಾಗ್ಲಿಕ್ಕೆ ಹೋಗಿದೀವಿ, ಯಾವ ರೀತಿಯ ಒಡೆಯರಾಗ್ಲಿಕ್ಕೆ ಸಾಧ್ಯ ಅಲ್ವಾ? ನನ್ನ ಈ ಚಿಕ್ಕ ದೇಹವನ್ನೇ ನಾನು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಇದರ ಹಸುವು ಬಾಯಾರಿಕೆನೆ ನಾನು ನಿಯಂತ್ರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ನನಗೆ ಇವಾಗ ಏನಾದ್ರು ಬಾತ್ರೂಮ್ ಹೋಗ್ಬೇಕಂದ್ರೆ ಇವಾಗ ಎದ್ದು ಹೋಗ್ಲೇಬೇಕು, ನನಗೆ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಈ ತರ ಪರಿಸ್ಥಿತಿ ಇದ್ದಾಗ ನಾನು ಈ ಇಡೀ ವಿಶ್ವವನ್ನ ನಾನು ನಿಯಂತ್ರಿಸ್ಲಿಕ್ಕೆ ಸಾಧ್ಯನಾ? ಎಂತಹ ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ, ಎಂತಹ ಒಡೆಯನ್ನಾಗ್ಲಿಕ್ಕೆ ಸಾಧ್ಯ ಅಂತ ನಾವು ಅರ್ಥ ಮಾಡ್ಕೊಂಡು ನಾವು ಆಚಾರ್ಯರ ಒಂದು ದಾರಿಲಿ ನಾವು ನಡೆದ್ರೆ ಏನಾಗತ್ತೆ, ನಾವು ಈ ಹುಟ್ಟು ಸಾವನ್ನ ದಾಟ್ಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಈ ಶ್ಲೋಕ ಈ ಆಧುನಿಕ ಕಾಲಕ್ಕೆ ತುಂಬಾ ಅನ್ವಯ ಆಗತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದಾರೆ. ಸೊ ಇವಾಗ ನಮ್ಗೆ ಈ ಶ್ರವಣ ಅನ್ನೋದು ತುಂಬಾ ಮುಖ್ಯ. ಸೊ ನಮ್ಗೆ ಚೈತನ್ಯ ಮಹಾಪ್ರಭುಗಳು ಅದನ್ನೇ ಹೇಳ್ತಾ ಇದ್ದಾರೆ, ಶ್ರವಣಕ್ಕೆ ತುಂಬಾ ಒತ್ತನ್ನ ಕೊಟ್ಟಿದ್ದಾರೆ ಅಲ್ವಾ? ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಹೇಳ್ಕೊಂಡ್ರೆ ಏನಾಗತ್ತೆ, ನಾವು ಈ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ನಾವು ನೋಡ್ತಾ ಇದೀವಲ್ವಾ, ಈ ಯಾವುದೇ ಒಂದು ನಮ್ಮ ವಿಶ್ವವಿದ್ಯಾನಿಲಯಗಳು ಹೇಳ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಗೆ ಗುರುಗಳ ಮುಖಾಂತರ ಮಾತ್ರನೇ ನಾವು ಪರಮಗತಿನ ಪಡಿಲಿಕ್ಕೆ ಸಾಧ್ಯ. ನಾವು ಯಾವುದೇ ಒಂದು ಸ್ಪೇಸ್ ಶಟಲ್ ಇಂದ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳ್ಕೊಂಡ್ರೆ ಅಷ್ಟೇ ನಾವು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಮ್ಗೆ ಚೈತನ್ಯ ಮಹಾಪ್ರಭುಗಳು ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಇಲ್ಲಿ ಪ್ರಭುಪಾದರು ತುಂಬಾ ಅವರು ಲೆಕ್ಚರಲ್ಲಿ ತುಂಬಾ ಚೆನ್ನಾಗಿ ಎಷ್ಟೊಂದು ವಿಷಯಗಳನ್ನ ಹೇಳ್ತಾರೆ. ಅವ್ರು ಹೇಳ್ತಾರೆ ಎಷ್ಟೊಂದು ದೊಡ್ಡ ದೊಡ್ಡ ನಾಯಕರನ್ನ ಅವ್ರು ಭೇಟಿ ಮಾಡ್ತಾರೆ. ಅವರು ಇದು ರಷ್ಯಾಗೆ ಹೋದಾಗ ಕೊಟ್ಟಾವ್ಸ್ಕಿ ಅನ್ನೋರು ಒಬ್ರನ್ನ ಭೇಟಿ ಮಾಡ್ತಾರೆ. ಅವ್ರು ತುಂಬಾ ದೊಡ್ಡ ವಿಜ್ಞಾನಿ. ಅವ್ರಿಗೆ ಈ ಹುಟ್ಟು ಸಾವಿನ ಬಗ್ಗೆ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಅವರು ಸಾವನ್ನ ಅಪ್ಪದ್ಮೇಲೆ ಏನು ಅಂತ ಕೇಳಿದ್ರೆ ಅಲ್ಲಿಗೆ ಮುಗೀತು, ಫಿನಿಶ್, ಅವ್ರದ್ದು ಏನು ಅವ್ರ ಅಸ್ತಿತ್ವವೇ ಮುಗೀತು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ನೋಡಿ, ಅವ್ರಿಗೆ ಗೊತ್ತೇ ಇಲ್ಲ ಅಲ್ವಾ? ಸೊ ಇವಾಗ ದೇಹ ಒಂದು ನಾಶ ಆದ್ಮೇಲೆ
ದೇಹದಲ್ಲಿ ಇಬ್ರು ವಾಸ ಮಾಡ್ತಾ ಇದ್ದಾರೆ, ಕ್ಷೇತ್ರಜ್ಞರು ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಂತಹ ಸಮಯಕ್ಕೂ ಅವರು ಅಳಿವಿಲ್ಲ, ಅವ್ರಿಗೆ ಅವರು ನಾಶ ಪಡೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತೇ ಇಲ್ಲ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಕೃಷ್ಣ ತಿಳಿಸಿ ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕಗಳಲ್ಲಿ. ಸೊ ಇದನ್ನ ಜ್ಞಾನ ಚಕ್ಷು, ನಾವೆಲ್ಲವನ್ನು ಸಹ ನಾವು ಜ್ಞಾನ ಚಕ್ಷುಗಳಿಂದ ನಾವು ನೋಡ್ಲಿಕ್ಕೆ ನಾವು ಕಲ್ತ್ಕೋಬೇಕಾಗತ್ತೆ. ಇಷ್ಟೆಲ್ಲ ಜ್ಞಾನ ಪಡ್ಕೊಂಡು ನಾವು ಮತ್ತೆ ನಾವು ನಮ್ಮ ಈ ಚರ್ಮ ಚಕ್ಷುಗಳಿಂದ ನಾವು ನೋಡಿದ್ರೆ, ಈ ಭೌತಿಕ ಚಕ್ಷುಗಳಿಂದ ನೋಡಿದ್ರೆ ಏನೂ ಪ್ರಯೋಜನ ಇಲ್ಲ. ನಾವೆಲ್ಲವನ್ನು ಸಹ ನಾವು ಜ್ಞಾನ ಚಕ್ಷುಗಳಿಂದ ನೋಡ್ಲಿಕ್ಕೆ ನಾವು ಶುರು ಮಾಡ್ಬೇಕು ಅಲ್ವಾ. ನಾವು ನೋಡಿದ್ವಲ್ಲ ಮೃಗಾರಿ ಕಥೆನ ನಾವು ನೋಡಿದ್ವಿ. ಮೃಗಾರಿ ಅವರು ಎಷ್ಟು ಕ್ರೂರಿಯಾಗಿದ್ರು, ಆದ್ರೆ ನಾರದರ ಉಪದೇಶದಿಂದ ಅವರು ಭಕ್ತನಾಗಿ ಬದಲಾವಣೆ ಆದಾಗ ನಾರದರು ಮತ್ತೆ ಅವನನ್ನ 1 ವರ್ಷ ಆದ್ಮೇಲೆ ಭೇಟಿ ಮಾಡ್ಲಿಕ್ಕೆ ಬಂದಾಗ ನಾರದರನ್ನ ನೋಡ್ತಾರೆ. ಅವರು ನಾರದರನ್ನ ದೂರದಿಂದ ನೋಡಿದಾಗ ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಅವರು ಓಡೋಡಿ ಹೋಗ್ಬೇಕಾದ್ರೆ ಅವರು ಅಂಕುಡೊಂಕಾಗಿ ನಡ್ಕೊಂಡು ಹೋಗ್ತಾರೆ. ಆಗ ನಾರದರು ಕೇಳ್ತಾರೆ ಅಲ್ವಾ, ಯಾಕೆ ನೀನು, ಅವ್ರ ಪರ್ವತ ಮುನಿನೂ ಕೇಳ್ತಾರೆ ನಾರದರ ಸ್ನೇಹಿತ, ಯಾಕೆ ಈ ತರ ಅಂಕುಡೊಂಕಾಗಿ ನಡ್ಕೊಂಡ್ ಬಂದೆ ನೀನು ಅಂತ ಹೇಳಿದಾಗ, ನಾನ್ ನಡ್ಕೊಂಡ್ ಬರ್ಬೇಕಾದ್ರೆ ದಾರಿಯಲ್ಲಿ ಇರುವೆಗಳಿತ್ತು, ಇರುವೆಯನ್ನ ಸಾಯಿಸ್ಕೂಡ್ದಲ್ವಾ, ಅದಕ್ಕೋಸ್ಕರ ನಾನು ಈ ತರ ನಡ್ಕೊಂಡ್ ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಮತ್ತೆ ನಮಸ್ಕಾರ ಮಾಡ್ಬೇಕಾದ್ರೂ ಸಹ ಇರುವೆಗಳಿರುತ್ತೆ, ಅವರು ತಮ್ಮ ಉತ್ತರೀಯವನ್ನ ತೆಗೆದು ಅದನ್ನ ದೂರಕ್ಕೆ ತಳ್ಳಿ ಅವರು ನಮಸ್ಕಾರ ಮಾಡ್ತಾರೆ. ಅಲ್ಲಿ ನೋಡಿ ಅಂತಹ ಕ್ರೂರಿ ಅವ್ರು ಎಷ್ಟು ಬದಲಾವಣೆ ಆಗ್ತಾರೆ. ಅವರು ಪ್ರತಿಯೊಂದು ಜೀವರಾಶಿಯಲ್ಲೂ ಸಹ ಅವರು ಆತ್ಮವನ್ನ ಪರಮಾತ್ಮನನ್ನ ನೋಡ್ಲಿಕ್ಕೆ ಅವ್ರು ಕಲ್ತ್ಕೊತಾರೆ ಅಲ್ವಾ. ನಮ್ಮ ದೃಷ್ಟಿನೂ ಸಹ ಅದೇ ತರ ಬದಲಾವಣೆ ಆಗ್ಬೇಕು ಅಲ್ವಾ. ಸೊ ಇವಾಗ ಜ್ಞಾನದ ದೃಷ್ಟಿಯಿಂದ ನಾವೆಲ್ಲವನ್ನ ನೋಡ್ಲಿಕ್ಕೆ ನಾವು ಶುರು ಮಾಡ್ಬೇಕಾಗತ್ತೆ. ನಮ್ಗೆ ತುಂಬಾ ಮುಖ್ಯವಾಗಿ ನಮ್ಗೆ ಜಡ ಯಾವ್ದು ಚೇತನ ಯಾವ್ದು ಅಂತ ನಾವು ಅರ್ಥ ಮಾಡ್ಕೋಬೇಕು. ನಾವು ದೇಹವನ್ನ ನಾವು ಚೇತನ ಅಂತ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ಇಲ್ಲ, ದೇಹ ಜಡ, ಅದು ಪ್ರಕೃತಿಯಿಂದ ಬಂದಿದೆ, 24 ಘಟಕಾಂಶಗಳಿಂದ ಬಂದಿದೆ. ಅದು ಅದ್ರೊಳಗಡೆ ವಾಸ ಮಾಡ್ತಾ ಇರೋರು ಆತ್ಮ ಚೇತನ. ಈ ವ್ಯತ್ಯಾಸ ನಾವು ತಿಳ್ಕೊಬೇಕು. ಅವಾಗ ಅಷ್ಟೇ ನಾವೆಲ್ಲವನ್ನ ನಾವು ಜ್ಞಾನ ದೃಷ್ಟಿಯಿಂದ ನಾವು ನೋಡ್ಲಿಕ್ಕೆ ನಾವು ಶುರು ಮಾಡ್ತೀವಿ ಅಲ್ವಾ. ಇವಾಗ ಶ್ರೀಲ ಪ್ರಭುಪಾದರವರ ಅವರು ತಮ್ಮ ಶಿಷ್ಯರನ್ನ ಅವರು ಯಾವ್ದಾದ್ರು ಒಂದು ಕಾನ್ಫರೆನ್ಸ್ ಅದೆಲ್ಲ ಇದ್ರ ಕಳಿಸ್ತಾ ಇದ್ರಂತೆ. ಅವ್ರು ತಮ್ಮ ಒಬ್ಬ ಶಿಷ್ಯರನ್ನ ಕಳಿಸಿರ್ತಾರಂತೆ. ಅವರು ಒಬ್ಬ ವಿಜ್ಞಾನಿ ಜೊತೆ ಮಾತಾಡ್ಬೇಕಾದ್ರೆ ಅವರು ವಿಜ್ಞಾನಿ ಹೇಳ್ತಾರಂತೆ, ಈ ದೇಹ ಸೃಷ್ಟಿಯಾಗಿರೋದು ಅಂದ್ರೆ ಈ ಜೀವಿಗಳು ಸೃಷ್ಟಿಯಾಗಿರೋದು ರಾಸಾಯನಿಕ ಮಿಶ್ರಣದಿಂದ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. ಈ ಎಲ್ಲಾ ರಾಸಾಯನಿಕ ಮಿಶ್ರಣಗಳನ್ನ ಸೇರಿಸ್ಕೊಂಡ್ರೆ ಅದಕ್ಕೆ ತೆಗಲುವ ವೆಚ್ಚ ಒಂದು 200 ರೂಪಾಯಿ 250 ರೂಪಾಯಿ ಆಗಿರ್ಬೋದು. ಸೊ ಅಷ್ಟು ರಾಸಾಯನಿಕಗಳಿಂದ ನಮ್ಮ ಅಂದ್ರೆ ನಾವೆಲ್ಲ ಉತ್ಪತ್ತಿ ಆಗಿದೀವಿ ಅಂತ ಹೇಳ್ಬಿಟ್ಟು ಮಾತಾಡ್ತಾರಂತೆ. ಹಾಗಾದ್ರೆ ಅವರು ಒಂದು ಚಾಲೆಂಜ್ ಮಾಡ್ತಾರಂತೆ ಪ್ರಭುಪಾದರ ಶಿಷ್ಯರು, ಸತ್ಸ್ವರೂಪ ದಾಸ್ ಅಂತ ಅನ್ಸುತ್ತೆ. ಅವರು ಹೇಳ್ತಾರಂತೆ, ಸರಿ ಆಯ್ತು, ನಾನು 250 ರೂಪಾಯಿ ಕೊಡ್ತೀನಿ, ನಿಮ್ಗೆ ಎಲ್ಲಾ ಕೆಮಿಕಲ್ಸ್ ಅನ್ನ ಒದಗಿಸಿ ಕೊಡ್ತೀನಿ, ನೀವು ಒಬ್ಬ ಒಂದು ಜೀವಿನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ಸಾಧ್ಯ ಇಲ್ಲ, ಅವರು ತಲೆ ಕೆಳಗಡೆ ಹಾಕೋತಾರಂತೆ ಅಲ್ವಾ. ಸೊ ಅಂದ್ರೆ ಈ ಜೀವಿಗಳು ಯಾವುದೇ ಒಂದು ರಾಸಾಯನಿಕ ವಸ್ತುಗಳಿಂದ ಅಥವಾ ಜಡ ವಸ್ತುವಿಂದ ಸೃಷ್ಟಿಯಾಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಿಗಳು ಯಾವಾಗ್ಲೂ ಜೀವಿಗಳಿಂದಾನೇ ಬರ್ಲಿಕ್ಕೆ ಸಾಧ್ಯ ಅಲ್ವಾ. ಸೊ ಇದನ್ನ ನಮ್ಗೆ ಪ್ರಭುಪಾದರು ಅವರು ಒಂದು ಪುಸ್ತಕವನ್ನ ಬರೆದು ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಲೈಫ್ ಕಮ್ಸ್ ಫ್ರಮ್ ಲೈಫ್, ಜೀವನದ ಮೂಲ ಜೀವ ಅಲ್ವಾ. ಸೊ ಜೀವಿಗಳಿಂದಾನೇ ಒಂದು ಜೀವಿ ಬರ್ಲಿಕ್ಕೆ ಸಾಧ್ಯವೇ ಹೊರತು ಜಡ ವಸ್ತುಗಳಿಂದ ಒಂದು ಜೀವಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ನಮ್ಗೆ ಯಾವಾಗ್ಲೂ ಇದನ್ನ ಅರ್ಥ ಮಾಡ್ಕೋಬೇಕು. ಆ ವಸ್ತು ಅಂದ್ರೆ ಜಡ ವಸ್ತು ಮತ್ತೆ ಆತ್ಮದ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡು ಎಲ್ಲವನ್ನ ನಾವು ಈ ಜ್ಞಾನದ ಕಣ್ಣುಗಳಿಂದ ನಾವು ನೋಡೋದನ್ನ ನಾವು ಶುರು ಮಾಡ್ಬೇಕಾಗುತ್ತೆ. ಈ ಜ್ಞಾನ ಚಕ್ಷು ಇದು 27ರಿಂದ 35 ಶ್ಲೋಕದ ತನಕ ಈ ಜ್ಞಾನದ ಚಕ್ಷುಗಳ ಬಗ್ಗೆ ನಮ್ಗೆ ಕೃಷ್ಣ ಹೇಳ್ತಾರೆ. ಹರೇ ಕೃಷ್ಣ, ಯಾರಾದ್ರೂ ಓದಿ ಈ ಶ್ಲೋಕವನ್ನ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಓದಿ ಮಾತಾಜಿ. ಹಾ ಮಾತಾಜಿ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ಅನುವಾದ: ಭರತರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಚರಾಚರಗಳಾಗಿ ಅಸ್ತಿತ್ವದಲ್ಲಿರುವ ಏನನ್ನೇ ನೀನು ಕಂಡರೂ ಅದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಸಂಯೋಗ ಎಂದು ತಿಳಿದುಕೋ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಅಲ್ವಾ. ಸೊ ಇವಾಗ ಯಾವ್ದೋ ಒಂದು ಬಿಲ್ಡಿಂಗೇ ಆಗ್ಲಿ, ಅದು ತಾನೇ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅಲ್ಲಿ ಯಾವ್ದಾದ್ರು ಒಂದು ಜೀವಿ ಇರ್ಲೇಬೇಕು ಅದನ್ನ ಕ್ಲಿಕ್ಕೆ ಅಲ್ವಾ. ಏನೇ ಒಂದು ಚಿಕ್ಕದನ್ನ ನೀವು ತಗೊಳ್ಳಿ, ಅದು ಅಲ್ಲಿ ಬಂದಿದೆ ಅಂತಂದ್ರೆ ಅಲ್ಲಿ 2 ಇರ್ಬೇಕು, ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರ ಸಂಯೋಗ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಅಲ್ವಾ. ಅದೇ ತರ ನಾವು ಈ ದೇಹದಲ್ಲೂ ಅಷ್ಟೇನೆ, ಈ ದೇಹದಲ್ಲಿ ಆತ್ಮ ಪರಮಾತ್ಮ ಇಲ್ಲ ಅಂತಂದ್ರೆ ಈ ದೇಹದಲ್ಲಿ ಯಾವುದೇ ಒಂದು ಚಲನವಲನಗಳು ಇರೋದಿಲ್ಲ. ಅದೇ ತರನೇ ಪ್ರತಿಯೊಂದು ಬ್ರಹ್ಮಾಂಡಗಳು ಸೃಷ್ಟಿಯಾಗಿದ ತಕ್ಷಣನೇ ಅದ್ರೊಳಗೆ ಯಾರು ಹೋಗ್ತಾರೆ, ಕಾರಣದಕಶಾಹಿ ವಿಷ್ಣು ಉಸಿರು ಹೊರಗಡೆ ಬಂದಾಗ ಕೋಟ್ಯಾಂತರ ಬ್ರಹ್ಮಾಂಡಗಳು ಬರುತ್ತೆ. ಕೋಟ್ಯಾಂತರ ಬ್ರಹ್ಮಾಂಡಗಳು ಸೃಷ್ಟಿಯಾಗಿದ ತಕ್ಷಣನೇ ಯಾರು ಅದ್ರೊಳಗಡೆ ಪ್ರವೇಶ ಮಾಡೋದು? ಗರ್ಭೋದಕಶಾಹಿ ವಿಷ್ಣು. ಗರ್ಭೋದಕಶಾಹಿ ವಿಷ್ಣು ಪ್ರವೇಶ ಮಾಡ್ತಾರೆ. ಗರ್ಭೋದಕಶಾಹಿ ವಿಷ್ಣು ಪ್ರವೇಶ ಮಾಡಿಲ್ಲ ಅಂದ್ರೆ ಅಲ್ಲಿ ಯಾವುದೇ ಒಂದು ಚಲನವಲನಗಳು ನಡೆಯೋದಿಲ್ಲ ಅಲ್ವಾ. ಬರೇ ಒಂದು ಕ್ಷೇತ್ರ, ಅದು ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಏನೇ ನೀನು ಈ ಅಸ್ತಿತ್ವದಲ್ಲಿ ಏನೇ ನೀನ್ ನೋಡಿದ್ರು ಸಹ
ಇಲ್ಲಿ ಏನ್ ಹೇಳ್ತಾ ಇದಾರೆ ಕೃಷ್ಣ ಅರ್ಜುನನಿಗೆ, ಅದು ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞರ ಸಂಯೋಗ ಅಂತ ಹೇಳ್ಬಿಟ್ಟು ನೀನ್ ತಿಳ್ಕೊ ಅಂತ ಹೇಳ್ತಿದಾರೆ ಅಲ್ವಾ. ಇವಾಗ ನಮ್ಮ ಮನೆ ಮುಂದೆ ಒಂದು ಕಾರನ್ನ ನಿಲ್ಸಿದ್ರೆ ಅದ್ ಎಷ್ಟೇ ವರ್ಷಗಳ ಕಾಲ ನೀವು ನಿಲ್ಸಿದ್ರು ಸಹ ಅದು ಅದೇ ಜಾಗದಲ್ಲಿ ಇರುತ್ತೆ ಅಲ್ವಾ. ಅಲ್ಲಿ ಕ್ಷೇತ್ರಜ್ಞ ಬಂದು ಅದನ್ನ ಉಪಯೋಗಿಸಿದ್ರೆ ಅಷ್ಟೇ ಅಲ್ಲಿ ಒಂದು ಚಲನವಲನ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ. ಇವಾಗ ಮನೆನೂ ಅಷ್ಟೇ, ಮನೆ ಕಟ್ಟಿದ್ರು ಸಹ ಅಲ್ಲಿ ಒಂದು ಜೀವರಾಶಿಗಳು ಹೋಗಿ ಅಥವಾ ವ್ಯಕ್ತಿಗಳು ಹೋಗಿ ಅಲ್ಲಿ ಜೀವನ ನಡೆಸಲಿಲ್ಲ ಅಂತಂದ್ರೆ ಅದು ಅಲ್ಲಿ ಯಾವುದೇ ಒಂದು ಚಟುವಟಿಕೆ ಅನ್ನೋದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ಅಂದ್ರೆ ಈ ಅಸ್ತಿತ್ವದಲ್ಲಿ, ಈ ಭಗವಂತನ ಸೃಷ್ಟಿಯ ಅಸ್ತಿತ್ವದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲನೂ ಸಹ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗ ಅಂತ ತಿಳ್ಕೊ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ಒಬ್ಬ ವ್ಯಕ್ತಿ ಸತ್ ಹೋದ್ರೆ ನಾವು ಏನ್ ಯೋಚನೆ ಮಾಡ್ತೀವಿ, ಎಲ್ಲ ಮುಗೀತು ಅಂತ ನಾವು ಯೋಚನೆ ಮಾಡ್ತೀವ? ಹರೇ ಕೃಷ್ಣ. ಏನ್ ಅರ್ಥ ಮಾಡ್ಕೊಂಡ್ವಿ ಈಗ? ಒಬ್ಬ ವ್ಯಕ್ತಿ ಸಾವನ್ನ ಅಪ್ತಾನೆ, ಅವಾಗ ಮುಗೀತಾ ಅವನ ಕತೆ, ಫಿನಿಶ್ ಆಯ್ತಾ? ಇಲ್ಲ ಮಾತಾಜಿ, ಇಲ್ಲ. ಮತ್ತೆ ದೇಹಕ್ಕೆ ಮಾತಾಜಿ. ಅಲ್ವಾ. ಇವಾಗ ನಾವು ಸಾಮಾನ್ಯ ಇಲ್ಲ ದೃಷ್ಟಿಯಲ್ಲಿ ಮಾತಾಜಿ. ನೋಡಿದ್ರೆ ನಾವ್ ಏನ್ ಯೋಚನೆ ಮಾಡ್ತೀವಿ? ಒಬ್ಬ ವ್ಯಕ್ತಿ ಸತ್ ಹೋದ್ರೆ ಅವ್ರು ಹೊರಟು ಹೋದ್ರು, ಅವ್ರು ತೀರು ಹೋದ್ರು ಅಂತ ಅಲ್ವಾ, ಇನ್ನೆಲ್ಲ ಮುಗೀತು ಅಲ್ವಾ, ಫಿನಿಶ್, ನಾಶ ಆಗೋಯ್ತು ಅಷ್ಟೇ, ಆ ವ್ಯಕ್ತಿ ಇನ್ನೇನು ಇಲ್ಲ ಅಂತ ಅನ್ಕೋತೀವಿ ಅಲ್ವಾ. ಸೊ ಆದ್ರೆ ನಮ್ಗೆ ಕೃಷ್ಣ ಏನನ್ನ ಹೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಾವು ನೋಡೋಣಂತೆ. ಇದನ್ನ ಒಬ್ರು ಓದಿ. ಹರೇ ಕೃಷ್ಣ. ಸರ್ವೇಶು ಭೂತೇಶು ತಿಷ್ಠನ್. ಮಾತಾಜಿ ಒಂದ್ ನಿಮಿಷ ಮತ್ತೆ ಕನ್ನಡ ಹಾಕೊಂತೀನಿ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಃ ಪರಮೇಶ್ವರಂ ವಿನಶ್ಯತಿ ವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆ ಇರುವ ಪರಮಾತ್ಮನನ್ನು ಕಂಡುಕೊಂಡೆ. ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ. ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ ಅಲ್ವಾ. ನೋಡಿ ಇಲ್ಲಿ ನಮ್ಗೆ ಹಿಂದಿನ ಇದ್ರಲ್ಲಿ ಸೈಡ್ ಅಲ್ಲಿ ಏನು ನಮ್ಗೆ ನೋಡಿದಾಗ ಏನ್ ಅನಿಸ್ತು? ಈ ವ್ಯಕ್ತಿ ಸತ್ತೋದ ಅಂತ ನಾವ್ ಅನ್ಕೋತೀವಿ ಅಲ್ವಾ. ಆದ್ರೆ ನಾವು ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ನಾವ್ ಏನಂತ ಅರ್ಥ ಮಾಡ್ಕೋಬೇಕು? ದೇಹ ಮಾತ್ರ ನಾಶ ಆಗಿದೆ, ಆದ್ರೆ ದೇಹದಲ್ಲಿ ವಾಸ ಮಾಡ್ತಿರುವಂತಹ ಆತ್ಮ ಮತ್ತೆ ಪರಮಾತ್ಮ ಅವರು ನಾಶ ಆಗಿಲ್ಲ ಅಂತ ನಾವ್ ಅರ್ಥ ಮಾಡ್ಕೋಬೇಕು ಅಲ್ವಾ. ಎಷ್ಟು ಸುಂದರವಾಗಿರೋ ಶ್ಲೋಕ ನೋಡಿ ಅಲ್ವಾ. ಎಲ್ಲಾ ದೇಹಗಳಲ್ಲಿ ಜೀವಾತ್ಮನ ಜೊತೆಗಿರುವ ಪರಮಾತ್ಮನನ್ನು ಕಂಡುಕೊಂಡು ನಾಶವಾಗುವ ದೇಹದಲ್ಲಿರುವ ಜೀವಾತ್ಮನಾಗಲಿ ಪರಮಾತ್ಮನಾಗಲಿ ಅಳಿಯುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುವವನೇ ನಿಜವಾಗಿ ನೋಡುತ್ತಾನೆ ಅಲ್ವಾ. ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇದನ್ನ ನಾವು 2-3 ಸತಿ ಓದಿ ನಿಮ್ಗೆ ಅರ್ಥ ಆಗುತ್ತೆ ಎಷ್ಟು ಸುಂದರವಾದ ಶ್ಲೋಕ ಅಂತ ಹೇಳ್ಬಿಟ್ಟು. ನಾವೇನ್ ಅರ್ಥ ಮಾಡ್ಕೋಬೇಕು? ಒಂದು ದೇಹವನ್ನ ನೋಡಿದ ತಕ್ಷಣ ನಾವೇನನ್ನ ಅರ್ಥ ಮಾಡ್ಕೋಬೇಕು? ಈ ದೇಹದ ಒಳಗಡೆ ಆತ್ಮ ಪರಮಾತ್ಮ ಇಬ್ರು ಇದ್ದಾರೆ. ಈ ದೇಹ ನಾಶ ಆದ್ರೂ ಸಹ ಈ ದೇಹದ ಒಳಗಡೆ ವಾಸ ಮಾಡ್ತಿರೋ ಅಂತಹ ಆತ್ಮ ಪರಮಾತ್ಮ ಅವ್ರಿಗೆ ನಾಶ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡ್ರೆ ನಾವು ಸರಿಯಾಗಿ ನೋಡ್ತಾ ಇದೀವಿ, ಜ್ಞಾನದ ಕಣ್ಣುಗಳಿಂದ ನಾವು ನೋಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅರ್ಥ ಅಲ್ವಾ. ಎಷ್ಟು ಸುಂದರವಾಗಿರುವಂತಹ ಶ್ಲೋಕ. ಸೊ ಇಲ್ಲಿ ಪ್ರಭುಪಾದರು ಮತ್ತೆ ಅವರು ಎಷ್ಟೋ ವಿಷಯಗಳನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇವಾಗ ನಮ್ಗೆ ಈ ವಿಷಯವನ್ನ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಅದರಿಂದ ಏನು ಉಪಯೋಗ ಆಗತ್ತೆ? ಯಾರಾದ್ರೂ ಹೇಳ್ತೀರಾ? ಈ ದೇಹದಲ್ಲಿ ಆತ್ಮ ಪರಮಾತ್ಮ ಇಬ್ರು ವಾಸ ಮಾಡ್ತಾ ಇದ್ರೆ ದೇಹ ನಾಶ ಆದ್ರೂ ಸಹ ಅದರೊಳಗಡೆ ವಾಸ ಮಾಡ್ತಾ ಇರುವಂತಹ ಆತ್ಮ ಪರಮಾತ್ಮನಿಗೆ ಅವ್ರಿಗೆ ಅಂದ್ರೆ ನಾಶ ಆಗೋದಿಲ್ಲ, ಅವ್ರಿಗೆ ಅಳಿವಿಲ್ಲ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಏನು ಅದರಿಂದ ಉಪಯೋಗ ಆಗತ್ತೆ? ಹರೇ ಕೃಷ್ಣ. ಈ ದೇಹ ಇರುತ್ತೆ ಅನ್ನೋದು ಅರ್ಥ ಆಗುತ್ತೆ. ನಾವು ಈ ಭೌತಿಕ ಜಗತ್ತಿಗೆ ಬಂದ ಉದ್ದೇಶ ಏನು ಅಂತಂದ್ರೆ ಪುನಃ ಭಗವಂತನ ಸ್ಮರಣೆ ಮಾಡ್ತಾ ಅವನ ಲೋಕಕ್ಕೆ ಪುನಃ ಮರಳಬೇಕು ಅನ್ನೋದು, ಭಗವಂತನ ಸಾನ್ನಿಧ್ಯಕ್ಕೆ ಪುನಃ ಮರಳಬೇಕು ಅನ್ನೋದು. ಓಕೆ ಮಾತಾಜಿ, ಧನ್ಯವಾದಗಳು. ಮತ್ತೆ ಇನ್ನೇನಾದ್ರೂ ಅರ್ಥ ಆಗತ್ತಾ? ಮಾತಾಜಿ, ನಮ್ ಸುಖ ದುಃಖ ನೋವು ಸಂಕಟ ಇವುಗಳಿಗೆ ಕಾರಣ ಏನು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ ಮಾತಾಜಿ. ಓಕೆ, ಧನ್ಯವಾದಗಳು ಮಾತಾಜಿ. ಇವಾಗ ಅಕಸ್ಮಾತ್ ಜಸ್ಟ್ ಇದು ಎಕ್ಸಾಂಪಲ್, ಇವಾಗ ದೇವಸ್ಥಾನಕ್ಕೆ ಹೋದಾಗ ನಾವು ದೇವಸ್ಥಾನದಲ್ಲಿ ಇವಾಗ ನಾವು ಸ್ಮೋಕ್ ಮಾಡೋದು ಅಥವಾ ಬೇರೆಯವ್ರಿಗೆ ಯಾರಿಗಾದ್ರೂ ನಾವು ಅಂದ್ರೆ ತೊಂದರೆ ಕೊಡೋದು ಏನಾದ್ರು ನಾವು ಮಾಡ್ತೀವಾ ದೇವಸ್ಥಾನದ ಒಳಗಡೆ ಹೋದಾಗ? ಇಲ್ಲ. ಯಾಕೆ ಮಾಡೋದಿಲ್ಲ ನಾವು? ದೇವಸ್ಥಾನದ ಒಳಗಡೆ ಹೋದಾಗ ಇದೆಲ್ಲ ಯಾಕೆ ನಾವು ಮಾಡೋದಿಲ್ಲ? ಕೆಟ್ಟದೆಲ್ಲ ನಾವು ಮಾಡೋದಿಲ್ಲ ಅಲ್ವಾ? ಅಲ್ಲಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಮಾಡೋದಿಲ್ಲ. ಅದೇ ನಾವು ಹೊರಗಡೆ ಬಂದ ತಕ್ಷಣ ಏನ್ ಮಾಡ್ತೀವಿ? ನಾವೆಲ್ಲವನ್ನ ಮಾಡ್ತೀವಿ ಅಲ್ವಾ. ಯಾಕೆಂದ್ರೆ ನಾವು ಬರೇ ಪರಮಾತ್ಮನ ಆ ದೇವಸ್ಥಾನದಲ್ಲಿ ಮಾತ್ರ ಇದೀವಿ ಅಂತ ನಾವು ನೋಡ್ಕೊಂತಾ ಇದೀವಿ. ಅದಕ್ಕೆ ಅಲ್ಲಿ ನಾವು ಆ ಇರೋ ಕ್ಷಣ ಆ ಸಮಯದಲ್ಲಿ ಮಾತ್ರ ಅಟ್ಲೀಸ್ಟ್ ನಾವು ಅಲ್ಲಿ ತಪ್ಪನ್ನ ಮಾಡೋದಿಲ್ಲ ಅಲ್ವಾ. ನಮ್ಗೆ ಏನಾದ್ರೂ ಈ ಜ್ಞಾನ ಬಂದ್ರೆ ಅಲ್ವಾ, ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ,
ಅವ್ನು ಎಲ್ಲವನ್ನ ನೋಡ್ತಾ ಇದ್ದಾನೆ, ಉಪದೃಷ್ಟ ಹನುಮಂತ ಅಂತ ಗೊತ್ತಾಗಿ ಮತ್ತೆ ಎಲ್ಲಾ ಜೀವರಾಶಿಗಳಲ್ಲೂ ಸಹ ಅಲ್ಲಿ ಪರಮಾತ್ಮ ಅಂತ ಇದ್ದಾನೆ. ನಾನೇನಾದ್ರೂ ಬೇರೆಯವ್ರಿಗೆ ತೊಂದರೆ ಮಾಡಿದ್ರೆ ಅವ್ನಿಗೆ ಏನು ನೋವಾಗುತ್ತೋ ಅದು ಪರಮಾತ್ಮನಿಗೂ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಯಾವಾಗ ಈ ಜ್ಞಾನ ಗೊತ್ತಾಗುತ್ತೋ ನಾವು ಅವಾಗ ತಪ್ಪನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಕ್ಷಣ ಕ್ಷಣನೂ ಸಹ ನಾವು ತಪ್ಪನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಏನಾಗುತ್ತೆ, ನಾವು ತಪ್ಪನ್ನೇ ಮಾಡ್ಲಿಲ್ಲ ಅಂತಂದ್ರೆ ಅವಾಗ ನಮ್ಗೆ ನಮ್ಮ ಗತಿ ಏನಾಗುತ್ತೆ? ಉನ್ನತವಾಗಿ ಅದು ಸುಧಾರಿಸುತ್ತಾ ಹೋಗುತ್ತೆ ಮಾತಾಜಿ ಆನಂದದ ಹತ್ರ. ಅಲ್ವಾ, ನಾ ತಪ್ಪೇ ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಇಲ್ಲಿ ನಮ್ಮ ಅಕೌಂಟ್ ಅಲ್ಲಿ ಆ ಪುಣ್ಯ ಪಾಪ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಪಾಪ ನಮ್ಮ ಅಕೌಂಟ್ ಅಲ್ಲಿ ಬರ್ತಾ ಹೋದ್ರೆ ನಾವು ಕೆಳಗಿನ ಯೋನಿಗಳಲ್ಲಿ ನಾವು ಜನ್ಮವನ್ನ ಪಡಿತಾ ಹೋಗ್ತೀವಿ. ನಾವು ನಮ್ಮ ನಾಶಕ್ಕೆ ನಾವೇ ಕಾರಣ ಆಗ್ತಾ ಹೋಗ್ತೀವಿ. ಆದ್ರೆ ನಮ್ಗೆ ಯಾವಾಗ ಈ ಜ್ಞಾನ ಸಿಗುತ್ತೋ ನಾವು ಆಗ ತಪ್ಪನ್ನ ಮಾಡೋದೇ ಇಲ್ಲ. ನಾವು ಆ ಶುದ್ಧ ಸತ್ವದಲ್ಲೇನೆ ನಾವು ಕೆಲಸವನ್ನ ನಾವು ಮಾಡ್ತೀವಿ ಅಲ್ವಾ. ಸೊ ಅದನ್ನೇ ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಈಗ ನೋಡಿ, ಇದು ಎಷ್ಟು ಸುಂದರವಾದ ಶ್ಲೋಕ. ಇದನ್ನ ಒಬ್ರು ಯಾರಾದ್ರೂ ಓದಿ. ಸಮಂ ಪಶ್ಯಂತಿ ಸರ್ವತ್ರ ಸಮವಸ್ಥಿತಮೀಶ್ವರಂ ನ ಹಿ ಸತ್ವಾತ್ಮನಾತ್ಮಾನಂ ತತೋ ಯಾತಿ ಪರಾಂ ಗತಿಂ. ಎಲ್ಲೆಲ್ಲಿಯೂ ಪ್ರತಿಯೊಂದು ಜೀವಂತ ಪ್ರಾಣಿಯಲ್ಲಿಯೂ ಒಂದೇ ಸಮನಾಗಿ ಪರಮಾತ್ಮನು ಇರುವುದನ್ನು ಕಾಣಬಲ್ಲನು. ತನ್ನ ಮನಸ್ಸಿನಿಂದ ತನ್ನನ್ನು ಹೀನ ಸ್ಥಿತಿಗೆ ತಂದುಕೊಳ್ಳುವುದಿಲ್ಲ. ಹೀಗೆ ಅವನು ಪರಮಗತಿಯನ್ನು ಸೇರುತ್ತಾನೆ. ಅಲ್ವಾ, ಇದನ್ನೇ ಅವ್ರು ಹೇಳ್ತಾ ಇದ್ದಾರೆ ಅಲ್ವಾ. ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಕೃಷ್ಣ. ನೋಡಿ, ಯಾವಾಗ ನಾವು ಈ ಜ್ಞಾನದ ಕಣ್ಣುಗಳಿಂದ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ನಾವು ಶುರು ಮಾಡ್ತೀವಿ, ಆಗ ಎಲ್ಲ ಒಂದು ಜೀವರಾಶಿಗಳನ್ನ ನೋಡಿದಾಗ ನಮ್ಗೆ ಅದರಲ್ಲಿ ಆತ್ಮ ಕಾಣ್ತಾರೆ, ಪರಮಾತ್ಮ ಕಾಣ್ತಾರೆ. ನಮ್ಗೆ ಬರೇ ದೇಹದ ಒಳಗಡೆ ಯಾರು ವಾಸ ಮಾಡ್ತಿದ್ರು ಅವ್ರು ಕಾಣ್ತಾರೆ ಅಲ್ವಾ. ನಾವ್ ಇವಾಗ ಇರುವೆನ ನಾವು ಬಿಡ್ತೀವಿ, ನಮ್ಗೆ ಅದ್ರ ಲೆಕ್ಕನೇ ಇಲ್ಲ, ಅದ್ರ ಬದುಕೇ ಲೆಕ್ಕ ಇಲ್ಲ ಅಲ್ವಾ. ಸೊ ಇವಾಗ ನಾವ್ ಆತರ ನಾವು ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಮೃಗಾರಿಯನ್ನ ನೋಡಿದ್ವಿ ಅಲ್ವಾ. ಇರುವೆಗೂ ಸಹ ಅವರು ಎಷ್ಟು ಅದರ ಆಧ್ಯಾತ್ಮಿಕ ಮುನ್ನಡೆಗೆ ಸಹಾಯ ಆಗ್ಲಿಕ್ಕೆ ಅವರು ಅನುವು ಮಾಡ್ಕೊಡ್ತಾರೆ ಅಲ್ವಾ. ಸೊ ಇವಾಗ ಯಾವಾಗ ನಾವು ಎಲ್ಲರಲ್ಲೂ ಸಹ ನಾವು ಪರಮಾತ್ಮ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಯಾವಾಗ ಕಾಣ್ಲಿಕ್ಕೆ ಶುರು ಮಾಡ್ತೀವೋ ಆಗ ನಮ್ಮನ್ನ ನಾವು ಹೀನ ಸ್ಥಿತಿಗೆ ನಮ್ಮನ್ನ ತಂದ್ಕೊಳೋದಿಲ್ಲ. ಅಂದ್ರೆ ನಾವು ತಪ್ಪೇ ಮಾಡೋದಿಲ್ಲ ಆಗ ಅಲ್ವಾ. ಅವಾಗ ಏನಾಗುತ್ತೆ, ನಮ್ಮ ಅಕೌಂಟ್ ಅಲ್ಲಿ ಪಾಪನೇ ಬರ್ಲಿಲ್ಲ ಅಂತಂದಾಗ ನಾವು ಶುದ್ಧ ಸತ್ವಸ್ಥಿತಿಗೆ ಬಂದಾಗ ನಾವು ಪರಮಗತಿಯನ್ನ ನಾವು ಸೇರ್ತೀವಿ ಅಲ್ವಾ. ಎಷ್ಟು ಸುಂದರವಾದ ಶ್ಲೋಕ ಅಲ್ವಾ. ಇವಾಗ ಇನ್ನೂ ಒಂದು ಸುಂದರವಾದ ಶ್ಲೋಕನ ನಾವು ತಿಳ್ಕೊತಾ ಇದೀವಿ. ಇದನ್ನ ಒಬ್ರು ಓದಿ ಯಾರಾದ್ರೂ. ಪ್ರಕೃತೈವ ಚ ಕರ್ಮಾಣಿ ಕ್ರಿಯಮಾಣಾನಿ ಸರ್ವಶಃ ಯಃ ಪಶ್ಯತಿ ತಥಾತ್ಮಾನಂ ಅಕರ್ತಾರಂ ಸ ಪಶ್ಯತಿ. ದೇಹವು ಎಲ್ಲ ಕರ್ಮಗಳನ್ನೂ ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ. ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ ಅಲ್ವಾ. ಇದು ತುಂಬಾ ಸುಂದರವಾದ ಶ್ಲೋಕ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ನಾವು ಆತ್ಮ ಅಲ್ವಾ, ನಾವು ಈ ದೇಹದಲ್ಲಿ ಎಲ್ಲಿ ವಾಸ ಮಾಡ್ತಿದೀವಿ, ಯಾವ ಭಾಗದಲ್ಲಿ ವಾಸ ಮಾಡ್ತಾ ಇದೀವಿ? ಹೃದಯ ಭಾಗದಲ್ಲಿ ಇದೆ ಅಲ್ವಾ. ನಾವು ಆತ್ಮ ಹೃದಯದ ಭಾಗದಲ್ಲಿ ಇದೀವಿ. ನಮ್ಮ ಜೊತೆ ಯಾರಿದ್ದಾರೆ? ಪರಮಾತ್ಮ ಇದ್ದಾರೆ ಅಲ್ವಾ. ಸೊ ಈಗ ಪರಮಾತ್ಮನ ಕೆಲಸ ಏನು? ನಮ್ಮ ಜೊತೆ ಇದ್ಕೊಂಡು ಅವ್ರೇನ್ ಮಾಡ್ತಾ ಇದಾರೆ? ಉಪದೃಷ್ಟ ಹನುಮಂತ ಅವ್ರು ನಮ್ಮನ್ನ ನೋಡ್ತಾ ಇದಾರೆ. ಅಂದ್ರೆ ಜೀವಿ ಏನ್ ಮಾಡ್ತಾ ಇದಾರೆ ಅಂತ ಬಿಟ್ಟು ಅವ್ರು ನೋಡ್ತಾ ಇದಾರೆ. ಮತ್ತೆ ಹನುಮಂತ ಅವರು ಅಪ್ಪಣೆ ಕೊಡ್ತಾ ಇದಾರೆ. ನಮ್ಮ ಆಸೆಗಳೇನಾದ್ರೂ ನಾವು ಇಚ್ಛೆಯನ್ನ ವ್ಯಕ್ತಪಡಿಸಿದ್ರೆ ಅದಕ್ಕೆ ಅವರು ಅಪ್ಪಣೆಯನ್ನ ಕೊಡ್ತಾ ಇದಾರೆ. ಈ ಎರಡು ಕೆಲಸಗಳನ್ನ ಅವ್ರು ಮಾಡ್ತಾ ಇದಾರೆ. ಮತ್ ನಾವೇನ್ ಮಾಡ್ತಾ ಇದೀವಿ? ಸೊ ನಾವು ಏನನ್ನೂ ಮಾಡ್ತಾ ಇಲ್ಲ, ನಾವು ಬರೇ ನೋಡ್ತಾ ಇದೀವಿ. ಈ ಪ್ರಕೃತಿಯಿಂದ ಆಗಿರುವಂತಹ ಈ ದೇಹ ಏನ್ ಮಾಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ನಾವು ಇಚ್ಛೆಯನ್ನ ಪಡ್ತಾ ಇದೀವಿ. ಆ ಇಚ್ಛೆಯನ್ನ ಈ ದೇಹ ಪೂರೈಸುತ್ತೆ. ನಾವ್ ಏನು ಮಾಡ್ತಾ ಇಲ್ಲ, ನಾವು ದೇಹ ಏನ್ ಮಾಡ್ತಾ ಇದೆ ಅಂತ ನೋಡ್ತಾ ಇದೀವಿ. ನೋಡಿ, ಇವಾಗ ಇಲ್ಲಿ ದೇಹ ನೋಡ್ಕೋತಾ ಇದೆ, ಕನ್ನಡಿಯಲ್ಲಿ ತನ್ನನ್ನ ತಾನು ನೋಡ್ಕೋತಾ ಇದೆ. ನಾವೇನ್ ಮಾಡ್ತಾ ಇದೀವಿ? ಈ ದೇಹ ತನ್ನನ್ನ ತಾನು ಕನ್ನಡಿಯಲ್ಲಿ ನೋಡ್ಕೋತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ. ಅದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ದೇಹ ಎಲ್ಲಾ ಕರ್ಮಗಳನ್ನ ಮಾಡುತ್ತೆ, ನಾವೇನು ಮಾಡ್ತಾ ಇಲ್ಲ. ಈ ದೇಹ ಯಾವ್ದ್ರಿಂದ ಆಗಿದೆ? ಇದು ಐಹಿಕ ಪ್ರಕೃತಿಯಿಂದ ಆಗಿದೆ. ಅದಕ್ಕೋಸ್ಕರ ನಾವಿಲ್ಲಿ ಏನನ್ನ ಅರ್ಥ ಮಾಡ್ಕೋಬೇಕು? ತಾನು ಏನನ್ನೂ ಮಾಡುವುದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡ್ತಾರೆ. ಇವಾಗ ನಾವೇನು ಮಾಡ್ತಿಲ್ಲ ಅನ್ನೋದನ್ನ ನಾವು ಯಾವಾಗ ನೋಡ್ಲಿಕ್ಕೆ ಶುರು ಮಾಡ್ತೀವೋ ನಾವು ನಿಜವಾಗಿ ನಾವು ನೋಡ್ಲಿಕ್ಕೆ ಶುರು ಮಾಡ್ತಾ ಇದ್ವಿ, ನಿಜವಾಗಿ ನಾವು ನೋಡ್ತಾ ಇದೀವಿ ಅಂತ. ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದ್ ಜಾಮೂನನ್ನ ತಗೊಂಡು ತಿನ್ಬೇಕು ಅಂತ ಅನ್ಸಿದ್ರೆ ಆ ಜಾಮೂನನ್ನ ನಾನು ತಿನ್ಬೇಕು ಅಂತ ಇಚ್ಛೆಯನ್ನ ಮಾತ್ರ ನಾನು ಪಡ್ತೀನಿ. ಆದ್ರೆ ಆ ಇಚ್ಛೆಯನ್ನ ಪೂರೈಸೋದಕ್ಕೆ ಭಗವಂತ ಅನುಮತಿ ಕೊಡ್ತಾನೆ. ಆಗ ನನ್ನ ದೇಹ ಏನ್ ಮಾಡುತ್ತೆ, ನನ್ನ ಕೈ ಆ ಜಾಮೂನನ್ನ ತಗೊಂಡು ಅದು ಬಾಯಲ್ಲಿ ಇಟ್ಕೊಳುತ್ತೆ. ಬಾಯಲ್ಲಿ ಇಟ್ಕೊಂಡು ಅದು ನುಂಗಿ ಅದು ಸಂತೋಷ ಪಡುತ್ತೆ. ಆ ನಾಲಿಗೆ ಅದನ್ನ ಎಂಜಾಯ್ ಮಾಡುತ್ತೆ. ಆ ಮನಸ್ಸು ಸಂತೋಷ ಪಡುತ್ತೆ ಅಲ್ವಾ. ಅಂದ್ರೆ ಇಲ್ಲಿ ಏನರ್ಥ? ಆತ್ಮ ನಾನೇನೂ ಮಾಡ್ತಾ ಇಲ್ಲ, ನಾನು ಇಚ್ಛೆ ಪಟ್ಟೆ ಅದನ್ನ ಆ ಕರ್ಮವನ್ನ ಮಾಡ್ತಾ ಇರೋದು ದೇಹ ಅಲ್ವಾ. ಇದನ್ನ ಯಾರು ಅರ್ಥ ಮಾಡ್ಕೋತಾರೆ? ತಾನು ಏನನ್ನೂ ಮಾಡ್ತಾ ಇಲ್ಲ, ಕರ್ಮ ಮಾಡ್ತಾ ಇರೋದು ಪ್ರಕೃತಿಯಿಂದ ಬಂದಿರುವಂತಹ ಈ ದೇಹ ಅಂತ ಹೇಳ್ಬಿಟ್ಟು
ಯಾರು ಅರ್ಥ ಮಾಡ್ಕೋತಾರೋ ಅವರೇ ಎಲ್ಲವನ್ನ ನಿಜವಾಗಿ ನೋಡ್ತಾ ಇದ್ದಾರೆ ಅಂತ ನೋಡಿ. ಎಷ್ಟು ಅದ್ಭುತವಾಗಿ ನೋಡಿ ಅರ್ಥ ಮಾಡ್ಕೊಂಡು ಈ ಚಿತ್ರವನ್ನ ಒಬ್ರು ಭಕ್ತರು ಬರ್ದಿದ್ದಾರೆ ಅಲ್ವಾ. ನೋಡಿ ಭಕ್ತರು ಬರೀಲಿಕ್ಕೆ ಮಾತ್ರನೇ ಸಾಧ್ಯ ಅಲ್ವಾ, ಯಾವ ವಿಜ್ಞಾನಿನೂ ಸಹ ಇದನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಸುಂದರವಾಗಿ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಈ ಶ್ಲೋಕವನ್ನ ಅಲ್ವಾ. ದೇಹವು ಎಲ್ಲ ಕರ್ಮಗಳನ್ನು ಮಾಡುತ್ತದೆ, ಅದು ಐಹಿಕ ಪ್ರಕೃತಿಯಿಂದ ಆಗಿದೆ, ತಾನು ಏನನ್ನೂ ಮಾಡೋದಿಲ್ಲ ಎಂದು ಯಾರು ನೋಡಬಲ್ಲರೋ ಅವರೇ ನಿಜವಾಗಿ ನೋಡುತ್ತಾರೆ ಅಲ್ವಾ. ಇವಾಗ ನಾನ್ ತಿಂತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಅರ್ಥ ಮಾಡ್ಕೊಂಡ್ರೆ ನಾವು ನಿಜವಾಗಿ ನೋಡ್ತಾ ಇಲ್ಲ ಅಲ್ವಾ. ಯಾಕಂದ್ರೆ ನಾನ್ ತಿಂತಾ ಇಲ್ಲ, ನನ್ನ ದೇಹ ತಿಂತಾ ಇರೋದು, ನನ್ನ ದೇಹ ಅನುಭವಿಸ್ತಾ ಇರೋದು, ನನ್ನ ಮನಸ್ಸು ಅದನ್ನ ಎಂಜಾಯ್ ಮಾಡ್ತಾ ಇರೋದು ಅಲ್ವಾ. ಹರೇ ಕೃಷ್ಣ. ಸೊ ಇವಾಗ ನಮಗೆ ನೆಕ್ಸ್ಟ್ ಶ್ಲೋಕದಲ್ಲಿ ಏನನ್ನ ಹೇಳ್ತಿದಾರೆ, ಅದಕ್ಕೆ ನಾವು ಎಂತ ಸ್ಥಿತಿಗೆ ಬೇಕು ಇಷ್ಟು ಜ್ಞಾನವನ್ನ ತಿಳ್ಕೊಂಡ್ಮೇಲೆ ಅಲ್ವಾ. ಸೊ ದೇಹದಲ್ಲಿ ವಾಸ ಮಾಡ್ತಾ ಇರೋರು ಯಾವತ್ತೂ ಅವರು ನಾಶ ಆಗೋದಿಲ್ಲ. ಮತ್ತೆ ನಾವು ಯಾವಾಗ ನಮ್ಮ ಜೊತೆ ಪರಮಾತ್ಮ ಇದ್ದಾನೆ ಅಂತ ನಮ್ಗೆ ಗೊತ್ತಾಗುತ್ತೋ ಆಗ ನಾವು ಯಾವುದೇ ಒಂದು ತಪ್ಪನ್ನ ಮಾಡೋದಿಲ್ಲ, ನಾವು ಹೀನಾಯ ಸ್ಥಿತಿಗೆ ನಾವು ತಂದ್ಕೊಳೋದಿಲ್ಲ. ಮತ್ತೆ ನಾನು ಏನನ್ನೂ ಮಾಡ್ತಾ ಇರೋದೇ ಈ ಪ್ರಕೃತಿಯಿಂದ ಆಗಿರೋ ಈ ದೇಹ ಅಂತ ನಾವ್ ಯಾವಾಗ ಅರ್ಥ ಮಾಡ್ಕೋತೀವೋ ಆಗ ಎಂತಹ ಒಂದು ಸ್ಥಿತಿಯನ್ನ ನಮ್ಗೆ ತಲುಪ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಇದನ್ನ ಓದಿ 31 ಶ್ಲೋಕ. ಹರೇ ಕೃಷ್ಣ ಮಾತಾಜಿ. ಯಾರು ಓದಿಲ್ವೋ ಅವ್ರು ಓದಿ, ಬೇಗ ಓದಿ, ನಂದು 5 ನಿಮಿಷದಲ್ಲಿ ಮುಗಿಸ್ತಾನಂತೆ. ಯದಾ ಭೂತಪೃತದ್ಭಾವ ಮೇಕಸ್ತಮನುಪಶ್ಯತಿ ತತಹೇವ ಛ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ವಿವೇಚಯುಳ್ಳ ಮನುಷ್ಯನು ಬೇರೆ ಬೇರೆ ಐಹಿಕ ದೇಹಗಳ ಕಾರಣದಿಂದ ಬೇರೆ ಬೇರೆ ಅಸ್ತಿತ್ವಗಳನ್ನು ನೋಡುವುದನ್ನು ಬಿಟ್ಟಾಗ ಮತ್ತು ಎಲ್ಲೆಲ್ಲೂ ಜೀವಿಗಳು ಹೇಗೆ ವಿಸ್ತಾರ ಹೊಂದುತ್ತಾರೆ ಎನ್ನುವುದನ್ನು ಕಂಡಾಗ ಅವನು ಬ್ರಹ್ಮನ್ ಪರಿಕಲ್ಪನೆಯನ್ನು ತಲುಪುತ್ತಾನೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಈ ಶ್ಲೋಕ ಅಲ್ವಾ. ಸೊ ಇವಾಗ ಯಾವಾಗ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ, ಈ 84 ಲಕ್ಷ ದೇಹಗಳು ಏನಿದೆ ಅದು ಬರೋದು ಪ್ರಕೃತಿಯಿಂದ, ಆದ್ರೆ ಅದರಲ್ಲಿ ವಾಸ ಮಾಡ್ತಾ ಇರೋದು ಆತ್ಮ ಅವರು ಭಗವಂತನ ವಿಭಿನ್ನ ಅಂಶ, ಅಂದ್ರೆ ಸತ್ ಚಿತ್ತ ಆನಂದ ಸ್ವರೂಪಿ ಅಂತ ಗೊತ್ತಾದಾಗ ಏನಾಗುತ್ತೆ, ನಾವು ಅವಾಗ ಎಲ್ಲ ಜೀವರಾಶಿಗಳನ್ನ ನಾವು ದೇಹದಿಂದ ನೋಡೋದನ್ನ ನಾವು ಬಿಟ್ಬಿಡ್ತೀವಿ. ಸೊ ಅವಾಗ ನಾವ್ ಎಂತ ಸ್ಥಿತಿಗೆ ಹೋಗ್ತೀವಿ, ನಾವು ಬ್ರಹ್ಮಭೂತ ಹಂತಕ್ಕೆ ಹೋಗ್ತೀವಿ ಅಲ್ವಾ. ಜೀವಭೂತ ಎಲ್ಲರನ್ನು ನಾವು ಜೀವಭೂತ ಅನ್ನೋ ಒಂದು ನೋಡುವ ಹಂತವನ್ನ ಬಿಟ್ಟು ನಾವು ಬ್ರಹ್ಮಭೂತ ಹಂತಕ್ಕೆ ಬರ್ತೀವಿ. ಬ್ರಹ್ಮಭೂತ ಹಂತಕ್ಕೆ ಬಂದ್ರೆ ಏನಾಗುತ್ತೆ, ನಾವು ಅಂದ್ರೆ ಎಲ್ಲರನ್ನೂ ಸಹ ಭಗವಂತನ ವಿಭಿನ್ನ ಅಂಶ ಅಂತ ಗುರುತಿಸ್ಕೊಳ್ಳೋದನ್ನ ನಾವು ಕಲ್ತ್ಕೊಳ್ಲಿಕ್ಕೆ ಶುರು ಮಾಡಿದಾಗ ಆ ಬ್ರಹ್ಮಭೂತ ಹಂತ ಎಲ್ಲರನ್ನೂ ಸಹ ಸಮನಾಗೆ ಕಾಣ್ತೀವಿ ನಾವು ಅಲ್ವಾ. ಎಲ್ಲರ ದೇಹದಲ್ಲೂ ಅವನು ಏನು ಒಂದು ಬ್ರಾಹ್ಮಣ ಇರ್ಬೋದು ಅಥವಾ ನಾಯಿನ ತಿನ್ನುವಂತಹ ಅಂತ್ಯಜ ಅಂತ ನಾವೇನ್ ಕರಿತೀವೋ ಅವನು ಇರ್ಬೋದು, ಎಲ್ಲರ ಹೃದಯದಲ್ಲೂ ಭಗವಂತ ಇದ್ದಾರೆ, ಎಲ್ಲರನ್ನೂ ಸಹ ಸರಿ ಸಮಾನರು ಅಂತ ಹೇಳ್ಬಿಟ್ಟು ಆ ಬ್ರಹ್ಮಭೂತ ಪ್ರಸನ್ನಾತ್ಮ ಹಂತಕ್ಕೆ ಬಂದಾಗ ನಾ ಶೋಚತಿ ನಾ ಕಾಂಕ್ಷತಿ. ಅವಾಗ ಏನಾಗುತ್ತೆ, ನಾವು ಆ ಭಗವಂತನ ಶುದ್ಧ ಭಕ್ತಿ ಸೇವೆಯನ್ನ ಮಾಡೋ ಒಂದು ಹಂತಕ್ಕೆ ನಾವು ಬರ್ತೀವಿ. ಅದಕ್ಕೋಸ್ಕರ ನಾವು ಆ ಜೀವಭೂತ ಹಂತದಿಂದ ನಾವು ಬ್ರಹ್ಮಭೂತ ಹಂತಕ್ಕೆ ನಾವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ನಮ್ಗೆ ಕೃಷ್ಣ. ನಾವ್ ಯಾವಾಗ ಈ ಜ್ಞಾನವನ್ನ ಪಡ್ಕೋತೀವೋ ಆಗ ನಾವು ಬ್ರಹ್ಮಭೂತ ಹಂತಕ್ಕೆ ನಾವು ಬರ್ತೀವಿ. ಬ್ರಹ್ಮಭೂತ ಹಂತಕ್ಕೆ ಬಂದ್ರೆ ಭಕ್ತಿಯಲ್ಲಿ ನಾವು ಸ್ಥಿರಗೊಳ್ತೀವಿ. ಭಕ್ತಿಯನ್ನ ಮಾಡಿದಾಗ ನಾವು ಪರಮಗತಿನ ನಾವು ತಲುಪಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದು 32ನೇ ಶ್ಲೋಕವನ್ನ ಓದಿ ಯಾರು. ಹರೇ ಕೃಷ್ಣ ಮಾತಾಜಿ. ಅನಾದಿತ್ವ ನಿರ್ಗುಣತ್ವ ಪರಮಾತ್ಮ ಯಮವ್ಯಯಃ ಶರೀರಸ್ಥು ಕೌಂತೆಯ ನಾ ಕರೋತಿ ನ ಲಿಪ್ಯತೆ. ಅನುವಾದ. ಅರ್ಜುನ, ಅವಿನಾಶಿಯಾದ ಆತ್ಮವು ದಿವ್ಯವಾದದ್ದು, ನಿತ್ಯವಾದದ್ದು ಮತ್ತು ಗುಣಗಳನ್ನು ಮೀರಿದ್ದು. ಶಾಶ್ವತ ನೋಟವಿರುವವನು ಇದನ್ನು ಕಾಣಬಲ್ಲರು. ಐಹಿಕ ದೇಹದ ಸಂಪರ್ಕವಿದ್ದರೂ ಆತ್ಮ ಏನನ್ನು ಮಾಡುವುದಿಲ್ಲ ಮತ್ತು ಲಿಪ್ತವಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ ಅಲ್ವಾ. ಇದು ನಮ್ಗೆ ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೊಂಡಿರೋದು. ನಾವ್ ಯಾವಾಗ ನಾವು ನಮ್ಮನ್ನ ಆತ್ಮ ಅಂತ ಅರ್ಥ ಮಾಡ್ಕೋತೀವೋ, ನಾವು ದೇಹದಿಂದ ಗುರುತಿಸ್ಕೊಳ್ಳೋದನ್ನ ಬಿಟ್ಟು ಬಿಡ್ತೀವೋ ಅವಾಗ ಏನಾಗುತ್ತೆ, ನಾನು ಏನೂ ಮಾಡ್ತಾ ಇಲ್ಲ, ಇದು ಕರ್ಮ ಮಾಡ್ತಾ ಇರೋದೇ ದೇಹ ಅಂತ ಇದ್ದಾಗ ನಮ್ಗೇನಾಗುತ್ತೆ, ಅಲ್ಲಿ ನಮ್ಗೆ ಡೂಯರ್ಶಿಪ್ ಬರೋದಿಲ್ಲ. ಅಂದ್ರೆ ನಾನು ಒಡೆತನದ ಭಾವನೂ ಬರೋದಿಲ್ಲ, ನಾನೇ ಕರ್ಮವನ್ನ ಮಾಡ್ತಾ ಇದೀನಿ ಅನ್ನೋ ಒಂದು ಭಾವ ಬರೋದಿಲ್ಲ. ಅವಾಗ ಏನಾಗುತ್ತೆ, ನಾವು ಯಾವುದೇ ಒಂದು ಬಂಧನಕ್ಕೆ ನಾವು ಸಿಕ್ಕಾಕೊಳ್ಳೋದಿಲ್ಲ. ನಾ ಕರೋತಿ ನಾ ಲಿಪ್ಯತಿ. ನಾನು ಏನನ್ನೂ ಮಾಡ್ತಾ ಇಲ್ಲ, ಮಾಡ್ತಾ ಇರೋದೇ ಈ ದೇಹ, ಪ್ರಕೃತಿಯಿಂದ ಬಂದಿರುವಂತಹ ದೇಹ ಅಂತ ನಾವ್ ಯಾವಾಗ ಅರ್ಥ ಮಾಡ್ಕೋತೀವೋ ಆಗ ನಾವು ನಾ ಲಿಪ್ಯತೆ, ನಾವ್ ಯಾವ್ದಕ್ಕೂ ಸಹ ನಾವು ಬಂಧನಕ್ಕೆ ನಾವು ಒಳಗಾಗೋದಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾರೆ. ಮುಂದಿನ 2 ಶ್ಲೋಕ ಇದರ ವಿಸ್ತರಣೆ ಆಕ್ಚುಲಿ. ಅಂದ್ರೆ ನಾ ಕರೋತಿ ನಾ ಲಿಪ್ಯತೆ ಅನ್ನೋದನ್ನ ನಮ್ಗೆ ಮುಂದಿನ 2 ಶ್ಲೋಕಗಳು ನಮ್ಗೆ ತಿಳಿಸಿಕೊಡುತ್ತೆ. ಹರೇ ಕೃಷ್ಣ. ಇಲ್ಲಿ ನಮ್ಗೆ ಆತ್ಮ ನಾ ಲಿಪ್ಯತೆ ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದಾರೆ, ನಾ ಕರೋತಿ ನಾ ಲಿಪ್ಯತೆ. ಯಾವಾಗ ನಮ್ಗೆ ಅರ್ಥ ಆಗತ್ತೆ ಈ ಆತ್ಮ ಅನ್ನೋದು ನಿತ್ಯವಾದದ್ದು, ಅದು ದಿವ್ಯವಾದದ್ದು, ಅದು ಸತ್ಚಿತ್ತ ಆನಂದ ಸ್ವರೂಪಿ ಅಂತ ಹೇಳ್ಬಿಟ್ಟು ಯಾರನ್ನ ಅರ್ಥ ಮಾಡ್ಕೊಂಡು ಆಗ ಐಹಿಕ ದೇಹದಲ್ಲಿ ಅದಿದ್ರೂ ಸಹ ಅದು ಆತ್ಮ ಏನನ್ನೂ ಮಾಡ್ತಾ ಇಲ್ಲ, ಮತ್ತೆ ಅದು ಬಂಧನಕ್ಕೂ ಒಳಗಾಗೋದಿಲ್ಲ. ಹೇಗೆ ಅದು ಬಂಧನಕ್ಕೆ ಒಳಗಾಗೋದಿಲ್ಲ ಅನ್ನೋದನ್ನ ನಮ್ಗೆ ಇಲ್ಲಿ
ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಕೃಷ್ಣ. ಯಾರಾದ್ರೂ ಇದನ್ನ ಓದಿ, ಬೇಗ ಬೇಗ ಓದಿ ಪ್ಲೀಸ್, 9 ಗಂಟೆ ಆಗ್ತಾ ಇದೆ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಯಥಾ ಸರ್ವಗತಂ ಸೌಕ್ಷಾತ್ ಆಕಾಶಂ ಉಪಲಿಪ್ಯತೆ ಸರ್ವತ್ರ ಅವಸ್ಥಿತಾ ದೇಹೇ ತಥಾ ಆತ್ಮಾನ ಉಪಲಿಪ್ಯತೆ. ಅನುವಾದ. ನೆಕ್ಸ್ಟ್ ಶ್ಲೋಕ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ 33ನೇ ಶ್ಲೋಕ. ಯಥಾ ಪ್ರಕಾಶಯತ್ಯೇಕಃ ಕೃಷ್ಣಂ ಲೋಕಂ ಇಮಂ. ಸಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 33ನೇ ಶ್ಲೋಕ ಓದಿ ಮಾತಾಜಿ. ಅದೇ ಓದಿದ್. ಓಕೆ ಮಾತಾಜಿ. ಯಥಾ ಪೃಥಕ್. ಮಾತಾಜಿ ಇರ್ಲಿ ಬಿಡಿ ಮಾತಾಜಿ, 1 ನಿಮಿಷ ನಾನೇ ಓದ್ಬಿಡ್ತೀನಿ. ಯದಾಭೂತ ಪೃಥಕ್ ಭಾವಂ ಏಕಸ್ಥಂ ಅನುಪಶ್ಯತಿ ತತ ಏವಚ ವಿಸ್ತಾರಂ ಬ್ರಹ್ಮ ಸಂಪದ್ಯತೆ ತದಾ. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಆಕಾಶವು ಎಲ್ಲೆಲ್ಲೂ ಇದ್ರೂ ತನ್ನ ಸೂಕ್ಷ್ಮ ಸ್ವರೂಪದಿಂದಾಗಿ ಅದು ಯಾತರೊಡನೆಯೂ ಬೆರೆಯುವುದಿಲ್ಲ. ಹಾಗೆಯೇ ಬ್ರಹ್ಮನ್ ದೃಷ್ಟಿಯಲ್ಲಿ ಸ್ಥಿತನಾಗಿರುವ ಆತ್ಮನು ಈ ದೇಹದಲ್ಲಿದ್ದರೂ ದೇಹದ ಜೊತೆಗೆ ಬೆರೆಯುವುದಿಲ್ಲ. ಯಾವಾಗ ನಾವು ಆ ಬ್ರಹ್ಮಭೂತ ಹಂತಕ್ಕೆ ಹೋಗ್ತೀವೋ, ನಾವು ಈ ದೇಹದಲ್ಲಿ ವಾಸ ಮಾಡ್ತಿದ್ರು ಸಹ ನಮ್ಗೆ ಆ ದೇಹದಿಂದ ನಮ್ಮನ್ನ ನಾವು ಗುರುತಿಸ್ಕೊಳ್ಳೋದಿಲ್ಲ. ಹಾಗಾಗಿ ಈ ಒಡೆತನದ ಭಾವ ಇರೋದಿಲ್ಲ. ಅವಾಗ ಏನಾಗುತ್ತೆ, ಅದಕ್ಕೆ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಹೇಗೆ. ಹರೇ ಕೃಷ್ಣ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಮ್ಯೂಟ್ ಮಾಡ್ಕೊಳ್ಳಿ. ಇವಾಗ ಆಕಾಶನೂ ಸಹ ಎಲ್ಲ ಕಡೆ ಇರುತ್ತೆ, ಆದ್ರೆ ಅದು ಯಾವ್ದ್ರ ಜೊತೆ ಅದು ಬೆರೆಯೋದಿಲ್ಲ ಅಲ್ವಾ. ಅದೇ ತರನೇ ಇವಾಗ ವಾಯು, ಆ ವಾಯುನು ಸಹ ಈಗ ಅದು ನೀರಿನ ಒಳಗಡೆನೂ ಇರುತ್ತೆ, ಆ ಮಣ್ಣಿನ ಒಳಗಡೆ ಇರುತ್ತೆ, ಮತ್ತೆ ಮಲದ ಜೊತೆನೂ ಇರುತ್ತೆ. ಆದ್ರೆ ಯಾವತ್ತೂ ಸಹ ಅದು ಅದ್ರ ಜೊತೆ ಬೆರಕೆ ಆಗೋದಿಲ್ಲ. ಅದೇ ತರನೇ ಇವಾಗ ನಮ್ಮ ದೇಹ, ಅಂದ್ರೆ ನಮ್ಮ ದೇಹದ ಒಳಗಡೆ ಆತ್ಮ ವಾಸ ಮಾಡ್ತಿದ್ರು ಸಹ ನವದ್ವಾರ ಪುರೇ ದೇಹಿ ಅಂತ ನಾವೇನ್ ಹೇಳ್ತೀವೋ, ಆ ದೇಹದಲ್ಲಿ ಈ ಆತ್ಮ ವಾಸ ಮಾಡ್ತಿದ್ರು ಸಹ ಯಾವಾಗ ಅದಕ್ಕೆ ಈ ಆ ಜ್ಞಾನ ಚಕ್ಷುಗಳಿಂದ ಅದು ಎಲ್ಲವನ್ನ ನೋಡೋದನ್ನ ಅದು ಅರ್ಥ ಮಾಡ್ಕೊಳುತ್ತೋ, ಆಗ ಅದು ಈ ದೇಹದ ಒಳಗಡೆ ಇದ್ರೂ ಸಹ ಅದರೊಳಗಡೆ ಅದರ ಜೊತೆ ಅದು ಬೆರೆಯೋದಿಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಆತ್ಮನು ಈ ದೇಹದಲ್ಲಿ ಇದ್ರೂ ಸಹ ಅದ್ರ ಜೊತೆ ಬೆರೆಯೋದಿಲ್ಲ. ಯಾವಾಗ ನಾವು ಬ್ರಹ್ಮನ್ ದೃಷ್ಟಿಯಲ್ಲಿ ನಾವು ಸ್ಥಿತನಾಗ್ತೀವೋ, ಆಗ ನಾವು ದೇಹದ ಜೊತೆ ನಾವು ಬೆರೆಯೋದಿಲ್ಲ. ಇಲ್ಲಾಂದ್ರೆ ನಾವು ದೇಹದಿಂದ ಗುರುತಿಸ್ಕೊತೀವಿ. ನಾವು ದೇಹದಿಂದ ಗುರುತಿಸ್ಕೊಂಡಿದ ತಕ್ಷಣ ನಮ್ಗೆ ಸುಖ ದುಃಖ ಬರುತ್ತೆ ಅಲ್ವಾ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ನಮ್ಗೆ ನಾ ಕರೋತಿ, ಆತ್ಮ ಏನನ್ನೂ ಮಾಡೋದಿಲ್ಲ ಅನ್ನೋದನ್ನ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದನ್ನ ಓದಿ ಯಾರಾದ್ರೂ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಭರತ ವಂಶಜನಾದ ಅರ್ಜುನನೇ, ಒಬ್ಬನೇ ಸೂರ್ಯನು ಇಡೀ ವಿಶ್ವವನ್ನು ಹೇಗೆ ಬೆಳಗುತ್ತಾನೋ ಹಾಗೆಯೇ ದೇಹದೊಳಗಿರುವ ಜೀವಿಯು ಪ್ರಜ್ಞೆಯಿಂದ ಇಡೀ ದೇಹವನ್ನು ಬೆಳಗುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿ ನಮ್ಗೆ ಏನನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ಇವಾಗ ನಮ್ಗೆ ಗೊತ್ತಿರೋ ಹಾಗೆ ಒಬ್ಬ ಸೂರ್ಯನೇ ಈ ಜಗತ್ತನ್ನ ಬೆಳಗ್ತಾ ಇದ್ದಾನೆ. ಅದೇ ತರನೇ ಒಂದು ಆತ್ಮ, ಅಂದ್ರೆ ಒಂದೇ ಒಂದು ಆತ್ಮ ಈ ದೇಹದಲ್ಲಿ ಹೃದಯ ಭಾಗದಲ್ಲಿ ಇದ್ರೂ ಸಹ ಅದು ತನ್ನ ಪ್ರಜ್ಞೆಯಿಂದ ಇಡೀ ದೇಹವನ್ನ ಅವನು ಬೆಳಗ್ತಾ ಇದ್ದಾನೆ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಪ್ರಶ್ನೆ ಬರುತ್ತೆ, ಇಡೀ ದೇಹವನ್ನ ಬೆಳಗ್ತಾ ಇರ್ಲಿಕ್ಕೆ ಕಾರಣ ಈ ಆತ್ಮ. ಮತ್ತೆ ಆತ್ಮ ಮತ್ತೆ ಈ ದೇಹದ ಜೊತೆ ಏನು ಬೆರೆಯೋದಿಲ್ಲ ಅಂತ ಹೇಳ್ತೀರಲ್ಲ, ಹೇಗೆ ಸಾಧ್ಯ ಅಂತ ನಮಗೆ ಪ್ರಶ್ನೆ ಬರುತ್ತೆ ಅಲ್ವಾ. ಹಂಗ ಅನ್ಸತ್ತೆ ಅಲ್ವಾ. ಇಲ್ಲಿ ಇದಕ್ಕಿಂತ ಮುಂಚೆ ನಾವೇನ್ ತಿಳ್ಕೊಂಡ್ವಿ, ಆತ್ಮ ಈ ದೇಹದಲ್ಲಿ ಇದ್ರೂ ಸಹ ಆ ದೇಹದೊಂದಿಗೆ ಬೆರೆಯೋದಿಲ್ಲ ಯಾವಾಗ ಆ ಬ್ರಹ್ಮನ್ ಸ್ಥಿತಿಗೆ ಬರುತ್ತೋ ಆಗ ಅಂತ ನಾವ್ ಹೇಳಿದ್ವಿ. ಆದ್ರೆ ಇಲ್ಲಿ ಆತ್ಮದ ಇರುವಿಕೆಯಿಂದನೇ ಇಲ್ಲಿ ದೇಹದಲ್ಲಿ ಪ್ರಜ್ಞೆ ಅಂತ ಇದೆ, ಚಲನವಲನಗಳು ನಡೀತಾ ಇದೆ. ಮತ್ತೆ ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಈ ಆತ್ಮ ದೇಹದ ಒಳಗಡೆ ಇದ್ರೂ ಸಹ ಈ ಆತ್ಮದ ಪರಿಣಾಮ ಈ ದೇಹದ ಮೇಲೆ ಬೀರ್ಬೇಕು ಅಂತಂದ್ರೆ ಅಲ್ಲಿ ಪರಮಾತ್ಮನ ಒಂದು ಏನ್ ಇರ್ಬೇಕು, ಅವರ ಉಪಸ್ಥಿತಿ ಇರ್ಬೇಕು. ಆ ಪರಮಾತ್ಮನ ಉಪಸ್ಥಿತಿಯಿಂದನೇ ಅಲ್ಲಿ ಆತ್ಮದಿಂದ ಬರುವಂತಹ ಈ ಪ್ರಜ್ಞೆ ಇಡೀ ದೇಹವನ್ನು ಬೆಳಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊತಿರೋದು. ಅದಕ್ಕೆ ಇಲ್ಲಿ ಆತ್ಮ ಅದು ಏನನ್ನ ಅದು ಮಾಡ್ತಾ ಇಲ್ಲ. ಇಲ್ಲಿ ನಾ ಕರೋತಿ, ಆತ್ಮ ನಾ ಕರೋತಿ, ಅದೇ ನಾ ಕರೋತಿ ನಾ ಲಿಪ್ಯತೆ, ಅದು ಬ್ರಹ್ಮಭೂತ ಹಂತ ಅಂತ ಹೇಳ್ಬಿಟ್ಟು ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಸೊ ಪ್ರಜ್ಞೆ ಅನ್ನೋದು ಜಡ ವಸ್ತುವಿನ ಸಂಯೋಜನೆಯಿಂದ ಆದದ್ದಲ್ಲ, ಅದು ಜೀವಿಯ ಲಕ್ಷಣ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಇದು ಕೊನೆ ಶ್ಲೋಕ. ಕ್ಷೇತ್ರಜ್ಞ ಯೋರೇವಂ ಅಂತರಂ ಜ್ಞಾನ ಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂ ಚ ಏ ವಿದುರ್ಯಾಂತಿ ತೇ ಪರಂ. ನೋಡಿ ಇಲ್ಲಿ ನಮ್ಗೆ ಕೊನೆಯದಾಗಿ ಕೃಷ್ಣ ಯಾವಾಗ್ಲೂ ಅಷ್ಟೇ ಅಲ್ವಾ, ಅವರು ಸಮ್ಮರೈಸ್ ಮಾಡ್ತಾರೆ. ಇಲ್ಲಿ ಎಲ್ಲವನ್ನ ಹೇಳ್ತಾ ಇದ್ದಾರೆ ನೋಡಿ. ಕ್ಷೇತ್ರಜ್ಞ, ಜ್ಞಾನ, ಪ್ರಕೃತಿ, ಭೂತ ಎಲ್ಲವನ್ನು ಸಹ ನಮ್ಗೆ ಇಲ್ಲಿ ಕೊನೆಯದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನದ ಕಣ್ಣುಗಳಿಂದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ನಡುವಣ ವ್ಯತ್ಯಾಸವನ್ನ ಕಾಣಬಲ್ಲವರು ಮತ್ತು ಐಹಿಕ ಪ್ರಕೃತಿಯಲ್ಲಿ ಬಂಧನದಿಂದ ಮೋಕ್ಷ ಪಡೆಯುವ ಪ್ರಕ್ರಿಯೆಯನ್ನ ಅರ್ಥ ಮಾಡಿಕೊಳ್ಳಬಲ್ಲವರು ಪರಮಗತಿಯನ್ನು ಮುಟ್ಟುತ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಿ, ಯಾರು ಜ್ಞಾನದ ಕಣ್ಣುಗಳಿಂದ
ಕ್ಷೇತ್ರ ದೇಹ ಅದು ಜಡವಸ್ತು, ಕ್ಷೇತ್ರಜ್ಞ ಇಬ್ರಿದ್ದಾರೆ, ಆತ್ಮ ಮತ್ತೆ ಪರಮಾತ್ಮ ಅಲ್ವಾ, ವ್ಯಕ್ತಿಗತ ಕ್ಷೇತ್ರಜ್ಞ ಮತ್ತೆ ಪರಮ ಕ್ಷೇತ್ರಜ್ಞ ಅವರಿಬ್ರು ಒಂದೇ ಅಲ್ಲ, ಅವರಿಬ್ರು ನಡುವೆ ಅಜಗಜಾಂತರ ವ್ಯತ್ಯಾಸ ಇದೆ. ಇದನ್ನ ಯಾರು ಕಾಣ್ತಾರೋ ಅವ್ರು ಮಾತ್ರನೇ ಈ ಐಕ ಪ್ರಕೃತಿಯಿಂದ ಅವರು ಅಂದ್ರೆ ಈ ದೇಹದಿಂದ ಅವರು ದೇಹದಲ್ಲಿ ನಾವು ಬಂಧನಕ್ಕೆ ಒಳಗಾಗ್ಬಿಟ್ಟಿದೀವಿ ಅಲ್ವಾ, ಈ ದೇಹದಿಂದ ಹೊರಗಡೆ ಬರೋದು ಅಂದ್ರೆ ಈ ಜನನ ಮರಣಗಳ ಆ ಪ್ರಕ್ರಿಯೆಯಿಂದ ಅವರು ಹೊರಗಡೆ ಬರುವಂತಹ ಒಂದು ಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಮಾಡ್ಕೊಂಡು ಅವರು ತಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ಅಂದ್ರೆ ಅವರು ಶ್ರವಣ ಪ್ರಕ್ರಿಯೆಯನ್ನ ಮಾಡಿ ಗುರುಗಳ ಆಶ್ರಯವನ್ನ ಪಡ್ಕೊಂಡಾಗ ಭಕ್ತಿ ಮಾರ್ಗವನ್ನ ಮಾಡಿದಾಗ ಅವರು ಪರಮಗತಿಯನ್ನ ತಲುಪಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ನಾವು ಈ 3 ವಾರಗಳಿಂದ ನಾವು ಕ್ಷೇತ್ರ ಮತ್ತೆ ಕ್ಷೇತ್ರಜ್ಞನ ಬಗ್ಗೆ ನಾವು ತಿಳ್ಕೊಂಡ್ವಿ. ಜ್ಞಾನದ ಪ್ರಕ್ರಿಯೆಗಳು 20 ಜ್ಞಾನದ ಪ್ರಕ್ರಿಯೆಗಳನ್ನ ನಾವು ತಿಳ್ಕೊಂಡ್ವಿ. ಜ್ಞಾನದ ವಿಷಯ ಅಂದ್ರೆ ಕ್ಷೇತ್ರ, ಇಬ್ಬರು ಕ್ಷೇತ್ರಜ್ಞರನ್ನ ನಾವು ತಿಳ್ಕೊಂಡ್ವಿ, ಅವರ ವ್ಯತ್ಯಾಸಗಳನ್ನ ನಾವು ತಿಳ್ಕೊಂಡ್ವಿ, ಅವರ ಗುಣಲಕ್ಷಣಗಳನ್ನ ನಾವು ತಿಳ್ಕೊಂಡ್ವಿ. ಅದಾದ್ಮೇಲೆ ಪ್ರಕೃತಿ ಪುರುಷ ಮತ್ತು ಅವರ ಸಂಯೋಜನೆ ಹೇಗಾಯ್ತು, ಜೀವಿ ಅವರು ಭಗವಂತನ ವಿರುದ್ಧ ಬಂಡಾಯವನ್ನ ಎದ್ದು ಅದು ನಾನು ಭೋಕ್ತನಾಗ್ಬೇಕು, ಆ ಭುಂಕ್ತೆ ಅನ್ನೋ ಒಂದು ಆ ಮನಸ್ಥಿತಿ ಬಂದಿರೋದ್ರಿಂದಾನೇ ಇದು ಪುರುಷ ಅಂದ್ರೆ ಅವರ ಸಂಯೋಜನೆ, ಪ್ರಕೃತಿ ಮತ್ತೆ ಪುರುಷರ ಸಂಯೋಜನೆ ಆಯ್ತು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ನಾವ್ ಇದರಿಂದ ಹೊರಗಡೆ ಬರ್ಬೇಕು ಅಂತಂದ್ರೆ ನಾವೆಲ್ಲವನ್ನ ನಾವು ಜ್ಞಾನದ ದೃಷ್ಟಿಯಿಂದ ನಾವು ನೋಡ್ಬೇಕಾಗತ್ತೆ. ಜ್ಞಾನದ ದೃಷ್ಟಿಯಿಂದ ನೋಡಿದಾಗ ನಾವು ಈ ಆತ್ಮ ಈ ದೇಹದಲ್ಲಿ ವಾಸ ಮಾಡ್ತಿದ್ರು ಸಹ ನಾ ಕರೋತಿ ನಾ ಲಿಪ್ಯತೆ, ಅದು ಏನನ್ನೂ ಮಾಡೋದಿಲ್ಲ ಮತ್ತೆ ಅದು ಬಂಧನಕ್ಕೆ ಒಳಗಾಗೋದಿಲ್ಲ, ಪರಮಗತಿಯನ್ನ ಅದು ಮುಟ್ಟಬಹುದು ಅನ್ನೋ ಒಂದು ಜ್ಞಾನವನ್ನ ನಾವು ಇವತ್ತಿನ ಅಧ್ಯಾಯದಲ್ಲಿ ನಾವು ಪಡ್ಕೊಂಡ್ವಿ. ಸೊ ನಾವು ಈ ಮತ್ತೆ ಈ 84 ಲಕ್ಷ ಜೀವರಾಶಿಗಳ ದೇಹವನ್ನ ನಾವು ಪಡಿತಾ ಇರೋದಕ್ಕೆ ಕಾರಣ ನಾವು ಈ 3 ರೂಪದಲ್ಲಿ ನಾವು ಜೀವನವನ್ನ ಮಾಡ್ಕೊಳ್ಲಿಕ್ಕೆ ನಾವು ಒಳಗಾಗಿಸ್ಕೊಳ್ಳೋದೇ ಕಾರಣ. ಅದಕ್ಕೋಸ್ಕರ ನಮ್ಗೆ ಮುಂದಿನ ಅಧ್ಯಾಯಗಳಲ್ಲಿ ನಮ್ಗೆ ಕೃಷ್ಣ ತಿಳಿಸಿಕೊಡ್ತಾ ಹೋಗ್ತಾರೆ ಈ 3 ಗುಣಗಳ ಬಗ್ಗೆ ಹೆಚ್ಚಾಗಿ ಆ ಜ್ಞಾನವನ್ನ ಪಡ್ಕೊಂಡು ನಾವು ಆ 3 ಗುಣಗಳನ್ನ ಮೀರಿ ನಾವು ಆ ಶುದ್ಧ ಸತ್ವ ಸ್ಥಿತಿಗೆ ನಾವು ಬರ್ಬೇಕಾಗಿದೆ. ಹರೇ ಕೃಷ್ಣ. ಸೊ ಇವತ್ತಿನ ದಿವಸ ನಾನು ಈ 13ನೇ ಅಧ್ಯಾಯವನ್ನ ನಾನು ಮುಗಿಸಿದೀನಿ. ಶ್ರೀಮದ್ ಭಗವದ್ಗೀತಾ ಗ್ರಂಥ ಮಹಾರಾಜ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಇಲ್ಲಿ ನದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿಗೆ ಕಿ ಜೈ, ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಸಹ ಧನ್ಯವಾದಗಳು ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಕೇಳಿರೋದಕ್ಕೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಬಹುದು. ಎಲ್ಲರೂ ಅಟೆಂಡೆನ್ಸ್ ಅನ್ನ ಹಾಕಿ, ಶೋಭಾ ಮಾತಾಜಿ ಹಾಕಿದ್ದಾರೆ ಅಟೆಂಡೆನ್ಸ್ ಲಿಂಕ್ ಅನ್ನ, ಯಾಕಂದ್ರೆ ಅಟೆಂಡೆನ್ಸ್ ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಮತ್ತೆ ಆ ಶ್ಲೋಕಗಳನ್ನ ನೀವು ಬಾಯ್ಹಾಟ್ ಮಾಡ್ಕೊಳ್ಳಿ. 13ನೇ ಅಧ್ಯಾಯದ ಶ್ಲೋಕಗಳು ಯಾವ್ದಿದೆ ಅದನ್ನ ಬಾಯ್ಹಾಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಅದು ಕ್ವಶನ್ಸ್ ಅನ್ನ ಕೊಟ್ಟಿಲ್ಲ ಪ್ರೇಮಾ ಕಿಶೋರಿ ಮಾತಾಜಿ, ಅವ್ರು ಕೊಟ್ಟಿದ ತಕ್ಷಣ ನಿಮ್ಗೆ ಕ್ವಶನ್ಸ್ ಅನ್ನ ಕೊಡ್ತೀನಿ. ಈಗ ನಿಮ್ಮ ಹ್ಯಾಂಡ್ ಬುಕ್ ಅಲ್ಲಿ ಏನೆಲ್ಲ ಕ್ವಶನ್ಸ್ ಇದೆ ಅದಕ್ಕೆ ನೀವು ಉತ್ತರವನ್ನ ಬರೀಲಿಕ್ಕೆ ನೀವು ಟ್ರೈ ಮಾಡಿ. ಯಾಕಂದ್ರೆ ಬೇರೆ ಎಲ್ಲಾ ಪ್ರಶ್ನೆಗಳು ಸಹ ಅದ್ರ ಮೇಲೆ ಅವಲಂಬಿತವಾಗಿರುತ್ತೆ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಕೃಷ್ಣ ಮಾತಾಜಿ. ತುಂಬಾ ಧನ್ಯವಾದ. ತುಂಬಾ ಚೆನ್ನಾಗಿ ಕ್ಲಾಸ್ ಮಾಡಿದ್ರು ಮಾತಾಜಿ. ಇದು ಪ್ರಶ್ನೆ ಜಸ್ಟ್ ನಾವು ಡಿಸ್ಕಷನ್. ಈಗ ಬಾಂಗ್ಲಾದೇಶನಲ್ಲಿ ನಡೀತಾ ಇರುವುದು ಆಕ್ರಮಣ, ಅವರ ಪರಮಾತ್ಮ ಹೇಳಿದ್ರು ಅವರು ಒಪ್ಪದೆ ಅವರು ಅಂತ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಈಗ ಇವತ್ತಿನ ಲೆಸನ್ ಪ್ರಕಾರ ಅಲ್ವಾ. ಈಗ ಅನುಭವಿಸ್ತಾ ಇರುವವರು ಹಿಂದೂಗಳು ಆಗ್ಲಿ ಭಕ್ತರಾಗ್ಲಿ ಅದು ಅವರ ಕರ್ಮ ಅಂತ ಎಣಿಸಿ ನಾವು ಸುಮ್ಮನೆ ಇರ್ಬೇಕಾ, ಅವ್ರಿಗೆ ಅಯ್ಯೋ ಪಾಪ ಅಂತ ಹೇಳ್ಬೇಕಾ, ಏನ್ ಮಾಡ್ಬೇಕು? ಮತ್ತೆ ಇದಕ್ಕೆ ಉತ್ತರ ಕೊಡುವಷ್ಟು ಇದು ನನಗೆ ಜ್ಞಾನ ಇಲ್ಲ ನಿಜ ಹೇಳ್ಬೇಕಂದ್ರೆ. ತುಂಬಾ ಚೆನ್ನಾಗಿರೋ ಪ್ರಶ್ನೆಯನ್ನ ನೀವು ಕೇಳಿದೀರಾ. ಸೊ ಬೇರೆ ಯಾರಾದ್ರೂ ಉತ್ತರ ಕೊಡ್ತೀರಾ? ಹರೇ ಕೃಷ್ಣ. ಮಾತಾಜಿ ತುಂಬಾ ಚೆನ್ನಾಗಿರೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಇವಾಗ ಇಲ್ಲಿ ಎಷ್ಟೊಂದು ಎಲ್ಲಾ ಜೀವಿಗಳು ಇದೊಂದೇ ಅಲ್ಲ, ಎಷ್ಟೊಂದು ಅದರ್ವೈಸ್ ಆಲ್ಸೋ ಎಷ್ಟೊಂದು ಕಷ್ಟ ಸುಖಗಳನ್ನ ನಾವು ನೋಡ್ತಾ ಇರ್ತೀವಿ. ಅದನ್ನ ನಾವು ಯಾವ ದೃಷ್ಟಿಯಿಂದ ನಾವು ನೋಡ್ಬೇಕು ಅಂತ ಹೇಳ್ಬಿಟ್ಟು ಮಾತಾಜಿ ಕೇಳ್ತಾ ಇದ್ದಾರೆ. ಯಾರಾದ್ರೂ ಏನಾದ್ರು ಆನ್ಸರ್ ಅನ್ನ ಮಾಡ್ತೀರಾ? ಹರೇ ಕೃಷ್ಣ ಮಾತಾಜಿ. ನಂದು ಒಬ್ರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾರಾದ್ರೂ ಭಕ್ತರ ಮನಸ್ಸನ್ನು ವಹಿಸಿದ್ರೆ, ಭಕ್ತರಿಗೆ ತೊಂದರೆ ಕೊಟ್ರೆ ಅದು ಅಬ್ಜೆಕ್ಷನ್ ಮಾಡಬಹುದು, ಬೇರೆದವರು ಅವ್ರನ್ನ ಕೇಳಬಹುದು, ಉತ್ತರ ಮಾಡಬಹುದು. ಹರೇ ಕೃಷ್ಣ ಮಾತಾಜಿ. ಅವ್ರಿಗೆ ಜ್ಞಾನದ ಕೊರತೆ ಮಾತಾಜಿ, ಸರಿಯಾದ ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ. ಬಟ್ ಮಾತಾಜಿ ಹೇಳ್ತಿರೋದು ಅನುಭವಿಸ್ತಾ ಇರೋದು ಭಕ್ತರು ಅಂತ ಹೇಳ್ತಾ ಇದಾರೆ. ಅನುಭವಿಸ್ತಾ ಇರೋದು ಅವ್ರ ಕರ್ಮ ನಾವು ಸುಮ್ನೆ ಇರ್ಬೇಕಾ, ಅವರ ಬಗ್ಗೆ ನಾವು ಸುಮ್ನೆ ಖಂಡಿಸಬೇಕು. ನಾವು ಭಗವಂತನ ಭಕ್ತರಿಗೆ ತೊಂದರೆ ಆಗಿ ಖಂಡಿಸಬೇಕು. ಮಾತಾಜಿ ಅನ್ಯಾಯ ಎಲ್ಲೇ ಆದ್ರೂ ಸಹ ನಾವು ಅದನ್ನ ಏನಂದ್ರೆ ನಮ್ಮ ಕೈಗೆ ನಾವು ತಗೊಳೋ ಹಾಗಿಲ್ಲ ಮಾತಾಜಿ. ಯಾಕಂದ್ರೆ ಅಲ್ಲಿ ನಮಗೆ ನಮ್ಮ ಮೇಲೆ ಒಂದು ಸರ್ಕಾರ ಅಂತ ಇದೆ. ಆ ಸರ್ಕಾರನೇ ಅದಕ್ಕೆ ಒಂದು ಏನು ಏನ್ ಹೇಳ್ತಾರೆ
ಅದರದ್ದು ನೀತಿ ನಿಯಮಗಳ ಪ್ರಕಾರ ಅದು ಒಂದು ಏನ್ ಹೇಳ್ತಾರೆ ಅದು ಸೆಂಟೆನ್ಸ್ ಹೊರಡೆ ಬರ್ತಾ ಇಲ್ಲ ನನಗೆ. ಕ್ರಮವನ್ನ ಕೈಗೊಳ್ಳಬೇಕು ಮಾತಾಜಿ, ಕ್ರಮವನ್ನ ಕೈಗೊಳ್ಳುತ್ತದೆ. ಅದು ಸರಿ ಯಾಕಂದ್ರೆ ನಾನು ಇವಾಗ ಯಾರೋ ಮಾಡ್ತಿರೋದು ಸರಿ ಇಲ್ಲ ಅಂತ ನಾನು ಅದನ್ನ ಹೋಗಿ ಶೂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಯಾಕಂದ್ರೆ ನಾನು ಅದನ್ನ ಆನ್ಸರ್ ತಗೋಬೇಕಾಗತ್ತೆ, ಅಂದ್ರೆ ನಾನು ಅದಕ್ಕೆ ಆನ್ಸರ್ ಕೊಡ್ಬೇಕಾಗತ್ತೆ ಅಲ್ವಾ. ಇವಾಗ ಹೌದು ಯಾರೋ ಭಕ್ತರನ್ನ ಸಾಯಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು ಶೂಟ್ ಮಾಡಿದ್ರೆ ಮತ್ತೆ ಅವ್ರು ನನ್ನನ್ನ ಸೆರೆಗೆ ಇಡ್ತಾರೆ ಅಲ್ವಾ. ಸೊ ಅದನ್ನ ಸರ್ಕಾರನೇ ಅದನ್ನ, ಯಾಕಂದ್ರೆ ಈಗಿನ ಪದ್ಧತಿ ಪ್ರಕಾರ ಅದು ಸರ್ಕಾರನೇ ಅದನ್ನ ಏನು ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಮಾತಾಜಿ. ನಾವು ಆ ಕ್ರಮವನ್ನ ನಾವು ತಗೊಳೋ ಹಾಗಿಲ್ಲ. ಮತ್ತೆ ನಾವು ಅದನ್ನ ನಮ್ಮ ಹೈಯರ್ ಅಥಾರಿಟಿಗೆ ನಾವು ಹೇಳ್ಬೋದು. ಇವಾಗ ಇಸ್ಕಾನ್ ಅವ್ರಿಗೆ ಇವಾಗ ಭಕ್ತರಿಗೆ ತೊಂದರೆ ಆಗ್ತಿದೆ ಅಂತ ನಮ್ಗೆ ಇವಾಗ ನಮ್ಮ ಗಮನಕ್ಕೆ ಬಂದ್ರೆ, ನಾವ್ ಇವಾಗ ಮಾಯಾಪುರ ಇಸ್ಕಾನು ಅದು ಕೇಂದ್ರ ಸಂಸ್ಥೆ ಅಲ್ವಾ, ನಾವು ಅದಕ್ಕೆ ನಾವು ಅವ್ರಿಗೆ ತಿಳಿಸಿ ಕೊಡ್ಬೇಕಾಗತ್ತೆ, ಈ ತರ ಪರಿಸ್ಥಿತಿ ಈ ತರ ಇದೆ, ಏನಾದ್ರೂ ಒಂದು ಕ್ರಮವನ್ನ ಕೊಂಡ್ಕೊಳ್ಳಿ, ಅದಕ್ಕೆ ಕೈಗೊಳ್ಕೊಳ್ಳಿ ಅಂತ, ಕ್ರಮವನ್ನ ತಗೊಳ್ಳಿ ಅಂತ. ಆಗ ಅವ್ರು ಏನ್ ಮಾಡ್ತಾರೆ, ಸರ್ಕಾರದ ಮೂಲಕ ಅವರು ಅಲ್ಲಿ ಒಂದು ಕ್ರಮವನ್ನ ಅವರು ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಡ್ತಾರೆ ಮಾತಾಜಿ. ಅದು ಇಷ್ಟನ್ನ ನಾನು ಆನ್ಸರ್ ಹೇಳ್ಬೋದು ಮಾತಾಜಿ. ಯಾವತ್ತೇ ಆಗ್ಲಿ ನಾವು ಕಣ್ಮುಚ್ಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ ಮತ್ತೆ. ಇವಾಗ ನೋಡಿ ನಮ್ಮ ಜೊತೆ ಇವಾಗ ಯಾವಾಗ್ಲೂ ಅದನ್ನ ಎಕ್ಸಾಮ್ ಕೊಡ್ತಾರೆ ಅಲ್ವಾ. ಇವಾಗ ಪ್ರಭುಜಿಗಳ ಜೊತೆ ಮಾತಾಜಿಗಳು ಬರ್ತಿದ್ರೆ, ಇವಾಗ ಯಾರಾದ್ರೂ ಕಿಡಿಗೇಡಿಗಳು ಮಾತಾಜಿಗಳಿಗೆ ಏನಾದ್ರು ತೊಂದರೆ ಕೊಟ್ಟಾಗ ಆ ಪ್ರಭುಜಿ ಇಲ್ಲ ನಾನು ಏನು ಮಾಡಿಲ್ಲ ಅದು ನಿನ್ ಕರ್ಮ ಅನ್ಕೊಂಡು ಸುಮ್ನೆ ಇದ್ಬಿಟ್ರೆ ಅಲ್ಲಿ ತಪ್ಪಾಗತ್ತೆ ಅಲ್ವಾ. ಸೊ ಅಲ್ಲಿ ಅವರು ಪ್ರತಿಭಟಿಸ್ಬೇಕಾಗತ್ತೆ, ಇಲ್ಲ ನೀನ್ ಅವ್ರನ್ನ ಮುಟ್ಕೂಡ್ದು ತೊಂದರೆ ಕೊಡ್ಕೂಡ್ದು ಅಂತ ಹೇಳ್ಬಿಟ್ಟು ಹೇಳಲೇಬೇಕಾಗತ್ತೆ ಮಾತಾಜಿ.